ಶ್ರೀ ಗುರುಗಣಾಧಿಪತಯೇ ನಮಃ. ಶರಣು ಶಶಿಧರ ಪುತ್ರ ಶರಣು ಸಕಲ ಪವಿತ್ರ, ಶರಣು ಶಶಿಧರ ಪುತ್ರ ಶರಣು ಸಕಲ ಪವಿತ್ರ, ಶರಣು ಕೋಮಲ ಗಾತ್ರ ಶರಣು ಸುಚರಿತ್ರ, ಶರಣು ವಿದ್ಯ ವಿದಾತ್ರ ಶರಣು ಸುರಗಣ ಮಿತ್ರ, ಶರಣು ವಿಘ್ನ ವಿಚಿತ್ರ ಶರಣು ಭವಹೋತ್ರ, ಶರಣು ವಿಘ್ನ ವಿಚಿತ್ರ ಶರಣು ಭವಹೋತ್ರ, ಶರಣು ಶರಣು ಭುಜಬಲದಿ ತರಣೆ ಪಾರ ಗೆಲಿದೆ, ಭುಜಬಲದಿ ತರಣೆ ಪಾರ ಗೆಲಿದೆ, ವಿಜಯ ಯಾತ್ರೆಯೋ ನಮ್ಮದಾಯಿತು, ವಿಜಯ ಯಾತ್ರೆಯು ನಮ್ಮದಾಯಿತು. ಸುಜನ ಮಾನಿತನಾದೆ, ಸುಜನ ಮಾನಿತನಾದೆ, ರಾಜ್ಯದಿ ಕೊರತೆಯಿಲ್ಲ, ರಾಜ್ಯದಿ ಕೊರತೆ ಇಲ್ಲ, ಸುಜನ ಮಾನಿತನಾದೆ, ರಾಜ್ಯದಿ ಕೊರತೆಯಿಲ್ಲ, ಸುಜನ ಮಾನಿತನಾದೆ, ರಾಜ್ಯದಿ ಕೊರತೆಯಿಲ್ಲ, ಸುಚರಿತ ಸಕಲ ಸದ್ಗುಣ ಸಾಂದ್ರ, ಕೃತಾತೋ ಗಿಡತಾತೋ ದಿನ ಗದಿಗುತ, ಸುಚರಿತ ಸಕಲ ಸದ್ಗುಣ ಸಾಂದ್ರ, ಸುಚರಿತ ಸಕಲ ಸದ್ಗುಣ ಸಾಂದ್ರ, ಎನ್ನ ವಚನವನಾಲಿಸೋ ದಿವಿಜೇಂದ್ರ, ಎನ್ನ ವಚನವನಾಲಿಸೋ ದಿವಿಜೇಂದ್ರ, ಎನ್ನ ವಚನವನಾಲಿಸೋ ದಿವಿಜೇಂದ್ರ, ಸದ್ಗುಣ ಸಾಂದ್ರ ದಿವಿಜೇಂದ್ರ. ಪುರುಷರ ಹೃದಯವ
ಅರೆಗಣ್ಣ ನೋಟದಿ ಪುರುಷರ ಹೃದಯವ ಅರೆಗಣ್ಣ ನೋಟದಿ ಅರೆಗಣ್ಣ ನೋಟದಿ ಕರಗಿಸುವ ನೋವಿದೆ ಸರಿಯನಗೆ ಅರೆಗಣ್ಣ ನೋಟದಿ ಅರೆಗಣ್ಣ ನೋಟದಿ ಕರಗಿಸುವ ನೋವಿದೆ ಸರಿಯನಗೆ 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 ಪರಿಗೀಸೆ ನೀಯನ ಅರುಯಿದ ಕಾರ್ಯ ಪರಿಗೀಸೆ ನೀನ ಅರುಯಿದ ಕಾರ್ಯ ಅರಿಯದೆನ್ನಿಂದಲಿ ಸುರವರನೆ ಕಾರ್ಯ ಅರಿಯದೆನ್ನಿಂದಲಿ ಸುರವರನೆ 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 ಸುಚರಿತ ಸಕಲ ಸದ್ಗುಣ ಸಾರ ಎನ್ನ ವಚನವಾಲಿಸು 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 ದಿವಿಜೇಂದ್ರ ಸದ್ಗುಣ ಸಾರ ಓ ದಿವಿಜೇಂದ್ರ ಆ ಆ ಆ ಆ ಆ ಆ ಪುರುಷರ ಹೃದಯವ ಅರೆಗಣ್ಣ ನೋಟದೆ ಅರೆಗಣ್ಣೋಟದೆ ಕರಗಿಸುವನು ಇದೆ ಸರಿಯನಗೆ ಕರಗಿಸುವೆ ಕರಗಿಸುವೆ ಕರಗಿಸುವನು ಇದೆ ಸರಿಯನಗೆ 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 ಪರಿಕಿಸೆ ನೀಯನಗರೋಹಿತ ಕಾರ್ಯ ಪರಿಕಿಸೆ ನೀನನ ಅರುಹಿದ ಕಾರ್ಯ ಅರಿಯದೆನ್ನಿಂದಲಿ ಸುರವರನೆ ಕಾರ್ಯ ಅರಿಯದೆನ್ನಿಂದಲಿ ಸುರವರನೆ ಸುಚರಿತ ಸಕಲ ಸದ್ಗುಣ ಸಾಂದ್ರ ಸದ್ಗುಣ ಸಾಂದ್ರ ಸದ್ಗುಣ ಸಾಂದ್ರ ಎನ್ನ ವಾಚನವ ನಾಲಿಸು ವಚನವನಾಲಿಸು ದಿವಿಜೇಂದ್ರ ಎನ್ನೋಚನವನಾಲಿಸು ಎನ್ನ ವಚನವನಾಲಿಸು ದಿವಿಜೇಂದ್ರ ದಿವಿಜೇಂದ್ರ ದಿವಿಜೇಂದ್ರ
ನಾಗರತ್ನಜಿ. ಯಕ್ಷರಂಗ ಕಟೀಲು ಸಿತ್ಲ ಫೌಂಡೇಶನ್ ರಿಜಿಸ್ಟರ್ ಈ ಸಂಸ್ಥೆ ನಡೆಸುತ್ತಿರುವಂತಹ ಸಂದರ್ಶನ ಮಾಲಿಕೆಯಲ್ಲಿ ನಾನಿಂದು ಶ್ರೀ ಸುರೇಶ್ ಬಂಗೇರ ಕೋಟ ಇವರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ರಂಗಸ್ಥಳದ ಅಭಿನವ ಸುಧನ್ವ ಎಂಬ ಖ್ಯಾತಿ ಪಡೆದ ಶ್ರೀ ಕೋಟ ಸುರೇಶ್ ಬಂಗೇರರು ಬಡಗುತಿಟ್ಟಿನ ಸಾಂಪ್ರದಾಯಿಕ ವೇಷಗಳಿಂದಾಗಿಯೇ ಮನೆ ಮಾತಾದವರು. 1965ರಲ್ಲಿ ಮಣೂರು ಶ್ರೀ ಬೇಡು ಮರಕಾಲ ಮತ್ತು ಶ್ರೀಮತಿ ಅಕ್ಕಮ್ಮ ಇವರ ಮಗನಾಗಿ ಮಣೂರು ಪಡುಕೆರೆಯಲ್ಲಿ ಜನಿಸಿದರು. 5ನೆಯ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ ಇವರು ಬಡತನದ ಬೇಗೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿರುವಂತಹ ಸಂದರ್ಭ ಮೊಳಹಳ್ಳಿ ಹಿರಿಯ ನಾಯಕರ ಆಶೀರ್ವಾದದಿಂದ ಯಕ್ಷಗಾನಕ್ಕೆ ಬಂದವರು. ಕಲಾಮಾತೆಯ ಕೃಪೆಯಿಂದ ಕೋಟದ ಪಡುಕೆರೆಯಲ್ಲಿ ಪತ್ನಿ ಹಾಗೂ 2 ಪುತ್ರರೊಂದಿಗೆ ಇದೀಗ ಸಂತೃಪ್ತ ಜೀವನವನ್ನ ನಡೆಸುತ್ತಿದ್ದಾರೆ. ರಂಗಸ್ಥಳದಲ್ಲಿ ಇವರ ಅರ್ಥಗಾರಿಕೆ, ರಂಗನಡೆ, ನೃತ್ಯಾಭಿನಯ ಕೌಶಲಕ್ಕೆ ಎಣೆಯಿಲ್ಲ. ಬಾಲ್ಯದಲ್ಲಿ ಶ್ರೀ ಶಿರಿಯಾರ ಮಂಜು ನಾಯ್ಕರಂತಹ ಪ್ರಬುದ್ಧರ ಗರಡಿಯಲ್ಲಿ ಪಳಗಿ ಹೂವಿನ ಕೋಲು ತಿರುಗಾಟದಲ್ಲಿ ಪಾಲ್ಗೊಂಡು ಪ್ರೌಢಿಮೆಯನ್ನ ಗಳಿಸಿದವರು. ಮಂದಾರ್ತಿ, ಸೌಕೂರು, ಸಾಲಿಗ್ರಾಮ, ಕಮಲಶಿಲೆ, ಪೆರಡೂರು ಹೀಗೆ ವಿವಿಧ ಮೇಳಗಳಲ್ಲಿ ಕಲಾ ಸೇವೆ ನಡೆಸಿ ಪ್ರಸ್ತುತ ಅಮೃತೇಶ್ವರಿ ಮೇಳದಲ್ಲಿ ವೇಷಧಾರಿಯಾಗಿಯೂ ಮ್ಯಾನೇಜರ್ ಆಗಿಯೂ ಕಾರ್ಯವನ್ನ ನಿರ್ವಹಿಸುತ್ತಾ ಇದ್ದಾರೆ. ಯಕ್ಷಗಾನದ ಶಾಸ್ತ್ರೀಯತೆ ಪರಂಪರೆಯನ್ನು ಉಳಿಸಿಕೊಳ್ಳುವಲ್ಲಿ ಓರ್ವ ಕಲಾವಿದನ ಶ್ರದ್ಧೆ, ತತ್ಪರತೆ ಮತ್ತು ಕಲೆಯ ಮೇಲಿನ ನಿಷ್ಠೆ ಬಹಳ ಮುಖ್ಯ. ಕೋಟ ಸುರೇಶರಲ್ಲಿ ಕಲಾತ್ಮಕತೆ, ಚಿಂತನಶೀಲತೆ, ಕಲೆಯ ಬಗೆಗಿನ ತತ್ಪರತೆ, ಶ್ರದ್ಧೆ, ನಿಷ್ಠೆಯನ್ನು ಕಾಣಬಹುದು. ಗಾಂಭೀರ್ಯ ಇವರ ಪಾತ್ರದಲ್ಲಿ ಎದ್ದು ಕಾಣುವ ಅಂಶ. ಯಕ್ಷಗಾನದಲ್ಲಿ ಬರೋಬ್ಬರಿ 40 ವರ್ಷಗಳ ಕಲಾ ಸೇವೆ ಮಾಡಿದ ಇವರನ್ನು ಗುರುತಿಸಿ ಕೋಟದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದು ಇವರ ಜನಪ್ರಿಯತೆಗೆ ಹಿಡಿದ ಕೈಗನ್ನಡಿ. ಬಡಗುತಿಟ್ಟು ಯಕ್ಷಗಾನದ ಪುರುಷ ವೇಷಗಳಲ್ಲಿ ಸಾಂಪ್ರದಾಯಿಕತೆಯ ಸೊಗಸು, ಪರಂಪರೆಯ ಸೊಗಡನ್ನು ಮೈತುಂಬಿಕೊಂಡು ಪರಿಶುದ್ಧವಾದ ಬಡಗುತಿಟ್ಟು ಯಕ್ಷಗಾನ ಶೈಲಿಯ ನಾಟ್ಯ, ಭಾವಪೂರ್ಣ ಅಭಿನಯ, ಆಕರ್ಷಕವಾದ ಮತ್ತು ಪ್ರಬುದ್ಧವಾದ ಮಾತಿನ ವೈಖರಿ, ಉತ್ತಮ ಆಳಂಗ, ಒಳ್ಳೆಯ ರಂಗ ಪಾಂಡಿತ್ಯ ಇವುಗಳಿಂದ ಯಾವ ಪಾತ್ರವೇ ಆದರೂ ಶುದ್ಧ ಯಕ್ಷಗಾನೀಯ ಶೈಲಿಯಲ್ಲಿದ್ದು ಪಾತ್ರಗಳಿಗೆ ಜೀವ ತುಂಬುವಲ್ಲಿ ಸಹಕಾರಿಯಾಗುತ್ತದೆ. ಈ ಎಲ್ಲ ಅಂಶಗಳನ್ನ ಕೋಟ ಸುರೇಶರಲ್ಲಿ ನಾವು ಕಾಣಬಹುದು. ಕಲಾರಸಿಕರು ಕೊಡಮಾಡುವ 10 ಹಲವು ಗೌರವ ಸಮ್ಮಾನಗಳಿಗೂ ಇವರು ಭಾಜನರು. ಕೋಟ ಸುರೇಶರು ಇನ್ನೂ ಹಲವಾರು ವರ್ಷಗಳ ಕಾಲ ತಮ್ಮ ಯಕ್ಷಗಾನೀಯ ಶೈಲಿಯ ಸಾಂಪ್ರದಾಯಿಕ ಮಟ್ಟಿನ ಪರಂಪರೆಯ ಪಾತ್ರ ಪ್ರಸ್ತುತಿಯನ್ನು ನಿರ್ವಹಿಸುತ್ತಾ ಯಕ್ಷರಂಗವನ್ನು ಉಜ್ವಲಗೊಳಿಸಲಿ, ಕಲಾರಾಧಕರ ಮನವನ್ನು ತಣಿಸಲಿ ಎನ್ನುವ ಶುಭ ಹಾರೈಕೆಗಳು. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ತಾವು ಬಡಗುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಕಳೆದ ಒಂದು 40 ವರ್ಷಗಳಿಂದ ಅಂದ್ರೆ 4 ದಶಕಗಳಿಂದ ಒಂದು ಉತ್ತಮ ಕಲಾವಿದ ಅಂತ ಹೇಳಿ ಹೆಸರನ್ನು ಪಡ್ಕೊಂಡಿದ್ದೀರಿ. ಅಷ್ಟು ಮಾತ್ರ ಅಲ್ಲದೆ ಬಡಗುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಈಗ ಪರಂಪರೆಯ ಬಗ್ಗೆ ಅರಿವು ಇರುವಂತಹ ಬೆರಳೆಣಿಕೆಯ ಕಲಾವಿದರಲ್ಲಿ ತಾವು ಕೂಡ ಒಬ್ಬರು ಅನ್ನುವಂತಹ ಒಂದು ವಿಶೇಷವಾದಂತಹ ಒಂದು ಹೆಸರಿಗೂ ತಾವು ಪಾತ್ರರಾಗಿದ್ದೀರಿ. ಕಳೆದ ವರ್ಷ ಅಷ್ಟೇ ನಿಮ್ಮದು ಒಂದು ದೊಡ್ಡ 40 ವರ್ಷ ಪೂರ್ಣ ಆಗಿರುವಂತಹ ಪ್ರಯುಕ್ತ ಒಂದು ಅಭಿಮಾನಿಗಳಿಂದ ಒಂದು ಅಭಿನಂದನೆ ಸಮಾರಂಭವೂ ಕೂಡ ನಡೆದಿದೆ. ಅಷ್ಟು ಮಾತ್ರವಲ್ಲದೆ ಅಭಿನವ ಸುಧನ್ವ ಅಂತ ಹೇಳುವಂತಹ ಒಂದು ವಿಶೇಷವಾದಂತಹ ಬಿರುದನ್ನು ಕೂಡ ನೀವು ಪಡ್ಕೊಂಡವರು. ಅಷ್ಟು ಉತ್ತಮವಾದಂತಹ ಸುಧನ್ವ ಪಾತ್ರ ನಿಮ್ದು ಅನ್ನುವಂತ ಒಂದು ಖ್ಯಾತಿ, ಅದಕ್ಕೆ ನೀವು ಒಳಗಾಗಿದ್ದೀರಿ. ನಿಮ್ಮ ಈ ಟೋಟಲ್ 40 ವರ್ಷದ ಅನುಭವವನ್ನ ಮುಂದಿನ ಪೀಳಿಗೆಗೆ ದಾಖಲೆ ಮಾಡಿ ಇಟ್ಟುಕೊಳ್ಬೇಕು. ಅದರಿಂದ ಯಾರಾದರೂ ಸ್ಫೂರ್ತಿ ಪಡೆದು ಒಳ್ಳೆಯ ಪರಂಪರೆಯ ಒಂದು ಯಕ್ಷಗಾನವನ್ನು ಕಲಿಯುವುದಿದ್ರೆ ಅಥವಾ ಪರಂಪರೆಯನ್ನು ಪ್ರಸಾರ ಮಾಡುವಲ್ಲಿ ಅದು ಉಪಯುಕ್ತ ಆಗಲಿ ಎನ್ನುವಂತಹ ಒಂದು ದೃಷ್ಟಿಕೋನದಿಂದ ಈ ಒಂದು ಸಣ್ಣ ಸಂದರ್ಶನ ಸರ್. ಸರಿ ಸರಿ. ನಾವೀಗ ನೇರ ಪ್ರಶ್ನೆಗೆ ಬರುವುದಿದ್ರೆ, ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ಹೇಳ್ಬೋದಾ ಸರ್? ಯಕ್ಷಗಾನ ಕ್ಷೇತ್ರಕ್ಕೆ ನಾನು ಪಾದಾರ್ಪಣೆ ಮಾಡಿದ ಹಿನ್ನೆಲೆ ಅಂದರೆ, ನಿಜವಾಗಿ ಸಣ್ಣಕ್ಕಿರುವಾಗ ಯಕ್ಷಗಾನ ಎಲ್ಲ ನೋಡಿದ ಅಭ್ಯಾಸ. ರಾತ್ರಿ ನೋಡಿಕೊಂಡು ಹಗಲಲ್ಲಿ ಬಂದು ಹಾಗೆ ವೇಷ ಕಟ್ಟಿಕೊಂಡು ಕುಣಿಯುವ ಒಂದು ಅಭ್ಯಾಸ ಇತ್ತು. ಅಷ್ಟು ಯಕ್ಷಗಾನ ನಂತರ ಅಷ್ಟು ಪ್ರೀತಿ, ನಮಗೆ ಅಷ್ಟು ಹುಚ್ಚು. ಅದಕ್ಕೆ ಪೂರಕವಾಗಿ ನಮ್ಮ ಆರ್ಥಿಕ ಸ್ಥಿತಿಯು ಭಾರೀ ಮುಗ್ಗಟ್ಟಾಗಿತ್ತು.
ತುತ್ತಿಗೂ ಗತಿ ಇಲ್ಲದ ದಿನವೂ ಇತ್ತು. ಕರೆಕ್ಟ್. ಆ ಸಂದರ್ಭದಲ್ಲಿ ನಮ್ಮ ಅಮ್ಮ ನಮ್ಮನ್ನು ಸಾಕಲಿಕ್ಕೆ ಕಷ್ಟ ಆಗಿ, ಅಮ್ಮ ಹೇಳಿದ್ದಲ್ಲ, ನಮ್ಮ ಪಕ್ಕದ ಮನೆಯಲ್ಲಿ ಮೊಳಹಳ್ಳಿ ಹಿರಿಯ ನಾಯಕ ಅಂತೇಳಿ ಅವರು ಹಳೆಯ ಕಲಾವಿದರು. ಕರೆಕ್ಟ್. ಬಹಳ ಹೆಸರು ಹಿರಿಯ ಕಲಾವಿದರು. ಹೌದು. ಅವರು ತುಂಬ ಹೆಸರು ಮಾಡಿದವರು. ಅವರು ಮಂದಾರ್ತಿ ಮೇಳದಲ್ಲಿದ್ದರು. ನಮಗೆ ದೂರದಿಂದ ರಿಲೇಷನ್ ಆಗಬೇಕು, ಅವರು ಸಂಬಂಧಿಕರಾಗಬೇಕು. ಅವರು ಹೀಗೆ ನನ್ನ ದೇಹ ಸ್ಥಿತಿ ನೋಡಿದವರು, ಊಟಕ್ಕಿಲ್ಲ, ಒಂದು 2 ಹೊತ್ತಿನ ಊಟ ಆದರೂ ಒಳ್ಳೆ ರೀತಿಯಲ್ಲಿ ಮೇಳದಲ್ಲಿ ಸಿಗ್ತದಲ್ಲ, ಇವನನ್ನು ಮೇಳಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದರು. ಬರೇ ನಮ್ಮ ಹೊಟ್ಟೆ ಹಾಕ್ಲಿಕ್ಕಾಗಿ. ಕರೆಕ್ಟ್. ನಮ್ಮಮ್ಮನು ಅಡ್ಡಿಲ್ಲ ಅಂತೇಳಿ ಕಳಿಸಿಕೊಟ್ರು. ಹೋದೆ. 3 ವರ್ಷ ಕೋಡಂಗಿ ಮಾಡಿ ಕುಳಿತಿದ್ದೇನೆ. ನಾವಲ್ಲಿ ಹೋಗುವಾಗ ನನ್ನ ಹಾಗೆ ಮತ್ತೆ 8 ಮಕ್ಕಳಿದ್ದರು. ಅಂದರೆ ಯಾರೋ 3 ಹುಡುಗರನ್ನು ಸೆಲೆಕ್ಟ್ ಮಾಡೋದು ಅವರು. ಆವಾಗ ನನ್ನನ್ನು ಮೊಳಹಳ್ಳಿಯವರು ಕರ್ಕೊಂಡು ಹೋದ್ರು ಅನ್ನೋ ದೃಷ್ಟಿಯಿಂದ ನನ್ನನ್ನು ತಗೊಂಡದ್ದು ಬಿಟ್ಟರೆ ಮತ್ತೆ 8 ಜನರಲ್ಲಿ ನಾನು ಆಯ್ಕೆ ಆಗೋ ಹುಡುಗ ಅಲ್ಲ. ಅಷ್ಟು ಸಣ್ಣ, 12 ವರ್ಷ, ನಾನು 12 ದಾಟಿದೆ, 13 ಕಾಲಿಟ್ಟಿದ್ದೇನೆ ಅಷ್ಟು. ಅದು ನನಗೆ ವೃತ್ತಿ ಜೀವನ ಆಯಿತು. ಮತ್ತು ಯಾವ ಕೇಂದ್ರಕ್ಕೂ ಹೋದವಲ್ಲ, ಯಾರೂ ನನಗೆ ಗುರುಗಳಿಲ್ಲ. ಕರ್ಕೊಂಡು ಹೋದ ಗುರುಗಳು ಹಿರಿಯ ನಾಯಕರು, ಮೊಳಹಳ್ಳಿ ಹಿರಿಯ ನಾಯಕರು. ಎಲ್ಲ ನೋಡಿಯೇ ಕೇಳಿಯೇ ಅಭ್ಯಾಸ ಮಾಡಿದವ ನಾನು. 3 ವರ್ಷ ಅಲ್ಲಿ ಕೋಡಂಗಿ ವೇಷ ಮಾಡಿದೆ. ಆಮೇಲೆ ಬಣ್ಣ ಹಚ್ಚಲಿಕ್ಕೂ ಅವಕಾಶ ಇಲ್ಲ. ಅದಕ್ಕೆ ನಾಮ ಹೇಳ್ಕೊಂಡು ಹೋಗು. ಬಣ್ಣ ಹಚ್ಚಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ತುಂಬ ಜನ ಇದ್ದಾರೆ. ಅವರ ಮಧ್ಯದಲ್ಲಿ ನಮಗೆ ಅವಕಾಶ ಸಿಗಲಿಲ್ಲ. ಕರೆಕ್ಟ್. ಹಾಗೆ 3ನೇ ವರ್ಷಕ್ಕೆ ನಿತ್ಯವೇಷ ಮಾಡುವ ಅವಕಾಶ ಸಿಕ್ತು. ಬಾಲಗೋಪಾಲ ಮಾಡಿದೆ. ಹಾಗೆ 3 ವರ್ಷ ಕಳೆದ ಮೇಲೆ ಹಳ್ಳಾಡಿ ಮಂಜೇಶ್ ಶೆಟ್ಟರ್ ಅಂತ ಒಬ್ಬರಿದ್ದರು, ಹಿರಿಯ ಕಲಾವಿದರು. ಅವರು ನನ್ನನ್ನು ಪೆರಡೂರು ಮೇಳಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಮೊಳಹಳ್ಳಿಯವರ ಹತ್ರ ಹೇಳಿ ಕರ್ಕೊಂಡು ಹೋದರು. ಅಲ್ಲಿ 1 ವರ್ಷ ತಿರುಗಾಟ ಮಾಡಿದೆ. ಹಾಗೆ ಅಲ್ಲಿಂದ ಮರು ವರ್ಷವೇ ಸಾಲಿಗ್ರಾಮ ಮೇಳಕ್ಕೆ ಬಂದೆ. ಅಲ್ಲಿ 2 ವರ್ಷ ಶಿರಿಯಾರ ಮಂಜು ನಾಯಕರವರ ನಾಟಕದಲ್ಲಿದ್ದೆ. ಆಮೇಲೆ ಬಯಲಾಟಕ್ಕೆ ಬಂದವ, ಮತ್ತೆ ಡೇರೆ ಮೇಳಕ್ಕೆ ಹೋಗಲಿಲ್ಲ. ಆಮೇಲೆ ಆನಂತರ ಪುನಃ ನೀವು ಅಮೃತೇಶ್ವರಿ ಮೇಳಕ್ಕೆ ಬಂದ. ಈಗ ಅಮೃತೇಶ್ವರಿಗೆ ಬಂದಿದ್ದೇನೆ. ಅದರ ಮಧ್ಯದಲ್ಲೂ ಬಂದು ಹೋಗಿದ್ದೇನೆ. ಆದರೆ ನನ್ನ ಯಕ್ಷಗಾನ ತಿರುಗಾಟ, ಹೆಚ್ಚಿನ ತಿರುಗಾಟ ಆದದ್ದು ಪಳ್ಳಿ ಕಿಶನ್ ಕುಮಾರ್ ಹೆಗಡೆಯವರ ಮಾಲಕತ್ವದ ಸೌಕೂರು ಮೇಳದಲ್ಲಿ. 20 ವರ್ಷ ತಿರುಗಾಟ ನನಗೆ. ನಾನೊಬ್ಬ ಗುರುತಿಸಿಕೊಂಡದ್ದು ಆ ಮೇಳಕ್ಕೆ ಹೋದ ಮೇಲೆ ಅಂತ ಹೇಳಿದ್ರು ಹೇಳ್ಬೋದು. ಮೊದಲೇ ಸ್ವಲ್ಪ ಪರಿಚಯ ಆಗಿದೆ 3ನೇ ವೇಷಧಾರಿಯಾಗಿ. ಆಮೇಲೆ ಸಮರ್ಥ ಪುರುಷ ವೇಷಧಾರಿಯಾದದ್ದು ಸೌಕೂರು ಮೇಳದಲ್ಲಿ. ಸಮರ್ಥ ಅಂತ ನಾನು ಹೇಳ್ಕೊಳ್ಳೋದಿಲ್ಲ, ಹೇಳ್ತಾರೆ. ಸರ್, ಈಗ ನೀವು ಯಕ್ಷಗಾನವನ್ನು ವೃತ್ತಿಯಾಗಿ ಆರಿಸಿದ್ರಿ. ಒಂದು ವೇಳೆ ಯಕ್ಷಗಾನ ವೃತ್ತಿಯಾಗಿ ಆರಿಸದೆ ಇರ್ತಿದ್ರೆ ನೀವು ಯಾವ ಕ್ಷೇತ್ರಕ್ಕೆ ಹೋಗ್ತಿದ್ರಿ ಅಂತ ನಿಮಗೆ ಅನ್ನಿಸ್ತದೆ? ನನಗೆ ವಿದ್ಯೆ ಬರೀ 4ನೇ ತರಗತಿ ವಿದ್ಯೆ ಕಲಿತವನ. ನಾನು ಬೇರೆ ಯಾವ ಕ್ಷೇತ್ರ ಆರಿಸಿಕೊಳ್ಳುವುದಕ್ಕಿಂತ ನಮಗೆ ನಮ್ಮ ಜಾತಿ ಉದ್ಯೋಗಕ್ಕೆ ಹೋಗ್ತಿದ್ದೆ ನಾನು. ಕರೆಕ್ಟ್. ಯಾಕೆ ಕೇಳಿದರೆ ಕರಾವಳಿ ತಡಿಯವರು ನಾವು. ಕರೆಕ್ಟ್. ನಮ್ಮವರು, ನಮ್ಮ ಮನೆಯವರು, ನಮ್ಮ ಪರಿಸರದವರೆಲ್ಲ ಅದೇ ಉದ್ಯೋಗ ಮಾಡಿಕೊಂಡಿದ್ದರು. ಹೌದು. ನಾನು ಅದಕ್ಕೆ ಹೋಗ್ತಿದ್ದೆ. ಇವಾಗಲೂ ಅದರಲ್ಲೇ ಇರ್ತಿದ್ದೆ. ಅಂದರೆ ಈಗ ನೀವು ಯಕ್ಷಗಾನ ಕಲಾವಿದರಾಗಿ ಈ ರೀತಿ ಗುರುತಿಸಿಕೊಂಡ ಬಗ್ಗೆ ನಿಮಗೆ ತೃಪ್ತಿ ಇದೆ? ಅಯ್ಯೋ, ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕೆ ಕೇಳಿದರೆ ಮನುಷ್ಯನ ಜೀವನ ಬರೇ ದುಡಿದು ತಿಂದು ಅಲ್ಲಿಯೇ ಇದ್ದು ಜೀವನ ಸವಿಸುವ ಜೀವನ ಆಗಬಾರ್ದು. ಕರೆಕ್ಟ್. ನಾವು ಬದುಕಿ ಏನು ಮಾಡಿದ್ದೇವೆ, ಏನು ಸಾಧನೆ ಮಾಡಿದ್ದೇವೆ ಎನ್ನುವುದು ನಾವು ಹೋದ ಮೇಲೂ ನಮ್ಮ ಹೆಸರು ಉಳಿಬೇಕು ಅಂತಾದರೆ 4 ಜನರು ನಮ್ಮನ್ನು ಗುರುತಿಸಬೇಕು. ಅದೇ ನಾನು ನನ್ನ ಜಾತಿ ಉದ್ಯೋಗಕ್ಕೆ ಹೋದದ್ದೇ ಇದ್ದರೆ ಈಗ ನನಗೆ ಇರುವುದಕ್ಕೆ ಮನೆಯೂ ಇಲ್ಲ. ಯಾಕೆ ಕೇಳಿದರೆ ನಾನು ಕಾಲಿಟ್ಟು ಸಾಮಾನ್ಯ 35 ವರ್ಷದವರೆಗೆ ಯಕ್ಷಗಾನದ ದುಡಿಮೆ ಬದುಕಿಗೂ ಕಷ್ಟ. ಕರೆಕ್ಟ್. ಅದೇ ನಾನು ನನ್ನ ಜಾತಿ ಉದ್ಯೋಗಕ್ಕೆ ಹೋದದ್ದೇ ಇದ್ದರೆ ಒಂದು ಮನೆಯೂ ಕಟ್ಕೊಳ್ತಾ ಇದ್ದೆ, ಸ್ವಲ್ಪ ಹಣವೂ ಮಾಡಿಕೊಳ್ತಾ ಇದ್ದೆ. ಅಷ್ಟಕ್ಕೆ ಸೀಮಿತ ಆಗ್ತಾ ಇತ್ತು. ಬಿಟ್ಟರೆ ನನಗೆ ದೊಡ್ಡ ಹೆಮ್ಮೆ ಅನ್ನಿಸುವುದು, ನಾನು ಏನನ್ನೂ ಗಳಿಸದೇ ಇದ್ದರೂ ನನಗೆ 4 ಜನ ಗುರುತಿಸಿದ್ದಾರೆ ನನ್ನನ್ನು. ಕರೆಕ್ಟ್. ಅದು ಯಕ್ಷಗಾನದಲ್ಲಿ ನಾನು ಮಾಡಿದ ಒಂದು ಸಾಧನೆ ಅಂತ ನಾನು ತುಂಬ ಹೆಮ್ಮೆ ಪಡ್ತೇನೆ. ಈಗ ಇತ್ತೀಚೆಗೆ ಯಕ್ಷಗಾನದ ಜೀವನ ಬದುಕಿಗೆ ತೊಂದರೆ ಇಲ್ಲ. ಸಂಭಾವನೆ ಎಲ್ಲ ಸಾಕಾಗ್ತದೆ, ತೊಂದರೆ ಇಲ್ಲ. ಸರ್, ಈಗ ಯಕ್ಷಗಾನವನ್ನು ಹೊಟ್ಟೆಪಾಡಿಗಾಗಿಯೇ ಆಯ್ಕೆ ಮಾಡುವ ಯುವಕರಿಗೆ ನಿಮ್ಮ ಸಲಹೆ ಏನು? ಅಂದರೆ
ಯಾವ ಒಂದು ಮನೋಧರ್ಮದಿಂದ ಅವರು ಯಕ್ಷಗಾನಕ್ಕೆ ಬಂದ್ರೆ ಅವರಿಗೂ ಒಳ್ಳೇದಾಗಬೇಕು, ಯಕ್ಷಗಾನ ಕ್ಷೇತ್ರಕ್ಕೂ ಒಳ್ಳೇದಾಗಬೇಕು ಅಲ್ವಾ? ಹಾ, ಹೌದು. ನಿಜವಾಗಿ ನನ್ನ ಯಕ್ಷಗಾನಕ್ಕೆ ಹೊಟ್ಟೆಪಾಡಿಗಾಗಿ ಬರುವುದಕ್ಕಿಂತ ಹೊಟ್ಟೆಪಾಡು ಯಾವುದರಲ್ಲಿಯೂ ಮಾಡ್ಕೊಳ್ಬಹುದು, ಯಾವ ಉದ್ಯೋಗ ಆರಿಸಿಕೊಂಡ್ರೂ ಮಾಡಿಕೊಳ್ಳಬಹುದು. ಹಾ, ಯಕ್ಷಗಾನವನ್ನು ಹೊಟ್ಟೆಪಾಡಿಗಾಗಿ ಆರಿಸಿಕೊಳ್ಳುವವರಿಗೆ ನನ್ನ ಸಲಹೆ ಅದರಲ್ಲಿ ಮುಂದುವರಿಬೇಕು. ಮತ್ತು ಮೂಲಭೂತವಾದ ಯಕ್ಷಗಾನವನ್ನು ನಾವೀಗ ಅದನ್ನು ನೋಡುವುದು ಸ್ವಲ್ಪ ಕಷ್ಟ ಆಗ್ತದೆ. ಈ ಯಕ್ಷಗಾನಕ್ಕೆ ಹೊಸ ಆಯಾಮಗಳು ಹೆಚ್ಚಾಗಿ ಬಂದಿದೆ. ಕರೆಕ್ಟ್. ಆದರೆ ಪರಂಪರೆಯನ್ನು, ಮೂಲಭೂತವಾದ ಯಕ್ಷಗಾನವನ್ನು ಸರಿಯಾಗಿ ಕಲಿತ್ಕೊಳ್ಬೇಕು ಅಂತ ಹೇಳೋದು. ಯಕ್ಷಗಾನ ಅನ್ನುವುದು ಯಕ್ಷಗಾನ ಹಾಗೆಯೇ ಇರಬೇಕು. ಅದಕ್ಕೆ ಹಿಂದಿನವರದ್ದ ಒಂದು ಚೌಕಟ್ಟು ಅಂತ ಉಂಟು. ಮೊದಲು ಧ್ವನಿವರ್ಧಕ ಇಲ್ಲದೆ, ಬೆಳಕಿನ ವ್ಯವಸ್ಥೆ ಇಲ್ಲದೆ ಯಕ್ಷಗಾನವನ್ನು ಮಾಡಿದರು. ಯಾವ ಆಡಂಬರ, ಯಾವ ಖರ್ಚು ಇಲ್ಲದೆ, ಖರ್ಚು ಇದ್ದರೂ ಆವಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇತ್ತು. ಹೀಗೆ ಹುಡುಕುತ್ತಾ ಹೋಗಿ ಆಟ ಆಡಿಸುವಂಥ ಒಂದು ಸಂದರ್ಭಗಳಿತ್ತು. ಅವರಿಗೆ ಅವಕಾಶ ಕೊಡುವುದೇ ದೊಡ್ಡದು. ಮತ್ತೆ ಅವರು ಕೇಳಿದ ವ್ಯವಸ್ಥೆ ಎಲ್ಲ ಖಂಡಿತ ಮೊದಲು ಮಾಡುವುದಿಲ್ಲ ಇತ್ತು. ಅಂಥದ್ದರಲ್ಲಿ ಕಷ್ಟಪಟ್ಟು ಯಕ್ಷಗಾನದಲ್ಲಿ ತಿಳಿದು ಪರಂಪರೆ ಅಂತೇಳಿ ಒಂದು ಮಾಡಿಟ್ಟಿದ್ದಾರೆ. ಇದು ಯಕ್ಷಗಾನ ಅಂತ. ಈಗ ನಾವು ಯಕ್ಷಗಾನ ಅಂತ ನಾಟಕವನ್ನು ನೋಡ್ತಾ ಇದ್ದೇವೆ. ಯಕ್ಷಗಾನ ಮತ್ತೆ ತಾಳ, ಲಯ, ಶ್ರುತಿ, ಕುಣಿತ ಎಲ್ಲ ಎಲ್ಲೆಲ್ಲೂ ಹೋಗ್ತಾ ಇದೆ. ಒಂದು ಪದ್ಯವನ್ನು ಭಾಗವತರು ಯಾವ ತಾಳದಲ್ಲಿ ಎತ್ತುತ್ತಾರೆ, ನಮ್ಮ ಅಭಿನಯವು, ನಮ್ಮ ನಾಟ್ಯವು, ನಮ್ಮ ಎಲ್ಲ ಭಾವಗಳು ಅದ್ರ ಒಳಗೇ ಇರಬೇಕು ಅಂತ ಹೇಳುವುದು. ಕರೆಕ್ಟ್ ಅಲ್ಲ, ನನ್ನ ಅನ್ನಿಸಿಕೆ ಅಲ್ಲ, ಬೇರೆಯವರ ಅಭಿಪ್ರಾಯ ಬೇರೆ ಇರಬಹುದು. ಕೆಲವರು ಹೇಳ್ತಾರೆ ಕಾಲ ಬದಲಾದಂತೆ ಎಲ್ಲವೂ ಬದಲಾಗ್ತಾ ಇರುತ್ತದೆ ಅಂತ. ಸಹಜ, ಅದನ್ನು ಒಪ್ಪೋಣ. ಆದರೆ ನಮ್ಮ ಪರಂಪರೆಯನ್ನು ಮುಂದಿಟ್ಟು ನಾವು ಕಲ್ಪನೆಯಲ್ಲಿ ಇಟ್ಟುಕೊಂಡೇ ಪರಿವರ್ತನೆ ಮಾಡಬೇಕು ಅಂತ ಹೇಳುವುದು. ನಾವು ಏನನ್ನೇ ಹೊಸತಾಗಿ ಮಾಡಿದರೂ ಯಕ್ಷಗಾನ ಅನ್ನುವ ಪರಂಪರೆ ಒಳಗೆ ಇರಬೇಕು. ಕರೆಕ್ಟ್. ಬೇಸರ ಆಗ್ತದೆ ಇತ್ತೀಚೆಗೆ ನೋಡಿದರೆ. ಅಂದರೆ ನಮಗೆ ಅದನ್ನು ಮಾಡಬೇಕನ್ನುವುದಕ್ಕಿಂತಲೂ ನಾವು ಅದನ್ನು ಕಲೀಲೇ ಇಲ್ಲ, ಮಾಡಲಿಕ್ಕೆ ಬರುವುದಿಲ್ಲ. ಹೌದು, ನಾವು ಸಹಜವಾಗಿ ಒಪ್ಕೊಳ್ತೇವೆ. ನಾವು ಏನಿದ್ದರೂ ಹಿಂದಿನವರದ್ದು ಏನು ಕಲಿತಿದ್ದೇವೋ, ಯಕ್ಷಗಾನ ಅಂದರೆ ಹೀಗೆ ಅಂತ ನಮಗೇನು ಮನಕ್ಕೆ ತುಂಬಿದ್ದಾರೋ ಅದನ್ನೇ ನಾವು ಮುಂದಿಟ್ಟುಕೊಂಡು ಯಕ್ಷಗಾನದಲ್ಲಿ ನಾವು ಪಾತ್ರಗಳು ಮಾಡುವುದು. ಕರೆಕ್ಟ್ ಸರ್. ಈಗ ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ ಹಾಗಂದ್ರೆ ಏನು, ಅದರ ಗುಣಲಕ್ಷಣ ಏನು, ಅದನ್ನು ನಾವು ಗುರುತಿಸುವುದು ಹೇಗೆ? ಯಾವುದು ಸಂಪ್ರದಾಯ? ಹೌದು ಹೌದು. ಸಂಪ್ರದಾಯ ಅಂದರೆ ಗುರುತಿಸುವುದು ಹಿರಿಯರ ಹೀಗೆ ಮಾಡಬೇಕು ಅನ್ನುವ ಚೌಕಟ್ಟು. ಬೆರಳೆಣಿಕೆ ಕಲಾವಿದರಲ್ಲಿ ಅದನ್ನ ಬಿಡದೆ ಅದನ್ನೇ ಅನುಸರಿಸಿಕೊಂಡು ಇದ್ದವರು ಇದ್ದಾರೆ. ಕರೆಕ್ಟ್. ಮತ್ತೊಂದು ವಿಷಯ ಅಂತ ಕೇಳಿದರೆ, ಈ ಪರಂಪರೆ ಅಂದರೆ ಅದಕ್ಕೆ ಇಂಥದ್ದೇ ಅಂತ ಹೇಳಿ ಒಂದು ಚೌಕಟ್ಟು ಉಂಟು. ಪರಂಪರೆ ಕರೆಕ್ಟ್. ಈ ಹೆಜ್ಜೆಗಳು, ಭಾವಗಳು ಅದೆಲ್ಲ ಇಂತಿಷ್ಟೇ ಅಂತ ಹೇಳಿ ಉಂಟು, ಲೆಕ್ಕಾಚಾರ ಉಂಟು. ಆ ಲೆಕ್ಕಾಚಾರವೇ ಪರಂಪರೆ. ಅಂದ್ರೆ ಆ ಶಿಸ್ತುಬದ್ಧತೆಯನ್ನು ನಾವು ಪರಂಪರೆ ಅಂತ, ನಾವು ಶಿಸ್ತುಬದ್ಧತೆಯನ್ನು ಪರಂಪರೆ ಅಂತ ಹೇಳ್ತಾರೆ. ಕರೆಕ್ಟ್. ಈಗ ನೋಡಿ ಸರ್, ಪುರಾಣೇತರ ಪ್ರಸಂಗಗಳು, ನಾವು ಮಹಾಭಾರತ, ರಾಮಾಯಣ ಅಥವಾ ಬೇರೆ ಯಾವುದೇ ಪುರಾಣದ ಪ್ರಸಂಗಗಳನ್ನು ನಾವು ಆಡ್ತಾ ಇದ್ದದ್ದು ಯಕ್ಷಗಾನದಲ್ಲಿ. ಈ ಪುರಾಣೇತರ ಅಂದ್ರೆ ಕಾಲ್ಪನಿಕ ಆಗಿರ್ಬೋದು ಅಥವಾ ಸಾಮಾಜಿಕ ಆಗಿರ್ಬೋದು, ಈ ಪ್ರಸಂಗಗಳು ಯಕ್ಷಗಾನಕ್ಕೆ ಎಷ್ಟು ಪೂರಕ ಅಥವಾ ಅದರಿಂದ ಮಾರಕ ಏನಾದರೂ ಉಂಟಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಕ್ಷಗಾನದ ಪೌರಾಣಿಕ ಪ್ರಸಂಗ ಅದರಲ್ಲಿ ಪ್ರೇಕ್ಷಕರಾದವರು ನೋಡುವವರಿಗೆ ತಿಳ್ಕೊಳ್ಳುವಂಥದ್ದು ತುಂಬ ಇದೆ. ಕರೆಕ್ಟ್. ಜೀವನದಲ್ಲಿ ಜೀವನವನ್ನು ನಡೆಸಿಕೊಂಡು ಹೋಗುವ ದಾರಿಯನ್ನು ಅದು ಸೂಚಿಸ್ತದೆ. ಕರೆಕ್ಟ್. ದುಷ್ಟ ಪ್ರವೃತ್ತಿಯಾಗಿ ಸಜ್ಜನ ಪ್ರವೃತ್ತಿಯಾಗಿ ಅದನ್ನೆಲ್ಲ ತಿಳ್ಕೊಳ್ಳುವಂಥದ್ದು ಇರ್ತದೆ. ಈಗ ಹಾಗಲ್ಲ. ಈಗಿನ ಕೆಲವು ಹೊಸ ಕಾಲ್ಪನಿಕ ಪ್ರಸಂಗಗಳು ಒಳ್ಳೆಯ ರೀತಿಯಲ್ಲಿ ಬರೆಯುವ ಕೃತಿಕಾರರು ಇದ್ದಾರೆ. ನಾವು ಕಂಡಂತೆ ಪೌರಾಣಿಕದ ನೆಲೆಗಟ್ಟಿನಲ್ಲಿಯೇ ಹೊಸ ಪ್ರಸಂಗವನ್ನು ಕೊಟ್ಟು ಪ್ರೇಕ್ಷಕರನ್ನು ರಂಜಿಸಿದವರು ಪೌರಾಣಿಕದಂತಹ ಸಾಲಿನಲ್ಲಿಯೇ ಇದ್ದ ಕೆಲವು ಸಾಮಾಜಿಕ ಪ್ರಸಂಗಗಳಿದೆ. ಈಗ ಕಂದಾವರ ರಘುರಾಮ್ ಶೆಟ್ಟರು ಕೆಲವು ಪ್ರಸಂಗಗಳು ಅವರು ಬರೆದದ್ದು ಎಲ್ಲ ಪ್ರಸಂಗವೂ ಅಷ್ಟೇ. ಅದರಲ್ಲಿ ಒಂದು ಪಾತ್ರ ಮಾಡುವುದು ಅಂತ ಹೇಳಿದರೆ ತಲೆ ಬಿಸಿ ಆಗುವುದಿಲ್ಲ. ಕರೆಕ್ಟ್.
ದಾರಿಯೆಲ್ಲ ಸೀದಾ ಇರ್ತದೆ, ನೇರ ಇರ್ತದೆ, ಮತ್ತು ಪದ್ಯಗಳು ಹಾಗೆ ಇರ್ತದೆ, ಪೌರಾಣಿಕರ ಆಧಾರದಗಳ ಪದ್ಯಗಳೇ ಇರ್ತದೆ ಕೆಲವು. ಮತ್ತು ಡಾಕ್ಟರ್ ವೈ ಚಂದ್ರಶೇಖರ್ ಅವರು ಅಂಥ ಕೃತಿಕಾರರು ಬರೆದ ಪ್ರಸಂಗದಲ್ಲಿ ನಾವು ತುಂಬ ವೇಷ ಮಾಡಿದ್ದೇನೆ ನಾನು ಸಾಮಾಜಿಕದಲ್ಲಿ. ನಾನು ಯಾಕೆ ಕೇಳಿದರೆ ಹೊಸ ಪ್ರಸಂಗ ಅಂದರೆ ನನಗಾಗುವುದಿಲ್ಲ, ನಾನೇನಿದ್ರೂ ಪೌರಾಣಿಕ ಪ್ರಸಂಗನೇ ಇಷ್ಟಪಡುವವ. ಆದರೆ ಅವರದ್ದೆಲ್ಲ ಕೆಲವು ಪ್ರಸಂಗಗಳು ನಾನು ಅದರಲ್ಲಿ ವೇಷ ಮಾಡಿ ನಾನು ಕೆಲವು ಹೆಸರು ಮಾಡಿದ್ದೇನೆ. ಅದರಲ್ಲಿ ಈ ಸಾಲಿಗ್ರಾಮ ಮೇಳಕ್ಕೆ ಅವರು ಹೊಸ ಪ್ರಸಂಗ ಕೊಟ್ಟದ್ದು ಮರು ವರ್ಷವೇ ಕಿಶನ್ ಹೆಗಡೆಯವರ ಯಜಮಾನಿಕೆಯ ಸೌಕೂರು ಮೇಳಕ್ಕೆ ಬಂದಿದೆ, ಒಳ್ಳೆ ಹೆಸರು ಮಾಡಿದೆ. ಅಂದ್ರೆ ಮೌಲ್ಯಾಧಾರಿತವಾದಂತಹ ಪ್ರಸಂಗಗಳು ತೊಂದರೆ ಇಲ್ಲ ಅಂತ ಹೇಳುದು. ಹೌದು. ಈಗ ನೋಡಿ ಸರ್, ಈಗ ಒಡ್ಡೋಲಗ ಕ್ರಮಗಳು, ಆಮೇಲೆ ಪೂರ್ವರಂಗ, ಆಮೇಲೆ ಬೇಟೆ ನೃತ್ಯ, ಪ್ರಯಾಣ ನೃತ್ಯ, ಸಿಂಹಾಸನ ಹತ್ತುವ ಇಳಿಯುವ ಕೆಲವೊಂದು ಕ್ರಮಗಳು, ಈ ಎಲ್ಲ ಕ್ರಮಗಳು, ಈ ಸಂಪ್ರದಾಯಗಳು ನಾವು ಕಳ್ಕೊಳ್ತಾ ಬಂದಿದ್ದೇವೆ. ಈಗ ಹೆಚ್ಚಿನ ಕಲಾವಿದರಿಗೆ ಅದು ಗೊತ್ತುಂಟು ಇಲ್ಲವೋ ಅನ್ನುವಂಥದ್ದು ಕೂಡ ಅದೊಂದು ಪ್ರಶ್ನೆಯಾಗಿ ನಮ್ಮನ್ನು ಕಾಡ್ತದೆ. ಇಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರದ ಬಗ್ಗೆ ನೀವು ಏನು ಹೇಳಬೇಕು ಅಂತ ಇಷ್ಟಪಡ್ತೀರಿ? ಅದು ಕಳೆದುಕೊಂಡಿದ್ದಾರೆ ಎನ್ನುವ ಪ್ರಶ್ನೆಗಿಂತಲೂ ಕಳೆದುಕೊಂಡಿದ್ದಾರೆ. ಈಗ ಬರುವ ಕಲಾವಿದರಿಗೆ ಅದು ಏನು ಅಂತಲೇ ಗೊತ್ತಿಲ್ಲ. ಈಗ ನೋಡಿ, ಅದಕ್ಕೆ ಸಂಪ್ರದಾಯ ಅಂತ ಹೇಳುವುದು ಇಂಥದ್ದನ್ನು ಮಾಡಿಟ್ಟಿದ್ದಾರೆ ಅಂತ ಅವಾಗ ಹೇಳಿದೆ ನಾನು. ಇದೇ ಪೂರ್ವರಂಗ, ಒಡ್ಡೋಲಗದ ಕುಣಿತಗಳು, ತೆರೆಯ ಕುಣಿತ, ಇದೆಲ್ಲ ಯಕ್ಷಗಾನಕ್ಕೆ ಅತೀ ಬೇಕಾಗುವ. ಹೌದು. ಇಲ್ಲಿ ನೋಡು, ಮಿಡ್ಲಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತದೆ ನೋಡಿ. ಈಗ ನೋಡಿ, ಮುಂಚೆ ಎಲ್ಲ ನಾನು ತಿಳಿದ ಹಾಗೆ ನೀವಂತಲ್ಲ, ಹೆಚ್ಚಿನ ಎಲ್ಲ ಹಿರಿಯ ಕಲಾವಿದರುಗಳು ಕೋಡಂಗಿ ವೇಷ ಮಾಡಿಕೊಂಡು, ಆಮೇಲೆ ಬಾಲಗೋಪಾಲ ಮಾಡಿಕೊಂಡು, ಸ್ತ್ರೀ ವೇಷ ಮಾಡಿಕೊಂಡು, ಪೀಠಿಗೆ ಸ್ತ್ರೀ ವೇಷ ಮಾಡಿಕೊಂಡು, ಆ ರೀತಿ ಪೂರ್ವರಂಗದ ಒಂದೊಂದೇ ಹೆಜ್ಜೆಗಳನ್ನು ಮೇಲೆ ಹತ್ತಿ ಅವರು ಬಂದವರು. ಈಗ ಹೆಚ್ಚಿನ ಕಡೆ ಈಗ ಯಕ್ಷಗಾನ ಕೇಂದ್ರದಿಂದ ಕಲಿತು ಬರುವವರಾದರೂ ಕೂಡ ಅವರು ನೇರ ಬಾಲಗೋಪಾಲ ಅಲ್ಲ, ನೇರ ಯಾವುದಾದ್ರೂ ಒಂದು ಪಾತ್ರಕ್ಕೆ ಅಂತ ಹೇಳಿ ತಯಾರಾಗಿ ಬರ್ತಾರೆ. ಈ ಕ್ರಮ ಏನಿದೆ ಇದು ಎಷ್ಟು ಸರಿ ಅಲ್ಲ, ಇದು ಸರಿಯಲ್ಲ ಅನ್ನೋದಕ್ಕೆ ಅವರ ಯಕ್ಷಗಾನ ತಿರುಗಾಟದಲ್ಲಿ ಅನುಭವಕ್ಕೆ ಬರ್ಲಿಕ್ಕುಂಟದು ಬರ್ತದೆ. ಹೇಗೆ ಕೇಳಿದರೆ, ಉಪ್ಪರಿಗೆ ಮೆಟ್ಟಿಲು ಒಂದೊಂದೇ ಏರ್ಕೊಂಡು ಹೋಗುವುದರಿಂದ ಮುಂದೆ ಹೋಗುವುದಕ್ಕೆ ಅನುಕೂಲ ಆಗ್ತದೆ. ಕರೆಕ್ಟ್. ಮೊದಲನೇ ಮೆಟ್ಟಿಲಲ್ಲಿದ್ದವ ನೇರ ಕೊನೆಯ ಮೆಟ್ಟಿಲಿಗೆ ಹೋಗ್ತೇನೆ ಅಂತ ಹೇಳಿದ್ರೆ ಸ್ವಲ್ಪ ವ್ಯತ್ಯಾಸ ಆದ್ರೆ ಕೆಳಗೆ ಬಿಡುವುದು. ಕರೆಕ್ಟ್. ಉದಾಹರಣೆ ಕೊಟ್ಟದ್ದು ನಾನು. ಈಗ ಯಕ್ಷಗಾನಕ್ಕೆ ಸೇರಿದವರೇ ಹೆಜ್ಜೆಯು ಅಥವಾ ಕೆಲವು ಮಾತುಗಾರಿಕೆಯನ್ನು ವಿದ್ವತ್ತಿನಿಂದ ತಿಳ್ಕೊಂಡು ನೇರ ಮೇಲೋಗಿ ಕುಳಿತುಕೊಳ್ತಾರಲ್ಲ, ಅವರಿಗೆ ಅದು ವಿದ್ವತ್ತು ಅನ್ನೋದಕ್ಕಿಂತ ಅನುಭವ ಬೇಕು. ಅನುಭವ ಪಡೆದು ಅಲ್ಲಿ ಕೂತ್ಕೊಂಡ್ರೆ ಒಂದು ಸ್ಥಾನವನ್ನು ಹಿಡಿಯುವ ಸ್ಥಾನ ಅಂತ ಉಂಟು. 3ನೇ ವೇಷ, 2ನೇ ವೇಷ, ಪುರುಷ ವೇಷ, ಮುಖ್ಯ ಸ್ತ್ರೀ ವೇಷ, ಹೀಗೆ ಸ್ಥಾನಗಳುಂಟು. ಆ ಸ್ಥಾನದಲ್ಲಿ ಒಬ್ಬ ಕಲಾವಿದ ಕುಳಿತುಕೊಳ್ಳಬೇಕಿದ್ದರೆ ನನಗೆ ಆ ಸ್ಥಾನ ಬೇಕು ಅನ್ನುವುದಕ್ಕಿಂತ ನಮ್ಮ ಅನುಭವವೂ ನಮ್ಮ ಪರಿಶ್ರಮವೂ ನೋಡಿ ಅವರಾಗಿ ನೀನು ಈ ಸ್ಥಾನಕ್ಕೆ ಬರಬೇಕು ಅಂತ ಹೇಳಬೇಕು. ಕರೆಕ್ಟ್. ಅಂದರೆ ಅಲ್ಲಿ ಮಾತ್ರ ಸಿಕ್ಕಿದೆ ಅವ ಅಕಸ್ಮಾತ್ ಅಂತೇಳಿ ಕುಳಿತುಕೊಳ್ಳುವುದಕ್ಕಿಂತ ಮತ್ತೆಲ್ಲಿ ಹೋದ್ರೂ ನನಗಿದು ಸಿಗ್ತದ ಅನ್ನೋದು ನಾವು ತಿಳ್ಕೊಳ್ಬೇಕು. ಅಂದ್ರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈಗ ಯಾವುದೋ ಒಂದು ಪಾತ್ರಕ್ಕೆ ಅಥವಾ ಒಂದು ಇದಕ್ಕೆ ನೀವು ತಯಾರಾಗಿ ಯಕ್ಷಗಾನಕ್ಕೆ ಬಂದ್ರೆ, ಅಂದ್ರೆ ಉದಾಹರಣೆಗೆ ನಾನೊಬ್ಬ ಸುದರ್ಶನ, ನಾನು ಕಲ್ತೆ ಸುದರ್ಶನ ಪ್ರಸಂಗದಲ್ಲಿ ವೇಷ ನನಗೆ ಸುದರ್ಶನ ಸಿಕ್ಕಿತು, ನಾನು ಸುದರ್ಶನಕ್ಕೆ ಬೇಕಾದ್ದೆಲ್ಲ ಕಲ್ತೆ, ಒಳ್ಳೆ ಸುದರ್ಶನ ಮಾಡಿದೆ ಅಂತಾನೆ ಇಟ್ಟುಕೊಳ್ಳಿ. ಏನು ಪ್ರಯೋಜನ ಅದರಿಂದ ಅಂತ ಕೇಳುದು. ಏನು ಪ್ರಯೋಜನ ಕೇಳಿದ್ರೆ ಅದಕ್ಕೆ ಮಾತ್ರ ಸೀಮಿತ ಅಂತ. ಅಂದ್ರೆ ಮತ್ತೊಂದು ವೇಷ ಬಂದ್ರೆ ಅದರಲ್ಲಿಯೂ ಕಾಣಿಸ್ಕೊಳ್ಬೇಕಲ್ಲ, ಅದರಲ್ಲಿ ಏನಿಲ್ಲ ಅಂತ ಆದ್ರೆ ಇದರಲ್ಲೂ ಅಭ್ಯಾಸ ಮಾಡ್ಕೊಂಡು ಬಂದದ್ದು ಅಷ್ಟರ ಮಟ್ಟಿಗೆ ಇರ್ತದೆ. ಕರೆಕ್ಟ್. ಅದರ ಅನುಭವದ ಪರಿಚಯ ಆಗುದಿಲ್ಲ. ಅಂದ್ರೆ ಸಂಪೂರ್ಣ ಯಕ್ಷಗಾನದ ಕಲಾವಿದ ಅಂತ ಹೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ ಸರ್, ಸಂಗೀತದ ಆಲಾಪನೆ, ಆಮೇಲೆ ಉದ್ದ ಪದಗಳು, ಆಮೇಲೆ ಒಂದು ಸೊಲ್ಲನ್ನು ಹಲವು ಸರ್ತಿ ಹೇಳುವಂಥದ್ದು, ಇದೆಲ್ಲ ಯಕ್ಷಗಾನದ ನಾಟ್ಯಕ್ಕೆ ಎಷ್ಟು ಹಿತ ಅಥವಾ ಅಹಿತವೇ ಕಲಾವಿದರಿಗೆ, ಅಥವಾ ಯಕ್ಷಗಾನಕ್ಕೆ ಇದು ಬೇಡವಾ? ಏನು ಹೇಳ್ತೀರಿ ಇದ್ರ ಬಗ್ಗೆ? ಅದನ್ನು ಕೇಳಿದರೆ ಈ ಆಲಾಪನೆ, ಈ ದ್ವಂದ್ವ, ಇದೆಲ್ಲ ಎದುರಿಗೆ ಇದ್ದ ಕಲಾವಿದನನ್ನು ಕೊಲ್ಲುತ್ತದೆ. ಕರೆಕ್ಟ್. ಒಂದು ದ್ವಂದ್ವ ಎತ್ತುಕೊಂಡ್ರು ಭಾಗವತರು, ಒಬ್ಬರು ಆಲೋಪನೆ ಮಾಡಿದ್ರು ಒಂದು 10 ನಿಮಿಷ, ಮತ್ತೊಬ್ಬರು ಮತ್ತೊಂದು ಆಲೋಪನೆ ಮಾಡಿದ್ರು. ನಿಜವಾಗಿ ಅದಷ್ಟಿರುವುದಿಲ್ಲ. ಅವರು ಅಷ್ಟು ಆಲೋಪನೆ ಹೇಳ್ಕೊಂಡು ಹೋಗುವ ಉದ್ದೇಶವೇ ಪ್ರೇಕ್ಷಕರ ಕರತಾಡನಕ್ಕಾಗಿ. ಕರೆಕ್ಟ್. ಹೌದು ಅಲ್ವಾ?
ಈಗ ನೇರವಾಗಿ ಹೇಳ್ಕೊಂಡು ಹೋದರೆ ಪ್ರೇಕ್ಷಕರು ಮೆಚ್ಚಿ ಕರತಾಡನ ಮಾಡುವುದಿಲ್ವಾ? ಖಂಡಿತ ಮಾಡ್ತಾರೆ. ಹೌದು, ಇವರು ಶ್ವಾಸ ಕಟ್ಟಿಕೊಂಡು ಎಷ್ಟಿದೆ ಅಷ್ಟರ ತನಕ ಹೇಳಿದ್ದಾರೆ. ಯಾಕೆ ಕೇಳಿದರೆ ಅವರು ತಟ್ಟುವುದಿಲ್ಲ, ಕರತಾಡನ ಮಾಡುವುದಿಲ್ಲ, ಇವರು ಅದನ್ನು ಬಿಡುವುದಿಲ್ಲ, ಅದಕ್ಕೆ ಅಳತೆ ಇಲ್ಲ. ಆವಾಗ ಎದುರುಗಡೆ ಇದ್ದ ಒಬ್ಬ ಕಲಾವಿದ ಯಾವುದಾದ್ರೂ ಒಂದು ಪಾತ್ರವನ್ನು ಮಾಡಿಕೊಂಡಿರ್ತಾನೆ, ಅವನು ಏನು ಅಭಿನಯ ಮಾಡುವುದು, ಅವನ ಸತ್ತಾಗೆ ಅಲ್ಲಿ. ಅದು ನಾವೆಲ್ಲ ಅನುಭವಿಸಿದ್ದೇವೆ ಕೆಲವು. ಅಂದ್ರೆ ಅದನ್ನು ಕಲಾವಿದರು ಸರಿಯಲ್ಲ. ಅದು ಕಲಾವಿದರು ಈಗ ರಂಗದಲ್ಲಿ ಹೇಳಿದ್ರು ಅವರು ಅದನ್ನು ರಿಪೇರಿ ಮಾಡಿಕೊಳ್ಳುವುದಿಲ್ಲ ಅಲ್ವಾ? ಕೆಲವರು ಹೇಳ್ತಾರೆ ನಾವುಡರ ಶೈಲಿ ಇದು ನಾವುಡ್ರ ಹೀಗೆ. ನಾವುಡ್ರ ಹಾಗೆಲ್ಲ ಎಳಿತಿರಲಿಲ್ಲ. ನಾವುಡ್ರ ಒಟ್ಟಿಗೆ 2 ವರ್ಷ ಇದ್ದೆ, ಆದರೂ ನಾನು ಅಷ್ಟೆಲ್ಲ ತಿಳಿಯುವಂಥ ವಯಸ್ಸು ಅಲ್ಲ ಆವಾಗ. ಕೊನೆಗೆ ನಾನು ಕೆಲವೆಲ್ಲ ಕೇಳಿದ್ದೇನೆ ಅವರದ್ದು. ಅವರು ನಾವುಡ್ರು ಎಳಿತಾರೆ ಅಂದರೆ ಈ ಚೌಕಟ್ಟು ಮೀರಿ ಎಳೆಯುವುದಿಲ್ಲ, ಅವರು ಎಷ್ಟು ಬೇಕು ಅಷ್ಟರಲ್ಲಿ. ಕರೆಕ್ಟ್. ಈಗ ಎಲ್ಲ ತುಂಬ ಎಳೆದು ಕರತಾಡಿದ್ರೆ ಇದು ನಾವುಡ್ರ ಶೈಲಿ ಅಂತ ಹೇಳ್ತಾರೆ. ಹಾಗಾಗಿ ಕೆಲವು ಭಾಗವತರು ಹಾಳಾದ. ಕರೆಕ್ಟ್. ಅಂದ್ರೆ ಅನುಕರಣೆ ಮಾಡಲಿಕ್ಕೆ ಹೋಗಿ ಹಾಳಾದ್ದು. ಅನುಕರಣೆ. ಮತ್ತೆ ನಾನೊಂದು ಮೊದಲಿನಿಂದಲೂ ನನ್ನ ಮನಸ್ಸಿನಲ್ಲಿದ್ದದ್ದು, ನನ್ನದು ಇನ್ನೊಬ್ಬರ ಅನುಕರಣೆ ಇಲ್ಲ. ಕರೆಕ್ಟ್. ಸ್ವತಃ ನಾನು ಈ ರಂಗಕ್ಕೆ ಬಂದವ. ಹೇಳ್ತಾರೆ ಕೆಲವರು ಶಿರಿಯಾರ ಮಂಜುನಾಯ್ಕರ ಶೈಲಿ, ಹೀಗೆ ಕೆಲವರು ನನಗೆ ಹೇಳುವುದುಂಟು. ನನಗದು ಇಷ್ಟ ಅನ್ನುವುದಕ್ಕಿಂತಲೂ ಕೋಟ ಸುರೇಶನದ್ದು ಯಾವ ಶೈಲಿ ಅನ್ನುವುದು ಯಕ್ಷಗಾನಕ್ಕೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಕರೆಕ್ಟ್. ನನ್ನ ಉದ್ದೇಶ ಅಲ್ಲ. ನೋಡಿದವರು ಅವರದ್ದು ನೋಡಿದನ್ನು ಹೋಲಿಕೆ ಮಾಡಬಹುದು ಅಷ್ಟೇ, ಬಿಟ್ಟರೆ ಅವ್ರ ಹಾಗೆ ನಾವು ಆಗಲಿಕ್ಕೂ ಸಾಧ್ಯ ಇಲ್ಲ. ಆದರೆ ನನ್ನದ್ದನ್ನು ನಾನು ತೋರಿಸಬೇಕು ಅಂತ. ಸರ್, ಈ ಯಾವುದೇ ಯಕ್ಷಗಾನ ಪ್ರದರ್ಶನಗಳಿಗೆ ಅದಕ್ಕೆ ಕಲಾ ವಿಮರ್ಶೆ ಅನ್ನುವಂಥದ್ದರ ಅವಶ್ಯಕತೆ ಉಂಟಾ? ಅಂದರೆ ಈಗ ಒಂದು ಪ್ರದರ್ಶನ ನಡೀತು, ಯಾವುದೋ ಒಂದು ಯಕ್ಷಗಾನ ಪ್ರದರ್ಶನ ನಡೀತು, ಅದು ಈ ರೀತಿ ಆಗಬೇಕಿತ್ತು, ಇಲ್ಲಿ ಸ್ವಲ್ಪ ಅಷ್ಟು ಸರಿಯಾಗಲಿಲ್ಲ ಎನ್ನುವಂಥ, ಅಥವಾ ಇಂಥದ್ದು ಬಹಳ ಒಳ್ಳೆಯ ರೀತಿಯಲ್ಲಿ ಆಗಿದೆ, ಈ ಒಂದು ಕಲಾ ವಿಮರ್ಶೆ ಅನ್ನುವಂಥದ್ದು ಬೇಕಾ? ಅಂದರೆ ಕೆಲವರು ಅಲ್ಲ, ವಿಮರ್ಶೆ ಅಂದರೆ ಈಗ ಒಂದು ದಿವಸ ನಾನೊಂದು ಸುಧನ್ವನ ಪಾತ್ರ ಮಾಡಿದ್ದೇನೆ. ನನ್ನದು ನೀವು ನೋಡಿದ್ರಿ ವೇಷ, ನನ್ನ ಕಲ್ಪನೆಗೆ ಸರಿಯಾಗಿ ನಾನೊಂದು ಅದನ್ನು ಚಿತ್ರಿಸಿದ್ದೇನೆ ಸುಧನ್ವ ಹೀಗೆ ಅಂತ. ಹೌದು ಹೌದು. ಈಗ ನಾಳೆ ಮತ್ತೊಬ್ಬನದ್ದು ನೋಡ್ತೀರಿ ನೀವು, ಅವ ಒಂದು ರೀತಿಯಲ್ಲಿ ಚಿತ್ರಿಸ್ತಾನೆ ಅವನ ಕಲ್ಪನೆಗೆ ಲುಕ್ಕಿದ ಹಾಗೆ. ಕರೆಕ್ಟ್. ಅದು ವಿಮರ್ಶೆ ಅಂದರೆ ಅವನು ಹಾಗೆ ಆಗಲಿಲ್ಲ ಅಥವಾ ಅದೊಂದು ರೂಪ ಇದೊಂದು ರೂಪ ಅಂತ ಹೇಳಬೇಕು, ಬಿಟ್ಟರೆ ಅದೇ ಮತ್ತೆ ಬೇರೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ವಿಮರ್ಶೆ ಅಲ್ವಾ? ಕರೆಕ್ಟ್. ಈಗ ನೋಡಿ ಸರ್, ಈ ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವೇ? ಅಂದ್ರೆ ನಾನು ಕೇವಲ ಪ್ರದರ್ಶನದ ಸಂಖ್ಯೆಯ ಲೆಕ್ಕದಿಂದ ಹೇಳುವುದಲ್ಲ, ಒಂದು ವ್ಯಾಪಕವಾದ ಅರ್ಥವನ್ನು ಇಟ್ಟುಕೊಂಡು ಹೇಳುದು. ಅದು ಹೇಗೆ ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಕೊಡುಗೆ ಕೊಡುತ್ತದೆ? ಖಂಡಿತ ಕೊಡುಗೆ ಇದೆ. ಯಾವ ರೀತಿಯಲ್ಲಿ? ಯಾವ ರೀತಿಯಲ್ಲಿ ಅಂದರೆ ಏನಾದರೂ ಸಂಪ್ರದಾಯಗಳು ಕೆಲವು ಉಳ್ಕೊಂಡದ್ದೇ ಇದ್ರೆ ಈಗಲೂ ಹರಕೆಯ ಬಯಲಾಟ ಮೇಳಗಳಲ್ಲಿ. ಅಂದ್ರೆ ಇದರ ಈ ಮಾತಿನ ಅರ್ಥ ಏನು ಅಂತಂದ್ರೆ ಹರಕೆ ಬಯಲಾಟ ಮೇಳಗಳು ಸಂಪ್ರದಾಯವನ್ನು ಉಳಿಸಬೇಕು. ಕೆಲವು ನೋಡ್ತಾ ಇದ್ದೇವೆ ಈಗಲೂ, ಕೆಲವು ಇದೆ. ಮಂದಾರ್ತಿ ಮೇಳದಲ್ಲಿ, ಅಮೃತೇಶ್ವರಿ ಮೇಳದಲ್ಲಿ ಎಲ್ಲ, ಮಾರಣಕಟ್ಟೆ ಮೇಳದಲ್ಲೆಲ್ಲ ಹರಕೆಯ ಆಟಗಳು ನಡೀತಾ ಇದೆ. ಹರಕೆಯ ಆಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವೇ ಅನ್ನೋದನ್ನ ಬಯಲಾಟದಲ್ಲಿ ನೋಡಬಹುದು. ಈಗ ನೋಡಿ ಸರ್, ಭರವಸೆಯ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರಾ ಅಥವಾ ರೂಪುಗೊಳ್ತಾ ಇಲ್ವಾ? ನಾವು ತಿಳಿದಂತೆ ಕಷ್ಟ ಇಲ್ಲ. ವೃತ್ತಿಗೆ ಬರುವವರು ಇಲ್ಲ, ಹವ್ಯಾಸಿಗಳು ಕೆಲವರು ಇದ್ದಾರೆ ರೂಪುಗೊಂಡವರು. ಮತ್ತು ವೃತ್ತಿಗೆ ಬರುವವರಲ್ಲಿ ನಾವೀಗ ಇತ್ತೀಚೆಗೆ ಬೆಳವಣಿಗೆ ನಮ್ಮ ಲೆಕ್ಕದಲ್ಲಿ ಏನು ಸಾಲದು. ಯಾಕೆ ಕೇಳಿದರೆ, ನೀವು ಹೇಳಿದ ಹಾಗೆ ಒಂದೇ ಯಕ್ಷಗಾನಕ್ಕೆ ಬಂದವನೇ ನೇರ ಅಲ್ಲಿಗೆ ಗುರಿ ಇಟ್ಟು ಅಲ್ಲಿ ಹೋಗಿ ಕುಳಿತುಕೊಳ್ತಾನೆ, ಅವಕಾಶ ಸಿಕ್ಕಿದೆ ಅಂತ ಒಂದೆರಡು ವೇಷ ಮಾಡಿ ಸೈ ಅನಿಸ್ಕೊಳ್ತಾನೆ. ಆದರೆ ಎಲ್ಲವೂ ಕಲಿಬೇಕು. ಮತ್ತು ಬಂದ ಮೇಲೆ ಯಕ್ಷಗಾನದಲ್ಲಿ ನಾವೇನಾದರೂ ಆಗಬೇಕು, ಕಲಿಬೇಕು ಎನ್ನುವ ನಾವು ಮೊದಲು ತುಂಬ, ನಾನು ಹೇಳಿದ್ನಲ್ಲ 3 ವರ್ಷ ಕೋಡಂಗಿ ವೇಷ ಮಾಡಿದೆ, ಬಣ್ಣ ಹಚ್ಚಲಿಕ್ಕೆ ಅವಕಾಶ ಇಲ್ಲ. ಬಹುಶಃ ನಮಗನ್ನಿಸುವುದು ಆವಾಗ ನಾವು ಅಷ್ಟು ಕಷ್ಟಪಟ್ಟದ್ರಿಂದ ನಾವು ಇಷ್ಟು ಬೆಳೀಲಿಕ್ಕೆ ಕಾರಣವಾಯಿತು. ಕರೆಕ್ಟ್. ಇಲ್ಲದೆ ಇದ್ದರೆ ನಾವು ಏನೂ ಆಗ್ತಿರಲಿಲ್ಲ ಇದರಲ್ಲಿ. ಈ ಒಟ್ಟಾರೆ ಹೋಗಿ ಬರಬೇಕಿತ್ತು, ಇವಾಗ ಇಷ್ಟೊತ್ತಿಗೆ ಯಕ್ಷಗಾನ ನಿವೃತ್ತಿ ಆಗಬೇಕಿತ್ತು ಅಂತ.
ಈಗಿನ ಕಲಾವಿದರು ಕಲಿಯುವಿಕೆಯಲ್ಲಿ, ಯಕ್ಷಗಾನದ ಕಲಿಯುವಿಕೆಯಲ್ಲಿ ಬರೀ ಬರುವುದು, ಒಂದು ವೇಷ ಮಾಡುವುದು, ವೇಷ ಮುಗಿದುಕೊಳ್ಳು ಹೋಗುವುದೇ ಬೈಕ್ ಹತ್ಕೊಂಡು. ಒಂದು ಹೊಸ ಹಳೆಯ ಪ್ರಸಂಗ ಆಗ್ತದೆ. ನಾಳೆ ನನಗೆ ಆವೇಶ ಬರ್ತದೆ, ಏನೋ ನೋಡ್ಕೊಳ್ಬೇಕು ಸ್ವಲ್ಪ ಅನ್ನೋದೇ ಇಲ್ಲ. ವೇಷ ಎಲ್ಲಾದರೂ ಹಾಕಿದರೆ ನನಗದಾಗೋದಿಲ್ಲ. ಹೆಚ್ಚಿಗೆ ಅಲ್ಲಿ ಲೀಸ್ಟ್ ಬರೆಯೋ ಮಾತಾಡಿದರೆ ಜಗಳ ಮಾಡಿ ಹೋಗಿಬಿಡ್ತಾನೆ ನಾವು. ಅವ ಯಾಕೆ ಹೋಗ್ತಾನೆ ಕೇಳಿದರೆ, ಆವಾಗೆಲ್ಲ ಜಗಳ ಮಾಡಿದರೆ ನೀನೇ ಹೋಗುವಂತ ಮತ್ತೊಬ್ಬ ತಯಾರಿರ್ತಾರೆ, ಮತ್ತು 4 ಜನ ಅದಕ್ಕೆ ತಯಾರಾಗಿರ್ತಾರೆ. ಇವಾಗ ಆ ದೌರ್ಬಲ್ಯ ಅವ್ರಿಗೆ ಗೊತ್ತುಂಟು, ನಮ್ಮನ್ನು ಬಿಟ್ಟರೆ ಇಲ್ಲಿ ನಡೆಯುವುದಿಲ್ಲ ಅಂತ. ಕರೆಕ್ಟ್. ಹಾಗೆ ಯಾಕೆ ಕೇಳಿದರೆ, ನಾನು ಕೆಲವು ಈ ಅಮೃತೇಶ್ವರಿ ಮೇಳದಲ್ಲಿ ಮ್ಯಾನೇಜರ್ ಆಗಿದ್ದೇನೆ. ಕರೆಕ್ಟ್. ತುಂಬ 5 ವರ್ಷ ಆಗಿದೆ ಈಗ. ತುಂಬ ಅನುಭವ ಆಗಿದೆ ಅದರದ್ದು. ಭಾರಿ ಕಷ್ಟ ಇದೆ. ಮುಂದೆ ಯಕ್ಷಗಾನ ನಡೆಸುವುದು ತುಂಬ ಕಷ್ಟ. ತುಂಬ ಕಷ್ಟ ಇದೆ. ಈಗ ನೋಡಿ ಸರ್, ಈಗ ಇಡೀ ರಾತ್ರಿಯ ಯಕ್ಷಗಾನ ಪ್ರದರ್ಶನಗಳು ನಡೀತಾ ಇತ್ತು. ಹೌದು. ಇತ್ತೀಚಿನ ವರ್ಷದವರೆಗೂ ಈಗ ಒಂದು 2-3 ವರ್ಷಗಳಿಂದ ಕಾಲಮಿತಿ ಯಕ್ಷಗಾನ ಅಂತ ನಡೀತಾ ಇದೆ. ಈ ಕಾಲಮಿತಿ ಯಕ್ಷಗಾನದ ಬಗ್ಗೆ ತಮ್ಮ ಖಚಿತವಾದಂತಹ ಒಂದು ಅಭಿಪ್ರಾಯ ಏನು? ಇದರ ಸಾಧಕ ಮತ್ತು ಬಾಧಕ ಎರಡು ನೀವು ಕಂಡುಕೊಂಡ ಹಾಗೆ ಏನು ಅಂತ ನೀವು, ಅಂದ್ರೆ ಕಲಾವಿದರಾಗಿ, ಮೇಳದ ವ್ಯವಸ್ಥಾಪಕರಾಗಿ ನಿಮ್ಗೆ ಏನು ಅನಿಸ್ತದೆ? ಕಾಲಮಿತಿ ಯಕ್ಷಗಾನ ಇತ್ತೀಚಿನ ಬದಲಾವಣೆಗೆ, ಕಾಲಮಿತಿ ಯಕ್ಷಗಾನ, ಅದೇ ಹೇಳಿದ್ನಲ್ಲ ನಾನು, ಕಾಲ ಬದಲಾದಂತೆ ಎಲ್ಲವೂ ಬದಲಾಗ್ತದೆ ಅನ್ನೋದಕ್ಕೆ, ಇತ್ತೀಚಿನ ಯಕ್ಷಗಾನದಲ್ಲಿ 12 ಗಂಟೆ ಕಳೀತಾ ನೀವು ಎಷ್ಟೇ ಆಟ ನೋಡುವ ಹಾಗೆ ಮಾಡಿದರೂ ನೋಡುವವರಿಲ್ಲ. ಕರೆಕ್ಟ್. ಆ ಒಂದು ಉದ್ದೇಶದಿಂದ ಕಾಲಮಿತಿ ಅನ್ನುವಂಥದ್ದು ಸೃಷ್ಟಿಯಾಗಿದ್ದು. ಮತ್ತೆ ಇಡೀ ರಾತ್ರಿ ನೀವು ಮಾಡಲೇಬೇಕು ಅಂತ ಕಲಾವಿದರು ಮಾಡುವುದಕ್ಕೆ ಹೊರಟ್ರೆ ನಿಜವಾಗಿ ಭಾರೀ ಹಿಂಸೆ ಕಲಾವಿದರಿಗೆ. ಯಾಕೆ, ನೋಡುವ ಕಣ್ಣಿಲ್ಲದೆ ಇದ್ದರೆ ಏನು ಯಾರಿಗಾಗಿ ಮಾಡ್ತಾರೆ ಅವರು? ಅದಕ್ಕಾಗಿ ಹೀಗೆಲ್ಲ ಬದಲಾವಣೆ ಆಗಿದೆ. ಅಂದ್ರೆ ಇದು ಕಲಾವಿದರ ದೃಷ್ಟಿಯಿಂದ ಒಳ್ಳೇದು. ಕಲಾವಿದರ ದೃಷ್ಟಿಯಿಂದ ಒಳ್ಳೇದು. ಯಾಕೆ ಕೇಳಿದರೆ, ಜನ ಇಲ್ಲದೆ ಇದ್ರೆ ಹೇಗೆ ನಾವು ಪ್ರದರ್ಶನ ಮಾಡುವುದು, ಯಾರಿಗಾಗಿ ಮಾಡುವುದು? ಕರೆಕ್ಟ್. ಕಲಾವಿದರ ದೃಷ್ಟಿಯಲ್ಲಿ ಒಳ್ಳೆಯದು. ಅಂದ್ರೆ ಯಕ್ಷಗಾನದ ದೃಷ್ಟಿಯಿಂದ, ಮತ್ತೆ ಯಕ್ಷಗಾನ ದೃಷ್ಟಿಯಿಂದ ತೊಂದರೆ ಇಲ್ಲ. ಮೊದಲು ಇಡೀ ರಾತ್ರಿ ಮಾಡ್ತಾ ಇದ್ರು. ಈಗ ಏನು ಕೇಳಿದರೆ, ಈಗ 12 ಗಂಟೆ ತನಕ ನೋಡಿ ಮನೆಗೆ ಹೋಗುವವರ ಬಗ್ಗೆಯೂ ನಾವು ಆಕ್ಷೇಪ ಹೇಳಲಿಕ್ಕಿಲ್ಲ. ಅವ್ರು ಯಾಕೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಆಸಕ್ತಿ ಇಲ್ಲ ಅಂತಲೂ ಹೇಳಲಿಕ್ಕೆ. ಯಾಕೆ ಕೇಳಿದರೆ, ಈಗಿನ ದಿನಗಳಲ್ಲಿ ದಿನನಿತ್ಯ ದುಡಿಮೆ ಇಲ್ಲದೆ ಇದ್ದರೆ ಜೀವನ ಕಷ್ಟ. ಹೌದು. ಹಾಗಾಗಿ ಅವರು ದುಡಿಮೆಗೆ ಮರು ದಿವಸ ಹೋಗಬೇಕಿದ್ರೆ ಒಂದು ನಿದ್ದೆ ಆದರೂ ಮಾಡಿಯೇ ಹೋಗ್ಬೇಕು. ಹೌದು, ಕರೆಕ್ಟ್. ಅದು ನಿಜವಾಗಿ ನಮಗೆ ಯಕ್ಷಗಾನದ ಒಂದು ಆಸಕ್ತಿ ಇದೆ ಎನ್ನುವುದು ಈಗಿನ ಪ್ರೇಕ್ಷಕರು ಹೆಚ್ಚಾಗಿ ತೋರಿಸ್ತಾ ಇದ್ದಾರೆ ನಮಗೆ. ಅಂದರೆ ಅಷ್ಟೊತ್ತಾದರೂ ಬಂದು ನೋಡ್ಕೊಂಡು ಹೋಗ್ತಾರಲ್ಲ, ಅದು ಆಸಕ್ತಿ ಅತಿಯಾಗಿ ಇದ್ದವ್ರು ಮಾತ್ರ. ಕರೆಕ್ಟ್. ಹಾಗಂತ ಅವ್ರನ್ನ ನಾವು ಇವರು ಯಾಕೆ ಹೋಗ್ತಾ ಇದ್ದಾರೆ ಅಂತ, ಆಸಕ್ತಿ ಇಲ್ಲ ಅಂತ ನಾವು ಅಲ್ಲಗಳಿಗಾಗಿಲ್ಲ. ಸರಿ, ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದಂತಹ ಹೊಣೆಗಾರಿಕೆ ಯಾರ್ದು ಸರ್? ಅಂದರೆ ಕಲಾವಿದರದ್ದ, ಪ್ರೇಕ್ಷಕರದ್ದ, ಮೇಳದ ಯಜಮಾನರುಗಳದ್ದ, ಯಾರ್ದು ಅಂತ ನೀವು ಹೇಳ್ತೀರಿ? ಕಲೆಯನ್ನು ಉಳಿಸಿ ಬೆಳೆಸುವುದು. ಹೌದು. ಅದು ಕಲೆಯನ್ನು ಉಳಿಸಿ ಬೆಳೆಸುವುದು ಅಂತ ಹೇಳಿದರೆ ಅದು ಪ್ರೇಕ್ಷಕರಿಗೆ ಮುಖ್ಯ ಪಾತ್ರ. ಅದಕ್ಕೆ ಎಲ್ಲೋ ಒಂದು ಯಕ್ಷಗಾನ ನೋಡಿಕೊಂಡು ಅದು ಸರಿ ಇಲ್ಲ ಅಂತ ಯಕ್ಷಗಾನವನ್ನೇ ನೋಡುವುದು ಬಿಡುವುದು, ಅದಕ್ಕಿಂತಲೂ ಯಕ್ಷಗಾನ ಯಾರು ಹೇಗೆ ಮಾಡ್ತಾರೆ, ಮತ್ತು ಯಕ್ಷಗಾನದ ಕಲಾವಿದರು ಬೆಳೆಯುವುದಕ್ಕೆ ಮುಖ್ಯ ಪಾತ್ರ ಪ್ರೇಕ್ಷಕರದ್ದು. ಅವರ ಪ್ರತಿಕ್ರಿಯೆ ಹೇಗುಂಟು ಅನ್ನೋದ್ರ ಮೇಲೆ, ಮತ್ತು ಕಲಾವಿದರು ಅದಕ್ಕೆ ಮುಖ್ಯವಾಗಿ ಸಹಕರಿಸಬೇಕು. ಯಕ್ಷಗಾನವನ್ನು ಉಳಿದು ಬೆಳೆಸಬೇಕಿದೆ. ಯಾವ ರೀತಿಯಲ್ಲಿ ಕಲಾವಿದರ ಸಹಕಾರ? ಕಲಾವಿದರ ಸಹಕಾರ ಅಂದರೆ ಅದರಲ್ಲಿ ಸರಿಯಾದ ಒಂದು ನಮ್ಮ ಸಾಮರ್ಥ್ಯವನ್ನು ರಂಗದಲ್ಲಿ ತೋರಿಸಿ, ನಾವು ಯಕ್ಷಗಾನ ಅಂದರೆ ಹೀಗೇ ಅಂತೊಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ವ್ಯವಹರಿಸಿದರೆ, ಮಾಡಿದರೆ, ಪಾತ್ರಗಳನ್ನು ಮಾಡಿದರೆ ಯಕ್ಷಗಾನ ಉಳಿದು ಬೆಳೀತದೆ. ಮತ್ತು ಪರಂಪರೆ ಅನ್ನುವಂಥದ್ದು ಮರೀಲೇಬಾರದು. ನಿಮ್ಮ ಅನಿಸಿಕೆಯಲ್ಲಿ, ಅಂದರೆ ನಿಮ್ಮ ಅನುಭವದ ಆಧಾರದ ಮೇಲೆ,
ಈ ಇವತ್ತಿನಿಂದ ಒಂದು ನಿಮ್ಗೆ ಈಗ ಟೋಟಲ್ 40 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಉಂಟು, ಒಂದು ಅನುಭವ ಉಂಟು. ಈ ಅನುಭವದಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಈ ನಾಟ್ಯದಲ್ಲಿ, ಮುಖವರ್ಣಿಕೆಯಲ್ಲಿ, ವೇಷಭೂಷಣಗಳಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ನೀವು ಗುರುತಿಸಿದ್ದೀರಿ ಸರ್? ನಾವು ಹೆಚ್ಚಿನ ಎಲ್ಲವನ್ನೂ ಇತ್ತೀಚೆಗೆ ಬದಲಾವಣೆಯನ್ನು ಗುರುತಿಸಿದ್ದೇವೆ. ಈ ವೇಷಗಾರಿಕೆಯೂ ಅಷ್ಟೇ. ಮೊದಲಿದ್ದ ವೇಷಭೂಷಣಗಳು ಈಗ ಇಲ್ಲ, ಚಿತ್ರಣವೇ ಬದಲಾಗಿದೆ. ಅದು ಆ ಚಿತ್ರಣ, ಬದಲಾದ ಚಿತ್ರಣ ಯಕ್ಷಗಾನಕ್ಕೆ ಪೂರಕವೇ ಅಥವಾ ಮಾರಕವಾಗಿ ಉಂಟಾ? ಬದಲಾಗಿದ್ದು ಪೂರಕವೇ. ಅಂದರೆ ಈಗಿನವರು ಅದನ್ನು ಒಂದು ಹೊಸ ರೀತಿಯಲ್ಲಿ ಮಾಡಿದ್ದಾರೆ. ಅದು ವೇಷಭೂಷಣ ಚೆಂದ ಆಗ್ತದೆ. ಆದರೆ ಕೆಲವು ಪರಂಪರೆ ಅಂತೇಳಿ ಉಂಟು. ಭುಜಕೀರ್ತಿ, ಬಿಳಿ ಭುಜಕೀರ್ತಿ ಕಟ್ತಾರೆ, ಚೌಕದ ಎದೆ ಕಟ್ಟು ಕಟ್ತಾರೆ, ಕ್ರಾಸ್ ಎಕ್ಸ್, ಅದೇನೋ ಒಂದು ರೀತಿ ಚೆಂದ. ಈಗ ಬೇರೆ ಹೊಸ ರೂಪುಗೊಂಡದ್ದು ಅದು ಎಷ್ಟೇ ನಮಗೆ ಆಕರ್ಷಿಸಿದ್ರು, ಅದನ್ನು ಕಂಡಾಗ ನಮಗೆ ಯಕ್ಷಗಾನ ಮನಸ್ಸಿಗೆ ಬಂದ್ಬಿಡ್ತದೆ. ಹೌದು, ಇದು ಒಂದು ಬದಲಾವಣೆ. ಆಮೇಲೆ ಬೇರೆ ಮುಖವರ್ಣಿಕೆಯಲ್ಲಿ, ನಾಟ್ಯದಲ್ಲಿ ಎಲ್ಲ, ನಾಟ್ಯದಲ್ಲಿ ತುಂಬ ಬದಲಾವಣೆ ಆಗಿದೆ. ನಾಟ್ಯ ಒಂದು ಪದ್ಯ ತಗೊಂಡ್ರೆ 1/4 ಗಂಟೆ 20 ನಿಮಿಷ, ಅರ್ಧ ಗಂಟೆ ಆದರೂ ಆಯಿತು. ಈಗ ಒಂದು ಪದ್ಯ ತಗೊಂಡು ಕರೆಕ್ಟ್. ಅದು ಪ್ರಾರಂಭದಲ್ಲಿ ಪ್ರೇಕ್ಷಕರಿಗೆ ಬೇಕಾಗಿತ್ತು, ಕರೆಕ್ಟ್, ಹೊಸತಲ್ವಾ, ಬೇಕಾಗಿತ್ತು. ಈಗ ಅದೇನಾಗಿದೆ ಕೇಳಿದರೆ, ಒಬ್ಬ ವೇಷಧಾರಿ ಒಂದು ಪದ್ಯ ಎತ್ಕೊಂಡು ಕುಣಿಯುವ ಕಲಾವಿದನ ಎದುರು ಒಂದು ಪದ್ಯ ಎತ್ತುಕೊಂಡು ಕುಣಿಲಿಕ್ಕೆ ಪ್ರಾರಂಭ ಮಾಡ್ದಂತಾದರೆ ನೋಡುವ ಪ್ರೇಕ್ಷಕರಿಗೆ ಅದೇ ವಿರಾಮ. ಹೌದು, ಕರೆಕ್ಟ್. ಎದ್ದುಕೊಂಡು ಹೋಗ್ತಾರೆ. ಇವನದ್ದು ಇನ್ನೊಂದು 1/4 ಗಂಟೆ ಉಂಟು, ಹೋಗಿ ಬರ್ಬೋದು ಅಂತ ಹೋಗಿ ಬರ್ತಾರೆ. ಯಕ್ಷಗಾನದಲ್ಲಿ ಅಲ್ಲ, ನಾನೇ ಒಂದು 2 ಸತಿ ಹಾಗೆ ಮಾಡಿದ್ದೇನೆ. ಹೌದಲ್ವಾ? ಅಲ್ಲ, ನಾವು ತುಂಬ ನೋಡಿದ. ಹೌದು, ಯಾಕೆಂತಂದ್ರೆ ಅದು ಈಗ ವಿಚಾರ ಏನು ಅಂತಂದ್ರೆ, ನೀವು ಹೇಳಿದಾಗೆ ಹೇಗೋ 15 ನಿಮಿಷ ಉಂಟು, ಇನ್ನು ಬೇರೆ 2 ಪದ್ಯಕ್ಕೂ ಅದನ್ನೇ ಕುಣಿದವ. ಅಲ್ಲ, ಬೇರೆ ಏನಾದ್ರೂ ಕುಣಿತಾನೆ ಆದ್ರೆ ನೋಡ್ಬೋದು. ಮತ್ತೆ 4 ಪದ್ಯ ಇದ್ರು ಅದನ್ನೇ ಕುಣಿಯುವುದು. ಆದ್ರೆ ಮತ್ತೊಂದು, ಈಗಿನ ಭಾಗವತರು ಅಷ್ಟೇ, ಕರೆಕ್ಟ್, 4 ಪದ್ಯ ಇದ್ರೆ, ಕುಣಿಯುವ ಪದ್ಯ ಇದ್ರೆ ಅದರಲ್ಲಿ 1 ಪದ್ಯಕ್ಕೆ ಸರಿ ಕುಣಿತಾನಲ್ಲ, ಅಲ್ಲಿಗೆ ಮುಗಿಸಿ ಬಿಡ್ಬೇಕು. ಹೌದು. ಮತ್ತೂ 3 ಪದ್ಯಕ್ಕೆ ಅದನ್ನೇ ಕುಣಿಸಿದರೆ ಆಟ ಯಾವ ರೀತಿಯಲ್ಲಿ ಆಗ್ತದೆ? ಖಂಡಿತ ಅದು ಆಟ ನೋಡ್ಲಿಕ್ಕೆ ಬಂದವ್ರಿಗೆ ಬೇಸರವೇ ಆಗ. ಕರೆಕ್ಟ್, ಕರೆಕ್ಟ್. ನಾವು ಹೇಳುವುದು ಭಾವನೆ, ನರ್ತನ, ವೇಷಗಾರಿಕೆ ಇದೆಲ್ಲವೂ ಎಷ್ಟು ಬೇಕು ಅಷ್ಟೇ ಇರಬೇಕು ಅಂತ ಹೇಳೋದು. ಕರೆಕ್ಟ್. ಯಾವುದಾದ್ರೂ ಒಂದೇ ಹಿಡ್ಕೊಂಡು ಒಬ್ಬ ಕಲಾವಿದ ಆಗುವುದಿಲ್ಲ, ಅದೆಲ್ಲವೂ ಬೇಕು ಅಂತ ಹೇಳೋದು. ಈಗ ನಮ್ಮಲ್ಲಿ ಅಷ್ಟೆಲ್ಲ ಇಲ್ಲದೇ ಇದ್ದರೂ ನಾವು ಒಂದನ್ನೇ ಹಿಡ್ಕೊಂಡು ಮೇಲೆ ಬಂದದ್ದಲ್ಲ. ಹೌದು, ಕರೆಕ್ಟ್. ಎಲ್ಲವೂ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು. ಈಗ ನಮ್ಮ ಯಕ್ಷಗಾನದಲ್ಲಿ ಯಕ್ಷಗಾನದ್ದೇ ಆದಂತಹ ಒಂದು ನಾಟ್ಯ ವಿಧಾನ, ಅಭಿನಯ, ಮಾತುಗಾರಿಕೆ ಎಲ್ಲ ಉಂಟು. ಇಷ್ಟಿದ್ರೂ ಕೂಡ ಈ ಭರತನಾಟ್ಯ, ಆಮೇಲೆ ಕೂಚುಪುಡಿ ಅಥವಾ ತೆಂಗಿನ ನಾಟ್ಯ ಇದನ್ನೆಲ್ಲ ಬಳಸಿಕೊಳ್ಳುವುದರಿಂದ, ಅಂದ್ರೆ ತೆಂಗಿನ ನಾಟ್ಯ ಬಡಗಿನಲ್ಲಿ, ಬಡಗಿನ ನಾಟ್ಯ ತೆಂಗಿನಲ್ಲಿ ಬಳಸಿಕೊಳ್ಳುವುದು ಎಷ್ಟು ಸರಿ? ಇದು ಅವಶ್ಯಕತೆ ಉಂಟಾ? ನಿಜವಾಗಿ ಅವಶ್ಯಕತೆ ಇಲ್ಲ. ಆದರೆ ಈಗ ಡೇರೆ ಮೇಳಗಳಲ್ಲಿ ಈ ಕೂಚುಪುಡಿ, ಭರತನಾಟ್ಯ ಇದನ್ನೆಲ್ಲ ಈ ಒಂದು ಲಯಕ್ಕೆ, ತಾಳಕ್ಕೆ ಸರಿಯಾಗಿ ಹೊಂದಿಸಿಕೊಳ್ತಾರೆ. ಆ ರೀತಿ ಒಂದು ಭಂಗಿಯನ್ನು ತೋರಿಸ್ತಾರೆ. ಅದರ ಉದ್ದೇಶ ಪ್ರೇಕ್ಷಕರಿಗೆ ಹೊಸತನ್ನು ಕೊಡಬೇಕು ಅಂತ. ಹೌದು. ಡೇರೆ ಮೇಳಗಳಲ್ಲಿ ಅದು ಮಾಡುವುದು ಅನಿವಾರ್ಯ. ಕರೆಕ್ಟ್. ಅದೇ ಈಗ ಡೇರೆ ಮೇಳದವರದ್ದು ನೋಡಿಕೊಂಡು ಇತ್ತೀಚೆಗೆ ತಯಾರಾಗುವ ಬಯಲಾಟದ ಕಲಾವಿದರು ಅದನ್ನೇ ಮಾಡ್ತಾರೆ. ಅದು ಅನಿವಾರ್ಯ, ಬಯಲಾಟದಲ್ಲಂತೂ ಅನಿವಾರ್ಯ ಏನಲ್ಲ. ಸಂಪ್ರದಾಯವನ್ನು ಕಾಪಾಡಿಕೊಂಡು ಮಾಡ್ಬೋದು. ಹರಿಕೆ ಆಟದವರು ಶಿಸ್ತುಬದ್ಧವಾಗಿ ಭಕ್ತಿಯಿಂದ ನಮಗೇನು ಬೇಕು ಅದನ್ನು ಗೌರವದಿಂದ ಅವರು ನಮ್ಮನ್ನು ನೋಡಿಕೊಂಡು ಹರಿಕೆ ಆಟ ಆಡಿಸೋದು. ಯಾಕೆ ಕೇಳಿದರೆ, ಒಂದು ಮನೆಯಲ್ಲಿ ಹರಿಕೆ ಆಟ ಆಡಿಸ್ತಾರೆ ಅಂತಾದರೆ ಮೇಳದವರು ಬಂದರೆ ದೇವರು ಬಂದರು ಅಂತ. ಅವರೇ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳು ಮಾಡಿದರೂ ಅವರು ಅದನ್ನು ಮನಸ್ಸಿಗೆ ಇಟ್ಕೊಳ್ಳೋದಿಲ್ಲ. ಯಾಕೆ ಕೇಳಿದರೆ, ದೇವರಿಗಾಗಿ ಅವರನ್ನು ಕ್ಷಮಿಸ್ತಾರೆ ಅವರು. ಅಂಥದ್ರಲ್ಲಿ ನಾವು ಅವರಿಗೆ ಬೇಕಾದದ್ದನ್ನು ಒಳ್ಳೆಯದನ್ನೇ ಕೊಡಬೇಕು. ಬೇಡದೇ ಇದ್ದದ್ದು ಸಂಭಾಷಣೆಗಳು ಅದೆಲ್ಲ ನಾವು ಮಾಡಬಾರದು ಅಂತ ನನ್ನ ಅನಿಸಿಕೆ.
ಈಗ ನೋಡಿ, ಯಕ್ಷಗಾನ ರಂಗಭೂಮಿ ಆಧುನಿಕತೆಯ ದಾಳಿಗೆ ಒಳಗಾಗಿ ಕೂಡ, ಅಂದ್ರೆ ಈಗ ನಮ್ಗೆ ಅಷ್ಟು ಗೊತ್ತಾಗುದಿಲ್ಲ, ಬಟ್ 80-90ರ ದಶಕದಲ್ಲಿ ಈ ಟಿವಿ ಬಂದಾಗ ಒಮ್ಮೆಲೆ ಅದು ಸಂಪೂರ್ಣ ಬಹಳಷ್ಟು ದೊಡ್ಡ ದಾಳಿ ಆಯ್ತು ನಮ್ಮ ಯಕ್ಷಗಾನ ಕ್ಷೇತ್ರಕ್ಕೆ. ಈಗಲೂ ಅಷ್ಟೇ, ಈ ವಾಟ್ಸಪ್, ಫೇಸ್ಬುಕ್, ಮತ್ತೊಂದು ಇನ್ನೊಂದು ಹಲವಾರು ಮನರಂಜನೆಯ ವೈವಿಧ್ಯಮಯ, ಅಷ್ಟು ಮನರಂಜನೆ ಹಿಂದಿನವರಿಗೆ ಏನೂ ಇರ್ಲಿಲ್ಲ ಪಾಪ. ಯಕ್ಷಗಾನ ಬಿಟ್ರೆ ಅವರಿಗೆ ಬೇರೆ ಏನೂ ಇರ್ಲಿಲ್ಲ. ಈಗ ನಮ್ಗೆ ಹಾಗಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟು ಉಂಟು. ಹಾ, ಅಂದ್ರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ, ಅರ್ಧ ಗಂಟೆಯಲ್ಲಿ 2 ಗಂಟೆಯಲ್ಲಿ ನಮ್ಗೆ ಮನರಂಜನೆ ಪಡೆದುಕೊಳ್ಳುವಂತಹ ಎಲ್ಲ ಅವಕಾಶಗಳು ಉಂಟು. ಹಾ, ಹೀಗೆ ಇರುವಂತಹ ಸನ್ನಿವೇಶದಲ್ಲಿ ಯಕ್ಷಗಾನ ಉಳ್ಕೊಂಡಿದೆ, ಇನ್ನೂ ಬೆಳೀತಾ ಇದೆ ಅಂತ ನಾವು ಕಾಣ್ತೇವೆ. ಇನ್ನೂ ಮುಂದಕ್ಕೆ ಈ ಒಳ್ಳೆಯ ರೀತಿಯಲ್ಲಿ ಹೆಚ್ಚು ಬೆಳವಣಿಗೆಯನ್ನು, ಹೆಚ್ಚು ಪ್ರಖ್ಯಾತಿಯನ್ನು, ಹೆಚ್ಚು ಜನವನ್ನು ಸೆಳೆದುಕೊಂಡು ಇದು ಬೆಳಿಬೇಕು ಅಂತಂದ್ರೆ ಇನ್ನೂ ಏನಾದ್ರೂ ಮಾರ್ಪಾಟು ಮಾಡಬೇಕಾದಂತಹ ಅವಶ್ಯಕತೆ ಇದೆ ಅಂತ ನಿಮ್ಗೆ ಕಾಣ್ತದ? ಅಂದರೆ ಯಕ್ಷಗಾನಕ್ಕೆ ಎಷ್ಟು ಮೌಲ್ಯಗಳಿದೆ, ಎಷ್ಟು ಬೆಲೆ ಇದೆ ಅಂತೇಳಿ ಬೇರೆ ಬೇರೆ ಮಾಧ್ಯಮಗಳು ತುಂಬ ತಯಾರಾದರೂ ಯಕ್ಷಗಾನ ಉಳ್ಕೊಂಡಿದೆ, ಮತ್ತು ಅದರ ಬಗ್ಗೆ ಆಸಕ್ತಿ ಪ್ರೇಕ್ಷಕರಿಗೆ ಹೆಚ್ಚಾಗಿದೆ ಅನ್ನುವುದರಿಂದ ಯಕ್ಷಗಾನಕ್ಕೆ ಅಳಿವಿಲ್ಲ. ಕರೆಕ್ಟ್. ಯಾವ ಮಾಧ್ಯಮಗಳಿದ್ದರೂ ಯಕ್ಷಗಾನವನ್ನು ಪ್ರೀತಿಸುವವರು ಯಕ್ಷಗಾನ ಏನು ಅಂತ ತಿಳ್ಕೊಂಡವರು ನೋಡಿಯೇ ನೋಡ್ತಾರೆ. ಕರೆಕ್ಟ್. ಅವರ ಸಂಖ್ಯೆ ತುಂಬ ಇದೆ. ಅದಕ್ಕೆ ಕಾರಣ ಏನು ಕೇಳಿದರೆ, ಬೇರೆ ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲ ರಸವೂ ಇಲ್ಲ, ನವರಸಗಳೂ ಇರುವುದು ಯಕ್ಷಗಾನದಲ್ಲಿ. ಅದು ಯಾವ ಪೂರ್ವಭಾವಿ ಅಭ್ಯಾಸ ಇಲ್ಲದೆ ಕರೆಕ್ಟ್ ಸ್ವತಂತ್ರರಾಗಿ ಹೋದ ತಕ್ಷಣದಲ್ಲಿಯೇ ಅವರ ಯಕ್ಷಗಾನ ಸಾಮರ್ಥ್ಯವನ್ನು ತೋರಿಸಿ ಜನರನ್ನು ಮೆಚ್ಚಿಸುವುದು ಅಂತ ಹೇಳಿದರೆ ತುಂಬ ಕಷ್ಟ. ಕರೆಕ್ಟ್. ಸಿನಿಮಾ ರಂಗದಲ್ಲಿ ಉಂಟು ಪೂರ್ವಭಾವಿ ತಯಾರಿ. ನಾವೀಗ ಒಂದು ಸಂಜೆ ಹೋದ ಮೇಲೆ ಆಟ ಆಡಿಸುವವರಲ್ಲಿ ನಿಮಗೆ ಯಾವ ಪ್ರಸಂಗ ಆಗ್ಬಹುದು. ಕರೆಕ್ಟ್. ಕೇಳುದು ಹೌದು. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಕೊನೆಗೆ ಒಬ್ಬರು ಮುಖ್ಯಸ್ಥರು ಹೇಳಿದ ಪ್ರಸಂಗ ಇದೇ ಹಾಡಿ ಅಂತ ಹೇಳ್ತಾರೆ. ಅಲ್ಲಿಗೆ ನಾವು ತಯಾರಾಗಬೇಕು. ಕರೆಕ್ಟ್. ಯಾವ ಪೂರ್ವಭಾವಿ ಅಭ್ಯಾಸ ಇಲ್ಲ. ಕರೆಕ್ಟ್. ಆದರೆ ಮೊದಲು ಮಾಡಿದ ಅನುಭವ ಇರ್ತದೆ. ಆದರೆ ತಕ್ಷಣವೇ ನಾವು ಪ್ರದರ್ಶನ ಮಾಡುವಂಥ ಒಂದು ಆಶು ಕವಿತ್ವದ ಹಾಗೆ ಅತೀ ದೊಡ್ಡ ಕಲೆ ಅಂತ ಅದರಲ್ಲಿ ಗುರುತಿಸಬಹುದು. ಕರೆಕ್ಟ್. ಚೌಕಿಯ ವಾತಾವರಣದಲ್ಲಿ ಇವತ್ತು ಮತ್ತೆ ಒಂದು 10-15-20 ವರ್ಷದ ಹಿಂದೆ ಏನಾದರೂ ಗಣನೀಯವಾದಂತಹ ವ್ಯತ್ಯಾಸಗಳೇನಾದರೂ ಉಂಟಾ ಚೌಕಿಯಲ್ಲಿ? ಹೌದು, ಚೌಕಿಯ ವಾತಾವರಣದಲ್ಲಿ ಅಂದ್ರೆ ಕೂತ್ಕೊಳ್ಳುವ ರೀತಿಯಲ್ಲಿ, ಆಮೇಲೆ ಬೇರೆ ಬೇರೆ ರೀತಿಯ ಒಂದು ಕಮ್ಯುನಿಕೇಶನ್ ಅಲ್ಲಿ, ಎಲ್ಲದರಲ್ಲೂ ಕೂಡ. ಮೊದಲಿಗೂ ಈಗ ಇದ್ದದ್ದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಆದರೆ ಅಂಥ ಬದಲಾವಣೆ ಏನಿಲ್ಲ ಚೌಕಿಯಲ್ಲಿ. ಮೊದಲಿನಿಂದಲೂ ವ್ಯವಸ್ಥೆಗಳು ಸರಿ ಇದೆ ಈಗ. ಕರೆಕ್ಟ್. ಮೊದಲಿಗಿಂತ. ಹೌದು. ಮೊದಲು ಅನುಕೂಲ ಇರಲಿಲ್ಲ, ವ್ಯವಸ್ಥೆ ಕಡಿಮೆ ಇದ್ದಿತ್ತು. ಈಗ ಎಲ್ಲ ಅನುಕೂಲ ಉಂಟು, ಅದನ್ನು ಬಳಸ್ಕೊಳ್ತಾ ಇದ್ದಾರೆ, ವ್ಯವಸ್ಥೆಗಳಿದೆ. ಒಂದು ಸೆಕೆಂಡು. ಈಗ ನೋಡಿ ಸರ್, ಈಗ ನಾವು ಕೇದಿಗೆ ಮೊದಲೇ ವೇಷ ಅಂತ ನಾವು ಹೇಳ್ತೇವೆ. ಅದರಲ್ಲಿ ಸುಧನ್ವ, ಬಬ್ರುವಾಹನ, ಅಭಿಮನ್ಯು ಇದೆಲ್ಲವೂ ಕೂಡ ಅದೇ ಕ್ಯಾಟಗರಿಯಲ್ಲಿ ಬರ್ತದೆ. ಈ ವೇಷಗಳಲ್ಲಿ ಇರುವಂತಹ ಒಂದು ವ್ಯತ್ಯಾಸವನ್ನು, ಈಗ ವೇಷಭೂಷಣ ಒಂದೇ, ಹಿಡ್ಕೊಂಡು ಬರುವುದು ಆಯುಧವೂ ಒಂದೇ, ಎಲ್ಲವೂ ಒಂದೇ ಇರುವಾಗ ನೀವು ವ್ಯತ್ಯಾಸವನ್ನು ಇವ ಸುಧನ್ವ, ಇವ ಬಬ್ರುವಾಹನ, ಇವ ಅಭಿಮನ್ಯು ಅಂತ ತೋರಿಸಿಕೊಡುವ ಬಗೆ ಹೇಗೆ? ಅಂದರೆ ಇಂಥ ವೇಷಕ್ಕೆ ಇಂಥದ್ದೇ ಅಂತ ಒಂದು ಕುರುಹು ಇರ್ತದೆ. ಉಂಟು, ಬಡಗಿನಲ್ಲಿ ಉಂಟು. ಈಗ ಸುಧನ್ವ, ಅರ್ಜುನ ಎರಡೂ ನಮ್ಮ ನಡುತಿಟ್ಟಿನಲ್ಲಿ ಖ್ಯಾದಿಗೆ ಮುಂದಲೇ ವೇಷಗಳು. ಕರೆಕ್ಟ್. ಹೌದು. ಅರ್ಜುನ ಕೂಡ. ಸುಧನ್ವ ಮತ್ತೆ ಅರ್ಜುನ ಖ್ಯಾದಿಗೆ ಮುಂದಲೇ ವೇಷಗಳು. ಸುಧನ್ವನಿಗೆ ಮೀಸೆ ಹಾಕುವುದಿಲ್ಲ, ಅರ್ಜುನನಿಗೆ ಕಟ್ಟು ಮೀಸೆ ಕಟ್ಟಿ ಗಲ್ಲ ಬರೆದು ಖ್ಯಾದಿಗೆ ಮುಂದೆ, ಅದರಲ್ಲೇ ಸುಧನ್ವ ಅರ್ಜುನನನ್ನು ಗುರುತಿಸುವುದು. ಕರೆಕ್ಟ್. ಒಂದೇ ಪ್ರಾಯದವರು ಮಾಡಿದರೂ ಸುಧನ್ವ ಅರ್ಜುನಲ್ಲಿ ವ್ಯತ್ಯಾಸ ವೇಷಗಾರಿಕೆಯಲ್ಲಿ ಕಾಣ್ತದೆ. ಸುಧನ್ವ ಮತ್ತೆ ಈಗ ಅಂದ್ರೆ ಒಟ್ಟಿಗೆ ಬರದೇ ಇದ್ರು ಅಭಿಮನ್ಯು ಕಾಳಗದಲ್ಲಿ ಅಭಿಮನ್ಯು ಅಂತ ಗುರುತಿಸುವುದು ಹೇಗೆ? ಇದೇ ಸುಧನ್ವನ ಹಾಗೆ ಇರ್ತದಲ್ಲ, ಅದು ಕೂಡ ಮುಖವರ್ಣಿಕೆ. ಹೌದು, ಮುಖವರ್ಣಿಕೆ ಹಾಗೆ ಇರ್ತದೆ. ಆದರೆ ಅಭಿಮನ್ಯು ಮಾಡುವ ಭಾರಿ ಉದ್ದ ಇದ್ರೆ ಅವನಿಗೆ ಅಭಿಮನ್ಯು ಪಾತ್ರ ಅಭಿಮನ್ಯು ಅಂತ ಗುರುತಿಸುವುದಕ್ಕೆ ಆಗುವುದಿಲ್ಲ. ಅಂದ್ರೆ ಅಭಿಮನ್ಯು ಪುಂಡು ವೇಷ.
ಕರೆಕ್ಟ್. ಹಾ, ಸುಧನ್ವ ಅನ್ನೋದು ಗಂಭೀರದ ಪುರುಷ ವೇಷ. ಹಾಗೆ ಅರ್ಜುನ ಮಾಡುವುದು ಎರಡನೇ ವೇಷಧಾರಿ, ಅದು ಸ್ವಲ್ಪ ತೂಕದಲ್ಲಿರ್ತದೆ. ಹಾಗೆ ಈಗ ಬಡಗುತಿಟ್ಟಲ್ಲಿ ಅದೇ ಎರಡನೇ ವೇಷ ಅಂದ್ರೆ ಕಿರೀಟ ವೇಷ ಅಂತ ನಾವೇನು ಹೇಳ್ತೇವೆ, ಅದರಲ್ಲಿ ಕೂಡ ವೈವಿಧ್ಯತೆಯನ್ನು ತೋರಿಸುವುದು ಹೇಗೆ? ಅರ್ಜುನ ಅಥವಾ ಇನ್ನೊಂದು ದೇವೇಂದ್ರ ಅಥವಾ ಮತ್ತೊಂದು ಅಂತೆಲ್ಲ ಅದನ್ನೆಲ್ಲ ವೇಷ. ಆ ವೇಷ ಬರುವಾಗಲೇ ಪ್ರೇಕ್ಷಕರು ಯಕ್ಷಗಾನ ಪೌರಾಣಿಕ ಗೊತ್ತಿದ್ದವರು ಗುರುತಿಸ್ತಾರೆ. ಕರೆಕ್ಟ್. ಹಾ, ಇಂಥ ವೇಷ ಹೋಗುವಾಗ ಇಂಥದ್ದೇ ಪದ್ಯ ಅಂತ ಇರ್ತದೆ. ಕರೆಕ್ಟ್. ಹೌದು ಹೌದು. ಅವರ ನಡೆಯೂ ಹಾಗೆ ಇರಬೇಕು. ಈ ಅಭಿಮನ್ಯು ಮಾಡಿದವ ಭಾರಿ ತ್ವರಿತಗತಿಯಲ್ಲಿ ಸಾಗಬೇಕು. ಪುಂಡು ವೇಷ ಅದಕ್ಕೆ ಕುಣಿಯುವುದೇ. ಸುಧನ್ವ ಮಾಡುವವ ಸ್ವಲ್ಪ ಗಂಭೀರದಲ್ಲಿ ಹೋಗಬೇಕು. ಅತ್ತ ಚುರುಕು ಅಲ್ಲ, ಇತ್ತಲಾಗಿ ಭಾರಿ ನಿಧಾನವೂ ಅಲ್ಲ, ಆ ರೀತಿಯಲ್ಲಿ ಇರಬೇಕು. ಈ ಎರಡನೇ ವೇಷಧಾರಿ ಸ್ವಲ್ಪ ತೂಕದಲ್ಲಿ ಹೋಗಬೇಕು. ಅಂದರೆ ಅರ್ಜುನನ ಪಾತ್ರ ಮಾಡಿದ್ರು ತೂಕದಲ್ಲಿ ಹೋಗಬೇಕು. ಹಾಗೆ ಅದು ಆ ರೀತಿಯಲ್ಲಿಯೇ ಎರಡನೇ ವೇಷ, ಪುರುಷ ವೇಷ, ಮೂರನೇ ವೇಷ ಹಿಂದಿನವ್ರು ಗುರುತಿಸು. ಈಗ ಯಾವ್ದು ಮಾಡಿದ್ರು ಕುಣಿದೇ ಇದ್ರೆ ಭಾಗವತರ ಸಿಟ್ಟು ಬರ್ತದೆ, ಕುಣಿಸ್ತಾರೆ. ಕಲಾವಿದನಿಗೆ ಅನಿವಾರ್ಯ ಆಗ್ತದೆ. ಕೆಲವು ಕಲಾವಿದ ಕುಣಿಲಿಕ್ಕಾಗಿ ಅದನ್ನೇ ಪ್ರಧಾನವಾಗಿ ಇರಿಸಿಕೊಂಡು ರಂಗಕ್ಕೆ ಹೋಗ್ತಾನೆ, ಬೇರೆ ಅರ್ಥ ಹೇಳಲಿಕ್ಕೆ ಬರುವುದಿಲ್ಲ. ಕರೆಕ್ಟ್. ಒಂದು ಪಾತ್ರಕ್ಕೆ ಸರಿಯಾದ ಚಿತ್ರಣ ಕೊಡ್ಲಿಕ್ಕೆ ಬರುವುದಿಲ್ಲ. ಈಗ ನೋಡಿ ಸರ್, ತೆಂಕುತಿಟ್ಟಲ್ಲಿ ಬಣ್ಣಗಳಲ್ಲಿ ವೈವಿಧ್ಯತೆ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ನಾವು ಕಾಣಲಿಕ್ಕೆ ಸಿಗ್ತದೆ ನಮಗೆ. ಬಡಗುತಿಟ್ಟಿನಲ್ಲಿ ಅದೇ ರೀತಿಯಾದಂತಹ ಬಣ್ಣಗಳ ವೈವಿಧ್ಯತೆ ಉಂಟಾ? ಬಡಗಿನ ಅಂದ್ರೆ ಬಣ್ಣಕ್ಕೆ ಹೆಚ್ಚಿನ ಮಹತ್ವವನ್ನು ಬಡಗಿನಲ್ಲಿ ಕೊಟ್ಟಿದೆಯೇ, ಕೊಟ್ಟಿಲ್ಲವೇ? ಕೊಟ್ಟಿದ್ದಾರೆ. ಆದ್ರೆ ತೆಂಕು ಕೊಟ್ಟಷ್ಟು ಕೊಡಲಿಲ್ಲ. ಆದರೆ ಬಡಗಿನಲ್ಲಿ ಯಾವ ವೇಷಕ್ಕೆ ಯಾವ ಚಿತ್ರ ಅಂತೇಳಿ ಇರ್ತದೆ. ಅದು ಪರಂಪರೆಯಲ್ಲಿ ಉಂಟು, ಹೀಗೆ ಆಗಬೇಕು ಅಂತ. ಈಗ ಹಿಡಿಂಬೆ, ಶೂರ್ಪನಖಿ, ರಾವಣ ಇಂಥ ಪಾತ್ರಗಳೆಲ್ಲ ಈ ರೀತಿಯಲ್ಲೇ ಮಾಡಬೇಕು ಅಂತೇಳಿ ಉಂಟು. ಕರೆಕ್ಟ್. ಅದಕ್ಕೆ ನೀತಿ ನಿಯಮಗಳು ಉಂಟು. ಹೌದೌದು. ಆದ್ರೆ ತೆಂಗಿನಲ್ಲಿರುವಷ್ಟು ಪ್ರಾಮುಖ್ಯತೆ ಇದರಲ್ಲಿ ಇಲ್ಲ. ಅಂದ್ರೆ ಬಣ್ಣಗಾರಿಕೆಯಲ್ಲಿ ತೆಂಗಿನಲ್ಲಿ ತುಂಬಾ. ಸರ್, ಈಗ ಭಾಗವತರಿಗೂ ಹಾಸ್ಯಗಾರರಿಗೂ ಇರುವಂತಹ ಮುಖ್ಯ ಒಂದು ಹೊಣೆಗಾರಿಕೆ ಏನು? ಭಾಗವತರಿಗೆ ಸೂತ್ರಧಾರಿ ಅಂತ ಅವರನ್ನು ಮಾಡಿದ್ದಾರೆ. ಕರೆಕ್ಟ್. ಅದು ನಿಜವಾಗಿ ಹೌದು. ಇಂಥ ಅನುಭವಿ ಕಲಾವಿದ ಇದ್ದರು, ಎಂಥವನೇ ಇದ್ದರು, ನಮ್ಮಿಂದ ಕಡಿಮೆಯವನೇ ಭಾಗವತ ಆಗಿದ್ದರು ಆ ಸ್ಥಾನಕ್ಕೆ ಅವರು ಭಯಪಡಲೇಬೇಕು ರಂಗಕ್ಕೆ ಹೋಗುವ. ಯಾಕೆ ಹೇಳಿದ್ರೆ ರಂಗದಷ್ಟು ವ್ಯವಸ್ಥೆಯನ್ನು, ಶಿಸ್ತನ್ನು ಕಾಪಾಡಿಕೊಳ್ಳುವ ಸೂತ್ರಧಾರಿ. ಕರೆಕ್ಟ್. ಈಗ ಒಬ್ಬ ಅತಿಯಾಗಿ ಕುಣಿತ ಮಾಡಿದ, ಅವನನ್ನು ಅಲ್ಲಿಗೆ ಮುಂದೆ ಹೇಳದೇ ಇದ್ದಾಗಿ ಅವನು ಸಾಕು ಅಂದ್ಕೊಂಡ್ರೆ ಅದು ಆಟ ಬಿದ್ದು ಹೋಗ್ತದೆ ಅಂದ್ಕೊಂಡ್ರೆ ಅವನು ಕರೆಕ್ಟ್ ಮಾಡಲಿಕ್ಕೆ. ಅತಿ ಮಾತಾಡ್ತಾನೆ ಅಂದ್ಕೊಂಡ್ರೆ ಅವನಿಗೆ ಸೂಚನೆ ಕೊಡ್ತಾರೆ. ಕರೆಕ್ಟ್. ಅದು ಆಗಲಿಲ್ಲ ಅಂತಾದರೆ ಮುಂದೆ ಅದಕ್ಕೆ ಅವಕಾಶವೇ ಕೊಡೋದಿಲ್ಲ. ಹಾಗೆ ಅವರಿಗೆ ಆ ಜವಾಬ್ದಾರಿ, ಹೊಣೆಗಾರಿಕೆ ಇದೆ. ಹಾಸ್ಯಗಾರರಿಗೆ ಜನರನ್ನು ನಗಿಸಬೇಕು, ಆದರೆ ಅಶ್ಲೀಲ ಅತೀ ಬಳಸಬಾರದು. ಆ ಹೊಣೆಗಾರಿಕೆಗೆ ಹಾಸ್ಯಗಾರರಿಗೆ ಬೇಕು. ಅಲ್ಲಲ್ಲ, ನಾನು ಅಂದ್ರೆ ಯಕ್ಷಗಾನದ ಈ ಒಂದು ರಂಗ ಪ್ರಕ್ರಿಯೆ ಜವಾಬ್ದಾರಿ ಹಾಸ್ಯಗಾರರಿಗೂ ಅಷ್ಟೇ. ಹಾಸ್ಯಗಾರರಿಗೂ ಜವಾಬ್ದಾರಿ ಇದೆ. ಒಂದು ಕಥೆಯನ್ನು ತಗೊಂಡು ಹೋಗುವ ಜವಾಬ್ದಾರಿ ಹಾಸ್ಯಗಾರರಿಗೂ ಇದೆ. ಯಕ್ಷಗಾನದಲ್ಲಿ ಭಾಗವತನೇ ನಿರ್ದೇಶಕ, ಅವನೇ ಸೂತ್ರಧಾರ, ಒಂದನೇ ವೇಷಧಾರಿ ಅನ್ನುವಂಥದ್ದೆಲ್ಲ ನಾವು ಎಲ್ಲರೂ ಒಪ್ಪಿಕೊಂಡಂತ ವಿಚಾರ. ಆದ್ರೆ ಇತ್ತೀಚೆಗೆ ಯಕ್ಷಗಾನಕ್ಕೆ ಭಾಗವತ ಅಲ್ಲದೆ ಒಂದು ಹೊರಗಡೆಯಿಂದ ಒಬ್ಬ ನಿರ್ದೇಶಕನ ಅವಶ್ಯಕತೆ ಉಂಟು ಅನ್ನುವಂಥ ಮಾತು ಬಹಳ ದೊಡ್ಡದಾಗಿ ಕೇಳಿ ಬರ್ತಾ ಉಂಟು. ಈ ಒಂದು ಅಭಿಪ್ರಾಯಕ್ಕೆ ನೀವು ಏನು ಹೇಳ್ತೀರಿ? ನಿರ್ದೇಶಕರ ಅಗತ್ಯ ಇಲ್ಲ. ಯಾಕೆ ಕೇಳಿದರೆ ಭಾಗವತರಾದವರು ಒಂದು ಪ್ರಸಂಗ ಆಡಿಸುವ ಮತ್ತೆ ಪ್ರಸಂಗದ ಹೊಣೆಗಾರಿಕೆ, ಕರೆಕ್ಟ್, ಕಲಾವಿದರನ್ನು ಕುಣಿಸುವ, ಅವರಿಗೆ ಯಾರಿಗೆ ಎಷ್ಟು ಕೆಲಸ ಕೊಡಬೇಕು, ಎಷ್ಟು ಅವರನ್ನು ಇದು ಮಾಡಬೇಕು ಅಂತೇಳಿ ಎಲ್ಲ ಗೊತ್ತಿರುವ ಭಾಗವತರಿರುವಾಗ ಬೇರೆ ನಿರ್ದೇಶಕರ ಅಗತ್ಯ ಇಲ್ಲ. ಈ ಭಾಗವತರಿಗೆ ಗೊತ್ತಿಲ್ಲದೆ ಇದ್ದಾಗ ಹೊರಗಿನವರಲ್ಲ, ಬೇರೆಯವರು ಮತ್ತೊಬ್ಬರು ಭಾಗವತರು ಅಥವಾ ಮತ್ತೊಬ್ಬ ಮುಖ್ಯ ಪಾತ್ರಧಾರಿಗಳಿದ್ರು ಅವರ ಉಪದೇಶವನ್ನು ಪಡೆದು ಹೋಗ್ಬೋದು. ಅಂದ್ರೆ ಬೇರೆ ನಿರ್ದೇಶಕನ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಖಂಡಿತ ಇಲ್ಲ.
ಏನಿದ್ರು ಸೂತ್ರಧಾರಿ ಅಂತ ಭಾಗವತರೇ. ಈಗ ನೋಡಿ ಸರ್, 40 ವರ್ಷಗಳಿಂದ ನೀವು ಯಕ್ಷಗಾನ ಕ್ಷೇತ್ರದಲ್ಲಿ ಇದ್ದೀರಿ. ಈಗ ತಮ್ಮದು 41ನೇ ವರ್ಷ. ಇಷ್ಟು ವರ್ಷ ನೀವು ಯಕ್ಷಗಾನದಲ್ಲಿ ಒಳ್ಳೆಯ ರೀತಿಯಲ್ಲಿ, ಅಂದರೆ ನೀವು ಆಗದಿಂದ 2-3 ಸತಿ ಹೇಳಿದ ಹಾಗೆ ಪರಂಪರೆಯನ್ನು ಉಲ್ಲಂಘಿಸದೆ ಪರಂಪರೆಯ ನೆಲೆಗಟ್ಟಿನಲ್ಲಿ ಒಳ್ಳೆಯ ರೀತಿಯ ಒಂದು ಪ್ರದರ್ಶನವನ್ನು ಕೊಟ್ಟುಕೊಂಡು ಬಂದಿದ್ದೀರಿ. ಯಕ್ಷಗಾನದ ಭವಿಷ್ಯದ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ಯಕ್ಷಗಾನದ ಭವಿಷ್ಯದ ಬಗ್ಗೆ ಸ್ವಲ್ಪ ಬೇಸರ ಆಗ್ತದೆ ಇತ್ತೀಚೆಗೆ. ಹೀಗೆ ಆದರೆ ಮುಂದೆ ಏನು ಅಂತ. ಹೀಗೆ ಆದ್ರೆ ಅಂತಂದ್ರೆ ಅದರ ಅರ್ಥ ಏನು? ಅಂದರೆ ಈಗಿನ ಬದಲಾವಣೆಗಳನ್ನು ಎಣಿಸಿದ್ರೆ ಯಕ್ಷಗಾನ ಮೂಲ ಸ್ವರೂಪ ನಶಿಸಿಯೇ ಹೋಗ್ತದ ಅನ್ನೋ ಭಯ. ಕರೆಕ್ಟ್. ಅದು ಇತ್ತೀಚಿನ ಬೆಳವಣಿಗೆಯ ಕಲಾವಿದರು ಯಾರಲ್ಲಿಯೂ ನಾನು ಅದನ್ನು ನೋಡಿದ್ದಿಲ್ಲ. ಹಾಗಾಗಿ ನಮಗೆ ಸ್ವಲ್ಪ ಬೇಸರ ಆಗಿದೆ ಸರ್. ಈಗ ಮಕ್ಕಳು, ಆಮೇಲೆ ಹೆಣ್ಣು ಮಕ್ಕಳು ಯಕ್ಷಗಾನಕ್ಕೆ ವಿಶೇಷವಾಗಿ ಇತ್ತೀಚಿನ ವರ್ಷಗಳಲ್ಲಿ ಮೊದಲು ಬಹಳ ಹಿಂದೆ ಇದ್ದರೂ ಕೂಡ ಇತ್ತೀಚೆಗೆ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು, ಮಕ್ಕಳು ಎಲ್ಲ ಯಕ್ಷಗಾನಕ್ಕೆ ಬರ್ತಾ ಇದ್ದಾರೆ. ಆ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ, ಜನರಿಗೂ ಅದು ರಂಜಿಸ್ತದೆ, ಎಲ್ಲವೂ ಸರಿ. ಆದರೆ ಇದರಿಂದ ಯಕ್ಷಗಾನಕ್ಕೆ ಏನಾದರೂ ಉಪಯೋಗ ಉಂಟಾ? ನಾನು ತಿಳಿದ ಹಾಗೆ ಯಕ್ಷಗಾನದಲ್ಲಿ ಹೆಣ್ಣೊಬ್ಬಳು ವೇಷ ಮಾಡಿಕೊಂಡು ರಂಗಸ್ಥಳಕ್ಕೆ ಬಂದರೆ ಗಂಡು ವೇಷ ಮಾಡಿಕೊಂಡು ಬಂದ್ಲು ಅಂತ ಹೇಳ್ಬೋದು. ಹೌದು, ಕರೆಕ್ಟ್. ನಾಟ್ಯ ಮಾಡುವಾಗ ವೇಷಗಾರಿಕೆಯಲ್ಲಿ ಗಂಡೇ ಆಗಿ ಕಾಣಬಹುದು. ಕರೆಕ್ಟ್. ಬಾಯಿ ಬಿಟ್ಟರೆ ಅವಳು ಹೆಣ್ಣೆ. ಕರೆಕ್ಟ್. ಯಕ್ಷಗಾನಕ್ಕೆ ಶ್ರುತಿ ಅಂತಿದೆ. ಕರೆಕ್ಟ್. ಈಗ ನರ್ತನ ಮಾಡಿ ಅಭಿನಯ ಮಾಡಿ ಕುಣಿದು ನಿಂತಲ್ಲಿ ಮಾತು ಪ್ರಾರಂಭ ಮಾಡುವಾಗ ಆ ಶ್ರುತಿಗೇ ನಾವಿರಬೇಕು, ಹೋಗುವುದಿಲ್ಲ. ಇವಳು ಹೆಣ್ಣು ಅನ್ನೋದು ಕೂಡಲೇ ಗೊತ್ತಾಗ್ತದೆ. ಕರೆಕ್ಟ್. ಅಂದರೆ ಒಂದು ಅಂಗ ಊನಾಯ್ತಲ್ಲ. ಅದಕ್ಕೆ ಯಕ್ಷಗಾನದ ಆಸಕ್ತಿ ಎಲ್ಲವರಿಗೂ ಬೇಕು. ಹೆಣ್ಣು ಗಂಡು ಅಂತ ಪರಿಭೇದ ಇಲ್ಲ. ಕರೆಕ್ಟ್. ಯಕ್ಷಗಾನ ಗಂಡು ಮೆಟ್ಟಿನ ಕಲೆ ಅಂತ ಹೆಸರುಂಟು. ಹೆಣ್ಣು ಮಕ್ಕಳು ಬರಬಾರದು ಅಂತಲ್ಲ ಅದಕ್ಕೆ ಅರ್ಥ. ಇಂಥದ್ದಕ್ಕೆ ಗಂಡಿಗಾಗಿಯೇ ತಯಾರಾದದ್ದು ಹೌದು ಅನ್ನುವ ನೆಲೆಯಲ್ಲಿ ಗಂಡು ಮೆಟ್ಟಿನ ಕಲೆ ಅಂತ ಹೇಳೋದು. ಅದಕ್ಕೆ ಹೆಣ್ಣು ಮಕ್ಕಳು ಬರಬಾರದು ಅನ್ನುವ ಆಕ್ಷೇಪ ಯಾರು ಮಾಡಬಾರದು. ಬಂದರೂ ಅವರು ಅದು ವೃತ್ತಿಯಾಗಿ ಇರಿಸಿಕೊಳ್ಬಾರ್ದು. ಕರೆಕ್ಟ್. ಗಂಡು ಮಕ್ಕಳ ಜೊತೆಯಲ್ಲಿ ವೃತ್ತಿಯಾಗಿ ಅದನ್ನು ಇರಿಸಿಕೊಳ್ಬಾರದು ಅಂತ ನಮ್ಮ ಅಭಿಪ್ರಾಯ. ಯಾರಿಗಿದ್ರಿಂದ ಬೇಸರ ಆಗ್ತದೋ ಯಾರಿಗೆ ಅದು ಬೇರೆ ವಿಚಾರ, ಅದು ನಿಮ್ಮ ಅಭಿಪ್ರಾಯ. ಅದು ಬೇಕು, ಆಸಕ್ತಿ ಬೇಕು. ಪುರಾಣ ಜ್ಞಾನ, ಕಲೆಯ ಜ್ಞಾನ, ಎಲ್ಲ ರಸಗಳು ಗೊತ್ತಿರುವ ಒಂದು ಕಲೆ ಯಕ್ಷಗಾನ ಕಲೆ ಅದು ಬೇಕು. ಕರೆಕ್ಟ್. ಈಗ ನೋಡಿ, ಹೆಚ್ಚಿನ ಮೇಳಗಳಲ್ಲೂ ಕೂಡ ಇಂಥ ಒಂದು ಕ್ರಮ ಈಗ ನಡೀತಾ ಉಂಟು. ಏನು ಅಂತಂದ್ರೆ, ಅವರು ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾರೆ, ಅವರವರ ವೃತ್ತಿ ಇರ್ತದೆ. ಆಮೇಲೆ ರಾತ್ರಿ 8 ಅಥವಾ ಅವರಿಗೆ ಅಷ್ಟು 12 ಗಂಟೆಗೆ ವೇಷ ಅಂತಂದ್ರೆ 10 ಗಂಟೆ ಬರ್ತಾರೆ, 4 ಗಂಟೆಗೆ ಅಂತಂದ್ರೆ 2 ಗಂಟೆ ಬರ್ತಾರೆ. ಈ ರೀತಿ ಬಂದುಕೊಂಡು ವೇಷ ಮಾಡಿ ಹೋಗುವಂತಹ ಒಂದು ಸಂಪ್ರದಾಯ ಇತ್ತೀಚೆಗೆ ಹೆಚ್ಚಿನ ಮೇಳಗಳಲ್ಲಿ, ಅಂದ್ರೆ ಬಯಲಾಟ ಮೇಳಗಳಲ್ಲಂತೂ ವಿಪರೀತ ಎನ್ನುವ ರೀತಿಯಲ್ಲಿ ಅದು ಉಂಟು. ಈ ಒಂದು ಬೆಳವಣಿಗೆ ಕಲೆಯ ದೃಷ್ಟಿಯಿಂದ, ಅಂದ್ರೆ ಯಕ್ಷಗಾನ ಅನ್ನುವಂಥ ಇನ್ ಟೋಟಲ್ ಆ ಒಂದು ಕಲೆಯ ದೃಷ್ಟಿಯಿಂದ ಮತ್ತು ಆ ಪರ್ಟಿಕ್ಯುಲರ್ ಕಲಾವಿದ ಅವನ ಬೆಳವಣಿಗೆಯ ದೃಷ್ಟಿಯಿಂದ ಇದು ಎಷ್ಟು ಒಳ್ಳೆಯದು? ಯಾವ ಬೆಳವಣಿಗೆಯೂ ಅದರಿಂದ ಆಗುವುದಿಲ್ಲ. ಅವ ಏನೋ ಕಲಿತುಕೊಂಡದ್ದನ್ನು ರಂಗದಲ್ಲಿ ಹೋಗಿ ಹೇಳಿ ಬರ್ತಾನೆ ಬಿಟ್ರೆ, ನೀವು ಹೇಳಿದ ಇಂಗ್ಲೀಷ್ನಲ್ಲಿ ಕಾಂಬಿನೇಷನ್ ಅಂತ, ಕರೆಕ್ಟ್, ಅವರವರಲ್ಲಿ ಹೊಂದಾಣಿಕೆ ಆಗುವುದಿಲ್ಲ. ಅದಕ್ಕೆ ಹೇಳು, ಮೊದಲಿನವರು ಕೆಲವೊಂದು ಮಾಡಿ ಇಟ್ಟದುಂಟಲ್ಲ. ಕರೆಕ್ಟ್. ನಮಗೆ ಪೂಜೆಯ ಟೈಮ್, ಪೂಜೆಯ ಸಮಯದಲ್ಲಿ ಎಲ್ಲರೂ ಇರಬೇಕು ಅನ್ನುವ ಒಂದು ಕಟ್ಟುನಿಟ್ಟಿನ ಕ್ರಮ ಮಾಡಿದ್ದೇ ಇದ್ದರೆ ಆ ದಿವಸ ಬಂದ ಪ್ರಸಂಗದ ಹೊಂದಾಣಿಕೆ ಅವರು ಮಾಡಿಕೊಳ್ಳಿ ಅಂತ ಒಟ್ಟಾಗಿ. ಈಗ ನಾನು ನನ್ನ ವೇಷ 2 ಗಂಟೆಗಿದೆ. ಕರೆಕ್ಟ್. 2 ಗಂಟೆಗಿದ್ರೆ ನಾನು ವೇಷ ಮಾಡಿಕೊಳ್ಳಿಕ್ಕೆ 1.5 ಗಂಟೆ ಬೇಕು. 12:30 ಅಲ್ಲಿ ಹೋಗಿ ಮುಟ್ಟಿದರೆ ಸಾಕು. ಬೈಕ್ ತಗೊಂಡೋಗಿ ನಿಲ್ಲಿಸಿದೆ, ಹೋದೆ. ಯಾರಲ್ಲಿ ಕೇಳ್ಕೊಳ್ಳೋದಕ್ಕಿಂತ ವೇಷ ಮಾಡಿಕೊಳ್ಳೋದಕ್ಕೆ ಟೈಮ್ ಕರೆಕ್ಟ್ ಮಾಡಿಕೊಂಡ ಓಡಿದ. ಅಲ್ಲಿ ಏನು ಒದಗುತ್ತದೆ ಅವನಿಗೆ?
ಎದುರಾಗಿ ಬಂದವನಲ್ಲಿ ಅವನು ಏನು ಹೇಳ್ತಾನೆ, ನಾನೇನು ಹೇಳಬೇಕು, ಅದು ಸ್ವಲ್ಪ ಆದರೂ ಹೊಂದಾಣಿಕೆ ಮಾಡಿಕೊಳ್ಬೇಕಲ್ಲ. ಇತ್ತೀಚಿನ ಕಲಾವಿದರಲ್ಲಿ ಆ ಬೆಳವಣಿಗೆ ಇಲ್ಲದೇ ಇದ್ದದ್ರಿಂದ ಯಕ್ಷಗಾನ ಹೋಗ್ತದೋ ಅನ್ನುವ ನಾನು ಹೇಳಿದ್ದು ಅದಕ್ಕೆ. ಕರೆಕ್ಟ್. ಇದನ್ನು ಈ ಒಂದು ವಿಚಾರವನ್ನು ನಿಯಂತ್ರಿಸುವ ಒಂದು ಅದಕ್ಕೆ ವಿಧಾನ ಏನು ಇಲ್ವಾ? ಅಂದರೆ ಈಗ ಅವರು ಸರಿಯಪ್ಪ, ಬೆಳಿಗ್ಗೆ ಅವರು ಕೆಲಸ ಮಾಡಿ ರಾತ್ರಿಗೆ ಬರಲಿ, ಅದರಲ್ಲಿ ಆಕ್ಷೇಪಣೆ ಇಲ್ಲ. ಆದರೆ 8 ಬರಬೇಕು, ಎಲ್ಲ ಮುಗಿದ ಮೇಲೆ ಹೋಗಬೇಕು, ನಿಮಗೆ ಬೇಕಾದ ಏನು ರೆಸ್ಟಿನ ಅವಕಾಶವನ್ನು ಇಲ್ಲಿ ಮಾಡಿಕೊಡುವ ಅಂತ ಏನಾದರೂ ಒಂದು ನಿಯಂತ್ರಿಸಬೇಕಿದ್ರೆ ಒಂದು ಮೇಳಕ್ಕೆ ಒಬ್ಬ ಕಲಾವಿದನನ್ನು ಆರಿಸಿಕೊಳ್ಳುವಾಗ ಕಟ್ಟುನಿಟ್ಟಿನ ಕ್ರಮವನ್ನು ಅವನಿಗೆ ಹೇಳಬೇಕು. ಕರೆಕ್ಟ್. ಅದೀಗ ಹೇಳಿದರೂ ಆಗುವುದಿಲ್ಲ. ಯಾಕೆ ಈಗ ನಡೆಯುವುದಿಲ್ಲ? ಯಾಕೆ ನಡೆಯುವುದಿಲ್ಲ ಕೇಳಿದರೆ ಯಕ್ಷಗಾನ ಮೇಳಗಳು ತುಂಬ ಆಗಿದೆ, ಕಲಾವಿದರು ಕಡಿಮೆ ಇದ್ದಾರೆ. ಆ ಕ್ರಮವನ್ನು ಅವನಿಗೆ ಹೇಳಿದರೆ ಬೇಡ, ನಿಮ್ಮ ಮೇಳ ಮತ್ತೊಂದು ಉಂಟು ನೋಡ್ತೇನೆ ಅಂತ ಹೋಗ್ತಾನೆ. ಅದಕ್ಕೆ ಅದನ್ನು ನಿಯಂತ್ರಿಸಬೇಕಿದ್ದರೆ ಯಕ್ಷಗಾನಕ್ಕೆ ಆಸಕ್ತರು ಕಲಾವಿದರಾಗಿ ಬರುವವರ ಸಂಖ್ಯೆ ಹೆಚ್ಚಾಗಬೇಕು. ಯಾಕೆ ಕೇಳಿದರೆ ಈಗ ಯಕ್ಷಗಾನಕ್ಕೆ ಬಂದರೆ ಜೀವನೋಪಾಯಕ್ಕೆ ಅಥವಾ ಸಂಪಾದನೆಗೆ ಖಂಡಿತ ಕಡಿಮೆ ಆಗುವುದಿಲ್ಲ. ಕರೆಕ್ಟ್. ಇತ್ತೀಚಿನ ದಿನಗಳಲ್ಲಿ ಹಾಗಾಗಿ ಯಕ್ಷಗಾನಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಗಬೇಕು. ಯಕ್ಷಗಾನ ಆಸಕ್ತರು, ಯಕ್ಷಗಾನ ಕಲಿಯುವವರು ಹೆಚ್ಚಾಗಬೇಕು. ಅದರಿಂದ ಅವರಿಗೆ ಎಲ್ಲ ಪ್ರಮಾಣದಲ್ಲಿಯೂ ಮನುಷ್ಯ ಜೀವನ ಅನ್ನುವುದು ಏನು ಕೇಳಿದರೆ ಇಂಥವರೊಬ್ಬರು ಇದ್ದಾರೆ ಎಂದು ಮುಂದಿನವರು ಗುರುತಿಸಬೇಕು. ಕರೆಕ್ಟ್. ಅದಕ್ಕೆ ಈ ಕಲೆಯಲ್ಲಿ ಖಂಡಿತ ಅವಕಾಶ ಸುಲಭದಲ್ಲಿ ಸಾಧ್ಯ ಇದೆ ಅದನ್ನು ಕಲಿತುಕೊಂಡ್ರೆ. ಯಾಕೆ ಹೇಳಿದರೆ ಹಣ ಎಷ್ಟು ಸಂಪಾದನೆ ಮಾಡೋದು, ನಾವು ಎಷ್ಟು ಖರ್ಚು ಮಾಡ್ಕೊಂಡು ಶೋಕಿ ಮಾಡ್ಕೊಂಡು ತಿರುಗಬಹುದು. ಆದರೆ ಹೆಸರು 4 ಜನ ಗುರುತಿಸುವುದು ಆ ರಂಗದಲ್ಲಿ ಮಾತ್ರ. ಸರ್, ಇಷ್ಟು ಹೊತ್ತು ಬಡಗುತಿಟ್ಟು ಯಕ್ಷಗಾನ ಕ್ಷೇತ್ರದ ಅನೇಕ ವಿಚಾರಗಳನ್ನು ನೀವು ನಮ್ಮಲ್ಲಿ ಬಹಳ ಒಂದು ಏನು ಹೇಳೋದು, ಅದಕ್ಕೆ ಬಹಳ ನೇರವಾಗಿ ಯಾವುದೇ ಮುಚ್ಚುಮರ ಇಲ್ಲದೆ ಬಹಳ ಚೆನ್ನಾಗಿ ನೀವು ಹೇಳಿಕೊಟ್ಟಿದ್ದೀರಿ. ನಿಮಗೆ ಯಕ್ಷಗಾನ ಅಭಿಮಾನಿಗಳು ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು ಸರ್. ನಾನು ಹೇಳಿದ ಯಾವುದೇ ವಿಷಯ ತಪ್ಪಾಗಿದ್ದರೆ ನೋಡಿದ ಪ್ರೇಕ್ಷಕರು, ಕಲಾಭಿಮಾನಿಗಳು, ಕಲಾಸಕ್ತರು ನನ್ನನ್ನು ಕ್ಷಮಿಸಬೇಕು ಅಂತ ನಾನು ಕೇಳ್ತೇನೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. 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 ಮುಂದಿನ ವರ್ಷ ಮಾಡ್ತೇವೆ ಅಂತ ಆದ್ರೆ 1 ವರ್ಷ ಹಡ್ಲು ಬಿಟ್ಟ ದೋಷ ಬರ್ತದೆ. ಆದ್ರೆ ಇದೇ ಅದಕ್ಕೆ ಅನುಕೂಲವಾದಂತ ಕಾಲ. ಅದಕ್ಕೆ ನನ್ನೊಡನೆ ದಿನ ಕಲಿಯಲೇಬೇಕು. ಸಾಧ್ಯ ಇಲ್ಲ. ಇದೆಲ್ಲ ಸರಿಯಲ್ಲ. ಬಿಡು, ನನಗೆ ಹೋಗಲೇಬೇಕು. ನೋಡಿ, ಯಾವ ಕಾಲಕ್ಕೂ ಬಿಡುವುದಿಲ್ಲ. ಹೆಂಡತಿಯ ಮನೆಗೆ, ಹೆಂಡತಿಯ ಅಂತಃಪುರಕ್ಕೆ ಬರುವುದು ನಿಮ್ಮ ಅಂತಹ ಇಚ್ಛೆ. ಹೌದು. ಇಲ್ಲಿಂದ ಕಳಿಸಿಕೊಡುವುದು ನಮ್ಮ ಇಚ್ಛೆ. ಹೌದು, ಕಳಿಸಿಕೊಡುವುದು ನಿನ್ನ ಇಚ್ಛೆ. ಹೌದು. ಆದ್ರೂ ನೀನು ಸ್ವಲ್ಪ ಕ್ರಮವನ್ನು ತಿಳಿದವಳು. ಬೇಡ ಅಂತ ಹೇಳಿದ್ರು ಒತ್ತಾಯಿಸುವುದು, ಬಲವಂತ ಮಾಡುವುದು ಸರಿಯಲ್ಲ. ಬಿಡು ಈ ದಿವಸ. ಬಲವಂತದಿಂದ ಕೂಡಿದರೆ ಸತ್ಪುತ್ರರು ಜನಿಸಲಾರರು ಎನ್ನುವುದು ನನಗೆ ಚೆನ್ನಾಗಿ. ಮತ್ತೆ ಯಾಕೆ ಈ ರೀತಿಯ ಒತ್ತಾಯ? ನನ್ನ ಪರಿಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ನೋಡಿ. ಈ ಮನೆಗೆ ಬಲಗಾಲನ್ನು ಮುಂದಕ್ಕೆ ಹೊಸಲಕ್ಕಿಯನ್ನು ತುಳಿದು ನಾನು ಈ ಮನೆ ಪ್ರವೇಶ ಮಾಡುವಂತಹ ಹೊತ್ತಿನಲ್ಲಿ ನನ್ನ ಅತ್ತೆ ಸುಗರ್ಭಾ ದೇವಿಯವರು ದೇವರ ಕೋಣೆಯವರಿಗಾಗಿ ಕರೆದೊಯ್ದು ನನ್ನ ಕೈಯಿಂದಲೇ ನಂದಾದೀಪವನ್ನು ಉರಿಸಿ ಒಂದು ಮಾತನ್ನೇ ಹೇಳಿದರು. ಇದು ತನಕ ಈ ಮಧುಚನ್ನ ವಂಶದ ಈ ಮನೆಯ ನಂದಾದೀಪವನ್ನು ನಾನು ಉಳಿಸಿದ್ದೇನೆ. ಇನ್ನು ಮುಂದೆ ಈ ನಂದಾದೀಪವು ಸದಾ ಕಾಲ ಉರಿಯುವಂತೆ, ಅದು ಮಿನುಗುವಂತೆ ಮಾಡುವಂತಹ ಹೊಣೆಗಾರಿಕೆ ನಿನಗೆ ಪ್ರಭಾವತಿ. ನನ್ನತ್ತೆ ನಿಮ್ಮಂತಹ ಗಂಡು ಮಕ್ಕಳನ್ನು, ಅಂತಹ ಕುವಲಿ ಎನ್ನುವಂತಹ ಹೆಣ್ಣನ್ನು ಹಡೆದು ನಿಜಾರ್ಥದಲ್ಲಿ ಸುಗರ್ಭೆಯಾಗಿದ್ದಾಳೆ. ಅವಳ ಸೊಸೆ ನಾನು.
ನಾನು ಸುಗರ್ಭಿಯಾಗಬೇಡುವೆ ಸುಬಾನು. ಈ ಮನೆತನದಲ್ಲಿ ಇಂತಹ ವೀರ ಸುಧನ್ವ ಜನಿಸಿ ಬಂದಿದ್ದಾರೆ. ನಾಳೆ ದಿವಸ ಒಬ್ಬ ಮರಿ ಸುಧನ್ವನ್ನು ಜನಿಸಿ ಬರಬೇಕೆಂದು ನಾನು ಅಪೇಕ್ಷಿಸಿದರೆ ಅದು ಅಪರಾಧವಾಗುತ್ತದೆ. ನೀವಂತೂ ರಣಕ್ಷೇತ್ರದಲ್ಲಿ ಹೋರಾಟವನ್ನು ಮಾಡಿ ಪರಮ ಪದವನ್ನು ಹೊಂದಿಕೊಳ್ಳುತ್ತೀರಿ. ಮನೆಯ ಹೆಣ್ಣು ನಾನು. ಹೆಣ್ಣಿನ ಜೀವನ ಸಾರ್ಥಕತೆ ಏನು? ಹೆಣ್ಣಿನ ಜೀವಕ್ಕೇನು? ಅವಳ ಮಡಿಲಲ್ಲಿರುವಂತಹ ಮುತ್ತು ಮಗುವಲ್ಲದೆ ಇನ್ಯಾವುದೂ ಅಲ್ಲವಲ್ಲ. ಆ ಮಗುವಿನ ಬಿಗಿದ ಮುಷ್ಟಿಯಲ್ಲಿ ತಾಯಿಯಾದವರು ಕುಬೇರನ ಸಂಪತ್ತನ್ನು ಕಾಣುತ್ತಾಳೆ. ತನ್ನ ಮಡಿಲಲ್ಲಿ ಆಡುತ್ತಿರುವಂತಹ ಆ ಮಗು ಆ ಪುಟ್ಟ ಕೈಗಳಿಂದ ತನ್ನ ತಾಯಿಯ ಕೆನ್ನೆಯ ಕಣ್ಣೀರನ್ನು ಒರೆಸುತ್ತಾ ಆಡುತ್ತದೆ. ದುಃಖಿಸಬೇಡ ತಾಯಿ, ಚಿಂತಿಸಬೇಡ. ಪ್ರಪಂಚದಲ್ಲಿ ನಿನಗೆ ಯಾರಿಲ್ಲದಿದ್ದರೆ ನಾನಿದ್ದೆ. ನಾವು ಕುಬೇರನ ಸಂಪತ್ತು ನನ್ನ ಕೈಯ ಮುಷ್ಟಿಯೊಳಗಿದೆ. ನಿನಗೆ ಬೇಕಾದ್ದನ್ನು ಮರು ಸೃಷ್ಟಿ ಮಾಡಿಕೊಡುವಂತ ವಿಶ್ವಾಮಿತ್ರನಂತೆ ನಾನಾಗುತ್ತೇನೆ. ಹಾಗೇನೋ ಹಾಗೆ ಆ ಮುತ್ತು ಮಗು ಆಡುವಂತ ಭಾಸವಾಗುತ್ತದೆ ತಾಯಿಯಾದವಳಿಗೆ. ಮಗು ಹುಟ್ಟುವಂತ ಮೊದಲೇ ಆ ಭಗವಂತ ಹಾಲಿನ ಹುಂಡೊಂದನ್ನು ಹೆಣ್ಣಿನ ಎದೆಯೊಳಗೆ ಹುದುಗಿಸಿಡುತ್ತಾನೆ. ಜೀವಕಾರುಣ್ಯದ ಸಂಬಂಧವನ್ನು, ಅಂತಹ ಸಂಬಂಧವನ್ನು ನಾನು ಹೊಂದಬೇಡುವೆ. ನನ್ನ ಹೆಣತನ ಸಾರ್ಥಕವಾಗಬೇಡುವೆ. ಈ ಮನೆತನ ಬೆಳೆಯಬೇಡುವೆ. ಆ ಕಾರಣಕ್ಕಾಗಿ ನಿಮ್ಮನ್ನು ನಾನು ಬೇಡಿಕೊಳ್ಳುತ್ತಾ ಇರುವುದು. ನನ್ನ ಈ ಮಾತು, ನನ್ನ ಈ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಬಳಿಕ ಇಲ್ಲಿಂದ ಹೊರಟು ಹೋಗುತ್ತೀರಿ ಅಂತಾದರೆ ಮನೆಯ ಬಾಗಿಲು ನಾನು ತೆರೆಯುತ್ತೇನೆ. ಅಲ್ಲ, ನನ್ನ ಮಾತು ಕೇಳಿ ನನ್ನನ್ನು ಒಡಗೂಡುತ್ತೀರಿ ಅಂತಾದರೆ ನನ್ನ ಹೃದಯ ಬಾಗಿಲನ್ನು ತೆರೆದೇ ಇಟ್ಟಿದ್ದೇನೆ. ಅವಕಾಶ ನಿಮಗೆ ಬಿಟ್ಟದ್ದು. ಪ್ರಭಾವತಿ, ನಿನ್ನ ಈ ವಿಷಯವೂ ನನಗೆ ಅರ್ಥವಾಗುತ್ತದೆ. ಆದರೆ ನಾನು ನಿನ್ನ ಇಚ್ಛೆಯಂತೆ ಮುನ್ನಡೆಯಬೇಕಿದ್ರೆ ನಾನು ಸ್ವಲ್ಪ ಆಲೋಚನೆ ಮಾಡಬೇಕು. ಖಂಡಿತ ಸ್ವಲ್ಪ ಅವಕಾಶ ಕೊಡಿ. ಎಂತಹ ಸಂದರ್ಭವಿದೆ. ಸತಿಗೆ ಷೋಡಶದ ಋತು ಸಮಯ, ಸತಿಗೆ ಷೋಡಶದ ಋತು ಸಮಯ, ಏಕಾದಶಿ ಮೃತಂ ಅಲಂಗೆ ಶಾಬ್ಧೈನಿ ತುಂಬು ದಿನವೇ, ಏಕಾದಶಿ ಮೃತಂ ಅಲಂಗೆ ಶಾಬ್ಧೈನಿ ತುಂಬು ದಿನವೇ, ಸಂಗತವಾದೊಡೆಂತು ಕರ್ತವ್ಯಂಬಿದೆ ಪೈತೃಕದ ಶೇಷಾನ ಆಗೋಣಿಸೆ, ಕಥಭೋಜಮದ ಪುದು, ಕಥಭೋಜಮದ ಪುದು, ನಡು ಇರುಳ್ಳ ಕಳೆದ ವನಿತೆಯೊಳ ನೊಡಗೂಡಬಹುದು, ನಡು ಇರುಳ್ ಕಳೆದ ವನಿತೆಯೊಳ ಒಡಗೂಡಬಹುದು. ಇದರಿಂದ ಧರ್ಮ ಪದ್ಧತಿಯ ಈಕ್ಷಿತರು ಇವಳ ಮೀರುವುದು ಮತವಲ್ಲೆಂದು ಅವನು ತಿಳಿದನು. ಸುಧನ್ವನ ಜೀವನದಲ್ಲಿ ಎಂತಹ ಒಂದು ಸಂದರ್ಭವಿದು. ಆಲೋಚಿಸಲೇಬೇಕಾದಂತಹ ಅಗತ್ಯಗಳಿವೆ. ಎಂತಹ ಸಾಮರ್ಥ್ಯವಂತನನ್ನ ಉಕ್ಕಿನ ಸರಪಣಿಯಿಂದ ಬಂಧಿಸಿದರು. ತನ್ನ ಸಾಮರ್ಥ್ಯದಿಂದ ಆ ಸರಪಣಿಯನ್ನ ಭೇದಿಸಿಕೊಂಡು ಹೊರ ಹೋಗಬಹುದಂತೆ. ಮಡದಿಯ ಮೋಹದ ತೋಳೆನ್ನುವ ಬಂಧನಕ್ಕೆ ಸಿಲುಕಿದಂತಹ ಯಾವ ವ್ಯಕ್ತಿಯೇ ಆದರೂ ತಪ್ಪಿಸಿಕೊಂಡು ಹೋಗುವುದು ಕಷ್ಟ ಎನ್ನುವ ಅನುಭವ ನನಗೀಗಾಗಲೇ ಆಗಿದೆ. ಪ್ರಭಾವತಿಯ ಬಂಧನ ಎನ್ನುವುದು ಬಿಡಿಸಲಾರದ ಬಂಧನವಾಗಿದೆ. ಹಾಗಂತ ಅವಳು ತೋಡಿಕೊಂಡ ಆ ಇಚ್ಛೆಯನ್ನ ಈಡೇರಿಸುವಲ್ಲಿ ಧರ್ಮ ಪದ್ಧತಿಯನ್ನೇ ಅನುಸರಿಸಿದಂತಹ ಈ ಸುಧನ್ವ ಯೋಚಿಸಬೇಡವೇ? ನನಗೊದಗಿದ ಸಂದರ್ಭ ಯಾವುದಿದು? ಪಿತೃವಾಕ್ಯ ಪಾಲನೆ, ಶ್ರೀಹರಿಯ ದರ್ಶನ, ಸತಿಗೆ ಗರ್ಭಾಧಾನ, ಈ ಮೂರು ಅವಶ್ಯವಾದ ಕಾರ್ಯಗಳು. ಪಿತೃವಾಕ್ಯ ಪಾಲಿಸುವುದು ಅಂತ ಹೇಳಿದ್ರೆ ಮಕ್ಕಳಾದವರಿಗೆ ಪುಣ್ಯ ಲಭಿಸುವುದು, ಮತ್ತೆ ಪಿತೃ ಋಣವನ್ನ ತೀರಿಸಿಕೊಳ್ಳುವುದಕ್ಕೆ ಮಕ್ಕಳು ತಂದೆ ಸತ್ತ ಮೇಲೆ ತನ್ನ ಹೆಗಲಲ್ಲಿ ಸ್ಮಶಾನ ಯಾತ್ರೆ ಮಾಡಿಸಿ ತಂದೆಯ ಸಂಸ್ಕಾರಾದಿಗಳನ್ನ ಮಾಡಿ ಪಿಂಡ ಪ್ರದಾನ ಮಾಡಿ
ಊಟ ಮಾಡಿದಾಗಲೇ ಪಿತೃಶ್ರಾದ್ದದಂತಹ ಪುಣ್ಯ ಮಕ್ಕಳಿಗೆ ಲಭಿಸುತ್ತದೆ ಅಂತ ಶಾಸ್ತ್ರೋಕ್ತಿ. ಹಾಗೆ ಶ್ರೀಹರಿಯ ಭಕ್ತರೊಬ್ಬ ಅನುದಿನವೂ ಹರಿಭಜನೆಯಲ್ಲಿ ತೊಡಗಿ ಶ್ರೀಹರಿಯ ದರ್ಶನವನ್ನ ಕಂಡಾಗಲೇ ನಿಜವಾಗಿ ಶ್ರೀಹರಿಯ ಸದ್ಭಕ್ತ ಅನ್ನಿಸಿಕೊಳ್ಳಬಲ್ಲ. ಏಕಾದಶಿಯ ವ್ರತದ ಫಲದಿಂದ ಹರಿದರ್ಶನ ಎನ್ನುವುದು ಭಕ್ತನಿಗೆ ಸಿಗುವುದು. ಇವೆರಡು ಒಂದೇ ಸಂದರ್ಭ ಒದಗಿ ಬಂದಾಗ ಭಕ್ತನಾಗಿದ್ದವ ತಂದೆಗೆ ಮಗನಾಗಿದ್ದವ ಅದನ್ನ ಶಾಸ್ತ್ರೋಕ್ತವಾಗಿ ನಡೆಸಿಕೊಳ್ಳುವುದು ಹಾಗೆ ಪಿತೃಶ್ರಾದ್ದದಂದು ಊಟ ಮಾಡಿದ ಮೇಲೆ ಪಿತೃಶ್ರಾದ್ದದ ಪುಣ್ಯ ಮಗನಿಗೆ ಲಭಿಸುವುದು ಎನ್ನುವುದು ಶಾಸ್ತ್ರೋಕ್ತ. ಏಕಾದಶಿಯ ಫಲ ಸಿಗುವುದು ದಿನವಿಡೀ ಉಪವಾಸ ಇದ್ದು ಹರಿಯ ಭಜನೆಯಲ್ಲಿ ತೊಡಗಿದಾಗ ಮಾತ್ರ. ಏಕಾದಶಿ ಎಂದು ಉಪವಾಸ, ಪಿತೃಶ್ರಾದ್ದದಂದು ಊಟ ಮಾಡಬೇಕು. ಇವೆರಡು ಒಮ್ಮೆಲೆ ಒದಗಿದಾಗ ಅದನ್ನ ಶಾಸ್ತ್ರೋಕ್ತವಾಗಿ ಬಗೆಹರಿಸಿಕೊಳ್ಳುವುದಕ್ಕೆ ಆಪದ್ಧರ್ಮ ಈ ರೀತಿಯಲ್ಲಿ ಒಂದು ದಾರಿ ಇಟ್ಟಿದೆ. ಊಟ ಮಾಡುವ ಬದಲು ಅನ್ನವನ್ನ ಆಜ್ಞಾನಿಸಿದ್ದೇ ಆದರೆ ಪಿತೃಶ್ರಾದ್ದದ ಊಟ ಮಾಡಿದ ಪುಣ್ಯವು ಏಕಾದಶಿಯ ಉಪವಾಸ ಇದ್ದ ಪುಣ್ಯವು ಲಭಿಸುತ್ತದೆ ಅಂತ ಹೇಳುತ್ತದೆ. ಇವೆರಡೂ ಕಾರ್ಯವನ್ನು ನಿಷ್ಠೆಯಿಂದ ಶ್ರದ್ಧಾಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ಮಾಡುವಂತಹ ಒಬ್ಬ ವ್ಯಕ್ತಿ ಸ್ತ್ರೀ ಸಂಘದಿಂದ ನಿಷಿದ್ಧನಾಗಿರಬೇಕು ಎನ್ನುವುದು ಶಾಸ್ತ್ರ. ಹಾಗೆ ಇಂದು ಅದೇ ಸಂದರ್ಭದಲ್ಲಿ ಹೆಂಡತಿಯಾದವಳು ಗರ್ಭಾಧಾನವನ್ನು ಕೊಟ್ಟು ಮುಂದೆ ಹೋಗಬೇಕು ಎಂದಾಗ ಗಂಡನಾಗಿ ಹೆಂಡತಿ ಇಚ್ಛೆಯನ್ನು ಈಡೇರಿಸುವುದು ಕರ್ತವ್ಯವಾದರೂ ಸಂದರ್ಭ ಅದಲ್ಲವಾಗಿರುತ್ತದೆ. ಹಾಗಿದ್ರೆ ಅದನ್ನ ಬಗೆಹರಿಸಿಕೊಳ್ಳುವುದಕ್ಕೂ ಆಪದ್ಧರ್ಮ ಹೀಗೆ ಹೇಳಿದೆ. ಕ್ರತು ಭೋಜ್ಯವನ್ನು ಮುಗಿಸಿದ ಮೇಲೆ ನಡು ಇರುಳು ಕಳೆದ ನಂತರ ಅದು ಮರು ದಿವಸಕ್ಕೆ ಸೇರುತ್ತದೆ. ನಡು ಇರುಳು ಕಳೆದ ಮೇಲೊನಿತೆಯನ್ನು ಕೂಡಿದರೆ ಇದರಿಂದ ಧರ್ಮ ಪದ್ಧತಿಯನ್ನ ನಿರೀಕ್ಷಿಸಲು ಇವಳನ್ನ ಮೀರುವುದು ಉಚಿತ ಅಲ್ಲ ಅನ್ನುವುದು ಭಾವಿಸಿದ್ದೇನೆ ನಾನು ಎಂಬಾಗ ಪ್ರಭಾವತಿಯ ಇಚ್ಛೆಯನ್ನ ಈಡೇರಿಸುವುದೇ ನನಗಿಲ್ಲಿ ಮುಖ್ಯ. ಪ್ರಭಾವತಿ ಆಲೋಚಿಸಿ ತೀರ್ಮಾನಕ್ಕೆ ಬಂದಿದ್ದೇನೆ. ನಿನ್ನ ಇಚ್ಛೆಯನ್ನ ಈಡೇರಿಸಿಯೇ ನಾನು ಮುಂದೆ ಹೋಗ್ತೇನೆ. ಭಗವದನ ಗ್ರಹವನ್ನು ಹಾಗೆ ಮಾಡಿ ತಂದೆ ಮಾಡಿದ ಆಜ್ಞೆಯನ್ನ ಮೀರಿದ ಮಗ ಎಂದು ಲೋಕಾಪವಾದ ಬರಬಾರದು ಎನ್ನುವ ಕಾರಣಕ್ಕಾಗಿ ಹಿಂದುಳಿದವನ ಹಿಡಿತರಿಸಿ ಎಂದು ನನ್ನಪ್ಪ ಆಜ್ಞೆ ಮಾಡಿದರು. ಕದ್ದ ಕಳ್ಳನ ತರದಲ್ಲಿ ನನ್ನನ್ನ ಕಟ್ಟಿಕೊಂಡು ಹೋಗಿ ಭಟರು ತಂದೆಯ ಪಾದದಡಿಯಲ್ಲಿ ಕಿತ್ತು ಹಾಕಿದಾಗ ಸತ್ಯ ವಿಷಯವನ್ನ ಮಂಡಿಸಿದೆ. ಶಂಕರಿಕಿತರ ಅನುಮತಿಯನ್ನ ಪಡೆದು ಮಗನೆನ್ನುವ ಕಾರಣಕ್ಕೆ ನೀನು ಕ್ಷಮಿಸಿದ್ದೆ ಎನ್ನುವ ಅಪವಾದ ಬರುತ್ತದೆ ಎಂದಾಗ ಮಗನೆನ್ನುವ ವಾತ್ಸಲ್ಯವನ್ನ ತೊರೆದು ಅವರು ಮಾಡಿದ ಆಜ್ಞೆಯಂತೆ ಕುದಿಯುವ ಎಣ್ಣೆಯ ಕೊಪ್ಪರಿಗೆಗೆ ಎತ್ತಿ ನನ್ನನ್ನು ಬೀಸಾಡಿದರು. ಕೊಪ್ಪರಿಗೆಗೆ ಬಿದ್ದ ನಾನು ಶ್ರೀಹರಿಯ ಧ್ಯಾನದಲ್ಲಿ ಮಗ್ನನಾದ. ಸುರಕ್ಷಿತವಾಗಿದ್ದದ್ದನ್ನು ಗಮನಿಸಿದ ಕುಲಪುರೋಹಿತರಾದಂತಹ ಶಂಕರಿಕಿತರು ನನ್ನನ್ನು ಪರೀಕ್ಷಿಸುವುದಕ್ಕಾಗಿ ಉರಿಯುತ್ತಿರುವ ಎಣ್ಣೆಗೆ ಎಳನೀರನ್ನ ಹಾಕಿದರು. ಅವರು ಸುಟ್ಟು ಹೋದರು. ಸುಧನ್ವನನ್ನು ಪರೀಕ್ಷಿಸುವುದಕ್ಕೆ ಹೋಗಿ ನಾವು ತಪ್ಪು ಮಾಡಿದೆವು ಎಂದು ಅವರು ನನ್ನ ಜೊತೆಯಲ್ಲಿ ಕೊಪ್ಪರಿಗೆಯನ್ನು ಹಾರಿದರು. ಅವರು ಶ್ರೀಹರಿಯ ಧ್ಯಾನದಿಂದ ಸುಖವಾಗಿ ಇದ್ದರು. ಮೂವರನ್ನು ಎತ್ತಿ ತಂದಂತಹ ನನ್ನಪ್ಪ ಕೇಳಿದಾಗ ಶಂಕರಿಕಿತರೆ ಹೇಳಿದರು, ಇವನೊಬ್ಬ ಸಾಮಾನ್ಯ ಸುಧನ್ವ ಅಲ್ಲ, ಹರಿವಂತ ಸುಧನ್ವ. ಅವನಿಂದ ಇಂದು ನಾವು ಉಳಿಯುವಂತಾಯಿತು. ಅವನಲ್ಲಿ ಯಾವ ದೋಷವೂ ಇಲ್ಲ. ಪನ್ನೀರಿನಿಂದ ಸ್ನಾನ ಮಾಡಿಸಿ ದುರವೀಳ್ಯವನ್ನು ಕೊಟ್ಟು ಪಾರ್ಥನಲ್ಲಿ ಯುದ್ಧಕ್ಕೆ ಕಳುಹಿಸು ಎನ್ನುವುದಾಗಿ ಪೂರ್ಣಾನುಗ್ರಹವನ್ನು ಶಂಕರಿಕಿತರು ತೋರಿಸಿದರು. ತಂದೆಯಿಂದ ಅನುಮತಿಯನ್ನ ಪಡೆದೆ, ದುರವೀಳ್ಯವನ್ನ ಪಡೆದೆ. ಆದರೆ ಎದುರಿಸುವುದಕ್ಕೆ ಹೋಗುತ್ತಿರುವುದು ತ್ರಿಲೋಕ ವಿಜಯಿ ಪಾರ್ಥನಲ್ಲವೇ? ಪಾರ್ಥನನ್ನ ಎದುರಿಸುವ ಸಮರ್ಥ ಇವನ್ಯಾರು ಎಂದು ಇನ್ನೊಬ್ಬರಿಂದ ತಿಳಿಯಬೇಕಾದ ಅಗತ್ಯ ಇಲ್ಲ. ನಮ್ಮ ಸೇನೆಯ ಭದ್ರತೆಯನ್ನ ಗ್ರಹಿಸಿದಂತ ಪಾರ್ಥನ ಎದೆ ನಿಬ್ಬೆರಗಾಗಬೇಕು. ಆ ರೀತಿಯಲ್ಲಿ ನಮ್ಮ ಸೇನೆಯ ವ್ಯವಸ್ಥೆ ಇರಬೇಕು. ಅದಕ್ಕಾಗಿ
ಮಾರ್ಗದಲ್ಲಿ ನನ್ನ ಸೇನೆಯನ್ನು ನಿಲ್ಲಿಸುವ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಸುತ್ತ ಪದ್ಮವೇ ಹಾಕಿದಲ್ಲಿ ಸೇನೆಯನ್ನು ರಚಿಸಿದ ಹಾಗಾಯಿತು. ಧರ್ಮಜನಿಂದ ಬಿಡಲ್ಪಟ್ಟ ಪಾರ್ಥರಿಂದ ರಕ್ಷಿಸಲ್ಪಟ್ಟಂತಹ ಯಜ್ಞಾಶ್ವವನ್ನು ಸೇನೆಯ ಮಧ್ಯದಲ್ಲಿ ಬಂಧಿಸಿದ ಹಾಗಾಯಿತು. ರಕ್ಷಣೆಗೆ ಭಟರನ್ನಿಟ್ಟಿದ್ದೇನೆ. ಪಾರ್ಥರಿಗೆ ವಿಷಯ ತಿಳಿಸಬೇಕಲ್ಲ, ಯಾರಲ್ಲಿ ಜಾಯಕ ಹೋಗಿ ಪಾರ್ಥರಿಗೆ ಹೇಳು, ಸಾಮರ್ಥ್ಯ ಇದ್ದರೆ ಅಶ್ವವನ್ನ ಬಿಡಿಸಿಕೊಂಡು ಹೋಗಿ. ಯುದ್ಧಕ್ಕೆ ಸನ್ನದ್ಧರಾಗಿದ್ದೇನೆ ಎನ್ನುವ ಹಾಗೆ ಹಂತವಾನವಾಗಿ ಹೇಳಿ ಕಳಿಸುತ್ತಾ ಇದ್ದಾರೆ. ಚಾರಕ ಬಂದಂತಹ ವಾರ್ತೆಯನ್ನು ಕೇಳಿದ ನಾನು ಮರುಕ್ಷಣದ ಯುದ್ಧಕ್ಕೆ ಸನ್ನದ್ಧನಾದಾಗ ನಮ್ಮವರೆಲ್ಲ ನಾನು ಹೋಗ್ತೇನೆ ಎನ್ನುವ ಹಾಗೆ ಅನುಮತಿಯನ್ನು ಕೇಳಿದರು. ರಸಕೇತ ಪ್ರದ್ಯುಮ್ನಾದಿಗಳಿಗೆ ಅಪ್ಪಣೆಯನ್ನು ಕೊಟ್ಟು ಕಳುಹಿಸುತ್ತೇನೆ. ಹೋದವರು ಯಾರು ತಿರುಗಲಿಲ್ಲ, ಎಲ್ಲವನ್ನ ಸುಧನು ಜಯಿಸಿದ್ದಾರೆ. ಕದಳಿವನವನ್ನು ಹೊಕ್ಕಂತಹ ಮದಗದವು ಕದಳಿವನವರ ಧ್ವಂಸ ಮಾಡಿದ ಹಾಗೆ ನಮ್ಮ ಸೈನ್ಯವನ್ನ ಸವರುತ್ತಾ ಇದ್ದಾರೆ. ಯಾರಿಗೂ ಅಂಜುವವನಲ್ಲ, ಹಾಗಾದ್ರೆ ಇನ್ನುಳಿದಂತಹ ಭಟರನ್ನು ಕಳುಹಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ. ನಾನೇ ಹೋರಾಟಕ್ಕೆ ಮುಂದಾಗಬೇಕು. ಇದುವರೆಗೆ ಹೋದವರ ಹಾಗೆ ನಾನು ಹೋದ್ರೆ ಏನು ಪ್ರಯೋಜನ ಹೇಳಿ? ನಾನು ಹೋದಾಗಲೇ ಅವರಿಗೆ ಅರ್ಥವಾಗಬೇಕು. ಆದ್ರಿಂದ ಸಂಭ್ರಮದಿಂದ ಹೋಗುತ್ತಿರುವಾಗ ನಮ್ಮ ರಥ ಹೋಗುವ ವೇಗದಲ್ಲಿ ಎದ್ದಿರುವಂತಹ ಧೂಳು ನಭೋಮಂಡಲ ಉಸ್ಕಬೇಕು. ಸುಧನ್ವನ ಅದೇ ಗಿರಿಯಾಗಬೇಕು. ಆ ರೀತಿಯಲ್ಲಿ ರಥವನ್ನೇರಿ ನಡೀತೇನೆ ಆ ಕಡೆಗೆ. ಎಲ್ಲ
ಬಹಳ ವೇಗವಾಗಿ ಸಾಗುತ್ತಿರುವಂತಹ ರಥವನ್ನ ರಥಕ್ಕೆ ರಥವನ್ನ ಎದುರಿಗೆ ತಂದು ನಿಲ್ಲಿಸಿ ತಡೆದು ನಿಲ್ಲಿಸಿದ್ದೀಯಲ್ಲ, ನಿಲ್ಲಿಸಿದವರೆಲ್ಲರನ್ನ ಮಾತಾಡುವಲ್ಲಿ ಮುಂದಾಗುವುದಕ್ಕೆ ನಿನ್ನ ಭಾವನೆ ಪ್ರಕಟವಾಗುತ್ತಾ ಇದೆ. ಆಗಲೇ ಅರ್ಥವಿಸಿಕೊಂಡಿದ್ದೇನೆ, ನನಗೆ ಇದಿರಾಗಿ ಬಂದವ ನೀನು ಎಂದು. ಏನು, ಯಾಕಾಗಿ ಬಂದಿ? ಎದುರಾಗಿ ಬಂದವರು ತುಂಬಾ ಮಂದಿ ಇದ್ದಾರೆ. ಅವರೆಲ್ಲ ನಮಗೆ ಲೆಕ್ಕ ಅಲ್ಲ. ಅದು ನನ್ನ ಲೆಕ್ಕಕ್ಕೂ ಸಿಗಲಿಲ್ಲ. ಬಹುಶಃ ನಿನಗೆ ನನ್ನ ಲೆಕ್ಕವೇ ಇರಬೇಕು, ಮುಖ್ಯ ಅಲ್ಲವೇ? ಇಂದಿನ ಈ ಯುದ್ಧದಲ್ಲಿ ಇಂಥವರ ನಿರೀಕ್ಷೆ ಅಂತುಂಟು ನನಗೆ. ಓಹೋ, ಹಾಗಾಗಿ ನನ್ನ ನಿರೀಕ್ಷೆಯ ವ್ಯಕ್ತಿ ನೀನೇ ಎಂದು ಭಾವಿಸಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ನಾನು ಹಾಗೆ ನನಗೆ ಬೇಕಾದಂತಹ ವ್ಯಕ್ತಿ ಸಿಕ್ಕಬಹುದೇ ಎನ್ನುವ ಹಾಗೆ ಯೋಚಿಸಿದಾಗ ನನ್ನ ರಥಕ್ಕೆ ಎದುರಾಗಿ ಬಂದು ನಿಲ್ಲಿಸಿದ್ದೀಯಲ್ಲ, ಆಗಲೇ ಭಾವಿಸಿದ್ದೇನೆ ಇವನೇ ಇರಬೇಕು ಸಮರ್ಥ ಎಂದು. ಹೌದಾ? ಹಾಗಾಗಿ ನಿನ್ನಲ್ಲಿ ಕೇಳುವುದು, ಹೇಳು. ಸೃಷ್ಟಿಗರ್ಜುನನೆಂಬವನೇ ನೀನು? ಆ ಸಂದೇಹಾಸ್ಪದವಾದಂತಹ ಮಾತುಗಳು ಏಕದು. ಕಾರಣ ಇಷ್ಟೇ, ಹೇಳು. ಪ್ರಧಾನಂದನ ಪಾರ್ಥ ಅವರ ವಿಚಾರವನ್ನ ಕೇಳಿ ತಿಳಿದೇ ಇಲ್ಲ ನಾನು. ಎಲ್ಲವನ್ನೂ ಪಾರ್ಥನ ಯಶೋಗಾಥೆಯ ಬಗ್ಗೆ ತಿಳಿದವನೇ. ಪಾಂಡವರಲ್ಲಿ ಮಧ್ಯಮನಾದ ಪಾರ್ಥನ ವ್ಯಕ್ತಿತ್ವದ ಬಗ್ಗೆ ನೋಡದೇ ಇದ್ದರು ಮನಸ್ಸಿನಲ್ಲಿ ಈ ರೀತಿ ಚಿತ್ರಿಸಿದ್ದೇನೆ. ಸರಿ. ಅಂತಹ ಅಗ್ರಗಣ್ಯನಾದಂತಹ ಸಮರ್ಥ ಪಾರ್ಥ ಹೀಗೇ ಇರಬಹುದು ಎಂದು ಮನಸ್ಸಿನಲ್ಲಿ ಚಿತ್ರಿಸಿದವನ. ಆ ನನ್ನ ಮನಸ್ಸಿನ ಚಿತ್ರಣಕ್ಕೆ ನಿಲುಕಿದವ ಈಗ ನನ್ನನ್ನು ಕಂಡಾಗ ಹೋಲಿತ. ನೀನಾದ್ದರಿಂದಲೇ ಪ್ರಶ್ನಾರ್ಥಕವಾಗಿ ಕೇಳಿದ್ದು. ಮಾತ್ರ ಅಲ್ಲ, ಕಪಿಧ್ವಜವನ್ನ ಮೊದಲೇ ನೋಡಿದ್ದೇನೆ. ಸರಿ ಎಂಬಾಗ ನೀನೇ ಪಾರ್ಥನಾದರೆ ನನ್ನ ಜೀವನ ಸಾರ್ಥಕ ಆಯ್ತಿಂದಿಗೆ. ಹೌದಾ? ಏನದು? ಎಂದೋ ಕಟ್ಟಿಕೊಂಡ ಆಸೆ ನಿನ್ನನ್ನೊಂದು ನೋಡಬೇಕು, ಇಂತಹ ಒಂದು ಸಂದರ್ಭ ನನಗೆ ಎದುರಾಗಬೇಕು ಎಂದು ಭಾವಿಸಿದವ ನಾನು. ಜೀವನದಲ್ಲಿ ಇನ್ನೂ ಇಂತಹ ಸಂದರ್ಭ ಒದಗಲಿಲ್ಲ. ಇನ್ನು ಒದಗುತ್ತವೆ ಎನ್ನುವಂತಹ ವಿಶ್ವಾಸವೂ ಇಲ್ಲ. ಖಂಡಿತ ಇಲ್ಲ. ಹಾಗಾಗಿ ಇನ್ನು ಹಲವಾರು ಸಂದರ್ಭಗಳು, ಸಮಾರಂಭಗಳು ಬರಬಹುದು. ಇವತ್ತಿನ ಈ ಸಂದರ್ಭ ಇನ್ನು ಬರುವುದಿಲ್ಲ. ಖಂಡಿತ ಬರುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಇದನ್ನ ಆಯೋಜಿಸಿದವರು ಮತ್ತೆ ಇದಕ್ಕೆ ಸೃಷ್ಟಿಕರ್ತರು ಯಾರು ಎನ್ನುವುದನ್ನು ನೀನು ಸೂಕ್ಷ್ಮವಾಗಿ ತಿಳಿಯಬೇಕೇ ವಿನಃ ನಾನೇ ಎನ್ನುವುದಾಗಿ ನೀನು ಒಪ್ಪಿಕೊಳ್ಳುವುದಲ್ಲ. ಖಂಡಿತ ಅದು ಆಗುವುದಕ್ಕೂ ಸಾಧ್ಯವೇ ಇಲ್ಲ. ಹಿನ್ನೆಲೆಯಲ್ಲಿ ಇದಕ್ಕೆ ಸಮಗ್ರವಾದಂತಹ ಒಂದು ವ್ಯವಸ್ಥೆ ಇದೆ. ನನ್ನ ದೊರೆಯ ಹಾಗಾಗಿ ಸಮರ್ಥವಾದಂತಹ ನಿರ್ದೇಶನ ಇದೆ. ಸರಿ. ಯಾರು? ನಿನ್ನ ತಂದೆಯವರು. ಯಜ್ಞಾಶ್ವ ಚಂಪಕಾನಗರವನ್ನ ಸೇರಿದಾಗ ತುರಗದ ಬಾಳದಲ್ಲಿರುವ ಲಿಖಿತವನ್ನ ವಾಚಿಸಿ, ಓಹೋ ಇದು ಇಂಥದ್ದು, ಇಂತಿಷ್ಟು ವರ್ಷ ಹೋಗಬೇಕು ಎನ್ನುವುದು ನೋಡಿ ತಿಳಿದಂತಹ ನಮ್ಮಪ್ಪ ಯಜ್ಞಾಶ್ವವನ್ನು ಬಂಧಿಸದೆ ಹೋಗಿರುತ್ತಾ ಇದ್ದರೆ ಈ ಸಂದರ್ಭ ಇಂದು ನನಗೆ ಎದುರಾಗ್ತಾ ಇತ್ತ? ಇಂತಹ ಪ್ರಸಂಗ ಎದುರಾಗಲಾರದು. ಹಾಗಾಗಿ ನನ್ನಪ್ಪ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ. ಬಂದಿದ್ದೇನೆ. ಅರ್ಜುನನೆಂದರೆ ನೀನೇ, ಆದರೆ ನಿನ್ನಲ್ಲಿಯೇ ಆಡುವ ಮಾತುಗಳು ಕೆಲವು. ಹೇಳು ಹೇಳು. ದಶನಾಮಾವಳಿಯನ್ನು ಪಡೆದವ, ಶಿವನನ್ನ ಮೆಚ್ಚಿಸಿದವ, ಲೋಕದಲ್ಲಿ ಯಾವ ವೀರರೂ ಮಾಡದ ಅಸಾಧ್ಯವಾದ ಸಾಧನೆಯನ್ನು ಮಾಡಿದವ. ಎಂತಹ ವೀರರೇ ಆದರೂ ಧನುಷರವನ್ನ ಕೈಯಲ್ಲಿ ಹಿಡಿಯುವುದಕ್ಕೆ ಮೊದಲು ಸ್ಮರಣೆಯನ್ನು ಮಾಡಿಕೊಳ್ಳಬೇಕು. ಅಂತಹ ಒಂದು ಯಶೋಗಾಥೆಯನ್ನ ಪಡೆದಂತಹ ಪಾರ್ಥ ನೀನೇ ಆದರೆ ಸಮರ್ಥರಾದಂತಹ ಈ ಸುಧನ್ವಾಡುವ ಮಾತನ್ನು ಕೇಳು. ಧರ್ಮಜನಿಂದ ಬಿಡಿಸಲ್ಪಟ್ಟ, ನಿನ್ನಿಂದ ರಕ್ಷಿಸಲ್ಪಟ್ಟ ಯಜ್ಞಾಶ್ವ ಚಂಪಕಾನಗರದಲ್ಲಿ ಬಂಧನವಾಗಿದೆ. ಯುದ್ಧ ಸಂಘಟಿತವಾಯಿತು. ಆಯ್ತಲ್ಲ, ಕೆಲವಷ್ಟು ಹೆಚ್ಚಿನವರು ಹೊರಗಿದ್ದಾರೆ. ನಿಮ್ಮವರು
ಹೊರಗಲಿ ಅವರೆಲ್ಲ ಹೊರಗಿದ್ರೆ ನಾನು ಹೊರಗಲಿಲ್ಲ. ನೀನು ಹೊರಗಲಿಲ್ಲ, ಆದ್ರೆ ನಿನ್ನ ಅಭಿಪ್ರಾಯವನ್ನು ಕೇಳುವ ಆಸೆ. ಹೇಳು. ಇಂದಿನ ಇವತ್ತಿನ ಹಾಗೆ ನಾನು ಹೊರಗುವಂತಲ್ಲ ಅಲ್ಲ, ಅದು ಆಮೇಲಿನ ವಿಚಾರ. ಅದು ಮತ್ತೆ ಬಿಡು. ಅವರೆಲ್ಲವರ ನೇತಾರನಾದ ನಿನ್ನಲ್ಲಿ ನನ್ನ ಪ್ರಶ್ನೆ ಇಷ್ಟೇ. ಹೇಳು. ಇಲ್ಲಿಯ ವಿದ್ಯಮಾನವನ್ನ ತಿಳಿದಂತಹ ನೀನು ಬದ್ಧಿಸಿದ ಯಜ್ಞಾಶ್ವವನ್ನ ಬಿಟ್ಟು ಹೋಗುವ ಆಲೋಚನೆಯ, ಅಥವಾ ನಾನು ಬಿಡಿಸಿಕೊಂಡೇ ಹೋಗಬೇಕು ಎನ್ನುವ ಇದ್ದರೆ ಎರಡಕ್ಕೂ ತಟ್ಟನೆ ಉತ್ತರ ಹೇಳಬೇಕು. ಹೇಳು. ತಟ್ಟನೆ ಹೇಳುವ ಕಾರ್ಯಕ್ರಮ ಇದು. ಈಗಲೇ ಹೇಳಬೇಕು. ತಟ್ಟನೆ ಹೇಳು. ಹೌದಾ? ಹುಡುಗ ನೀನು ನಿನ್ನ ಬೆಳಗಿನ ಬಹಳ ಮಾತುಗಳನ್ನು ಆಡಿದಿ. ಆಮೇಲೆ ಒಂದು ಮಾತು ಹೇಳಿದೆಯಲ್ಲ, ಕುದುರೆಯನ್ನ ಬಿಟ್ಟು ಹೋಗ್ತೀಯೋ ಬಿಡಿಸಿಕೊಂಡು ಹೋಗ್ತೀಯೋ ಎಂಬ ಹಾಗೆ ಇದುವರೆಗೆ ಹಲವಾರು ರಾಜ್ಯಗಳಿಗೆ ನಾವು ಹೋಗಿದ್ದೇವೆ. ಇಲ್ಲಿಗೆ ನೇರವಾಗಿ ಬಂದವರಲ್ಲ.
ಹಾಗೆಲ್ಲ ಹೋದಲ್ಲಿ ಅಲ್ಲ, ಕುದುರೆಯನ್ನು ಬಿಟ್ಟು ಬರುವುದಾಗಿದ್ದರೆ ನಮ್ಮೊಂದಿಗೆ ಕುದುರೆ ಇರುವುದಿಲ್ಲವಾಗಿತ್ತು. ಹೌದು. ಹಾಗೆಂದು ಹೋದ ಎಲ್ಲಾ ಕಡೆಯಲ್ಲಿಯೂ ಕುದುರೆಯನ್ನು ಕಂಡಾಗಲೇ ಮಾನಿಸಿದ್ದಾರೆ, ಕಪ್ಪಗಾಡಿಗೆ ಕೊಟ್ಟಿದ್ದಾರೆ ಅಂತಲ್ಲ. ಕೆಲವರು ಬಂಧಿಸಿದವರು ಇದ್ದಾರೆ, ಬಂಧಿಸಿದವರಲ್ಲಿ ಹೋರಾಟ ಮಾಡಿ ಕುದುರೆಯನ್ನು ಬಿಡಿಸಿಕೊಂಡು ಹೊರಟಿದ್ದಾಯೋ ಎನ್ನುವಾಗ ಎಲ್ಲಿಯೂ ಬಿಟ್ಟು ಹೋಗುವಂತಹ ಪ್ರಸಂಗವೇ ಇಲ್ಲ, ಪ್ರಮೇಯವೇ ಇಲ್ಲ. ಕುದುರೆಯನ್ನು ಬಿಡಿಸುವಂತಹ ಪ್ರಯತ್ನದಲ್ಲಿಯೇ ನಮ್ಮವರಿದ್ದಾರೆ. ನಮ್ಮವರಿಂದ ಸಾಧ್ಯವಾಗದೇ ಇದ್ದಾಗ ನಾನು ಬಂದಿದ್ದೇನೆ. ಕುದುರೆಯನ್ನು ಬಿಡುವುದಾದ್ರೆ ಹೇಳು, ತಟ್ಟನೆ ಎನ್ನುವ ಹಾಗೆ ಹೇಳಿದೆಯಲ್ಲ. ಆದ್ರೆ ಇದನ್ನ ಬಿಟ್ರೆ ಅಶ್ವಮೇಧಕ್ಕೆ ಮತ್ತೊಂದು ತಗೊಳ್ತೇನೆ ಅಂದ್ರೆ ಅಶ್ವಮೇಧ ಆಗ್ಲಿಕ್ಕಿಲ್ಲ, ಅದು ಆಗುವುದಿಲ್ಲ. ಯಜ್ಞ ಕುಂಡಕ್ಕೆ ಸುತ್ತರಿಸಿ ಅಶ್ವಮೇಧಕ್ಕೆ ಎಂದು ರಚಿಸಲ್ಪಟ್ಟಂತಹ ಅಶ್ವಮೇ ಆಗಬೇಕು. ಹೌದು, 1 ವರ್ಷ ಪರ್ಯಂತರ ದೇಶ ಸಂಚಾರ ಮಾಡಬೇಕು. ಇನ್ನು ಹೆಚ್ಚಿಗೆ ತಿಂಗಳಿಲ್ಲ ನಮ್ಮ ತಿರುಗಾಟ. ಇನ್ನು ಕೆಲವೇ ಸೀಮಿತ ದಿನಗಳು ಮಾತ್ರ. ಹೌದಾ? ಮುಕ್ತಾಯ ಮಾಡಿ ನಾವು ಊರಿಗೆ ಹೋಗುತ್ತಿದ್ದೇವೆ. ಆ ಮಧ್ಯದಲ್ಲಿ ಇದು ಭಿನ್ನವಾಯಿತು. ಹುಡುಗ, ಏನು ಕುದುರೆಯನ್ನ ಬಿಟ್ಟು ಹೋಗ್ತೀಯ, ಬಿಡಿಸಿಕೊಂಡು ಹೋಗ್ತೀಯೋ ತಟ್ಟನ್ನು ಹೇಳುವಂತ ಹೇಳಿದೆಯಲ್ಲ. ಆ ನಿನ್ನ ಮಾತು ಕೇಳಿದಾಗ ನನಗೆ ಹೀಗನಿಸ್ತದೆ. ಏ ಹುಡುಗ, ಏ ಹುಡುಗ, ನೀನು ಹೇಳಿದ್ರೆ ಅದನ್ನು ಪ್ರಾಮಾಣಿಕವಾಗಿ ನಾನು ಒಪ್ಪಿಕೊಳ್ಳುವಂತಹದ್ದೇ. ಯಾಕಂದ್ರೆ ವಯೋಪ್ರಮಾಣದ ಮಿತಿಯಲ್ಲಿ ಎಣಿಸಿದರೆ ನಿನ್ನ ಮುಂದೆ ನಾನು ಹುಡುಗನೇ. ಹಾಗಂತ ಸಣ್ಣ ಹುಡುಗ ಅಲ್ಲ. ಅಲ್ಲ, ನಿನ್ನ ಮುಂದೆ ನಾನು ಹುಡುಗ. ಮದುವೆ ಆಗಿದೆ, ನೀನು ಹುಡುಗ ಅಂತ ಹೇಳಬಹುದು ಅಂತ. ಇವತ್ತು ನೆಲವಂತರ ಸಂಭ್ರಮದಲ್ಲಿ ಇದ್ದಿ, ಮತ್ತೆಂತ ಹುಡುಗ ನಿನ್ನಲ್ಲ ಅಲ್ವಾ? ಹಾಗಾಗಿ ಹಾಗೆ ಹುಡುಗ ಅಲ್ಲ, ಹುಡುಗ ಅಲ್ಲ. ಅನುಭವದ ವಿಚಾರವಾಗಿ ಹೇಳಿದ್ರು ನಿನ್ನ ಮುಂದೆ ನಾನು ಹುಡುಗನೇ. ಸಣ್ಣವ ಭಾರತದ ಯಶೋಗಾಲಯ ಮುಂದೆ ನೀನು ಸಣ್ಣವಂತ ಒಪ್ಪಿಕೊಂಡಿಯಲ್ಲ. ನಾನಿನ್ನು ಗಳಿಸುವುದಕ್ಕಿದೆ. ಹೌದಪ್ಪ, ಹೌದು, ಗಳಿಸುವುದಕ್ಕಿದೆ. ನೀನು ಗಳಿಸಿ ಇಟ್ಟದ್ದಿದೆ. ನೋಡುವ ನೋಡುವ, ನಾನು ಗಳಿಸಿ ಇಟ್ಟದ್ದಿದೆ. ನನ್ನ ದಾರಿಯನ್ನು ಅವಲಂಬಿಸಿದ್ದೀನಿ. ಇವತ್ತು ಗೊತ್ತಾಯ್ತು ನನಗೆ. ಅಲ್ಲ, ನಿನ್ನ ದಾರಿಯನ್ನ ನೀನು ಹೊರಟಾಗಲೇ ನಾನು ಅವಲಂಬಿಸಿದ್ರೆ ಇಂದು ಈ ಪರಿಸ್ಥಿತಿಯಲ್ಲಿ ಇರಬೇಕಾದ ಅಗತ್ಯ ಇಲ್ಲ. ನಿಜವಾಗಿ ಹೌದು. ನಿನ್ನ ಹಾಗೆ ಅವಕಾಶ ನನಗೂ ತಂದಿದ್ದವರಿದ್ದಾರೆ. ಹೊರಟದ್ದು ತಡ ಆಯ್ತು ನೀನು ಅಲ್ಲವೇ? ಆದ್ರೆ ಅದ್ರ ನಡುವೆ ನಮ್ಮ ಶ್ರಮ ಕಡಿಮೆ ಆಯ್ತು. ಕೇವಲ ಇನ್ನೊಬ್ಬರಿದ್ದಾರೆ, ಅವರೇ ಎಲ್ಲ ಮಾಡ್ತಾರೆ ಅಂತ ನಾವು ಸುಮ್ಮನಿದಾಗ್ಲಿಕ್ಕೆ ಜೊತೆಯಲ್ಲಿ ನಮ್ಮ ಶ್ರಮವೂ ಬೇಕು. ಆದರೂ ಇನ್ನೊಬ್ಬರಿದ್ದಾರೆ ಎನ್ನುವರು ಇಲ್ಲಿವರೆಗೆ ನನಗೆ ಸಿಗಲಿಲ್ಲ. ಓಹೋ, ಇಂದು ಸಿಕ್ಕಿದ್ದಕ್ಕಾಗಿ ಈ ಸಂಭ್ರಮ. ಹೌದಾ? ಆದ್ರೆ ಒಂದು ಸಂತೋಷ. ಅಂದು ನಾನು ಮಾಡಿದಂತಹ ಸಂಭ್ರಮ ಸಮಾರಂಭಕ್ಕೆ ಇತ್ತು, ನಿನ್ನದು 2 ಪಟ್ಟು ಹೆಚ್ಚಾದೀತ ಅಂತ ಆಸೆ ಉಂಟಲ್ಲ ನಿನಗೆ? ಓಹೋ, ಇದ್ದವರಂತವ್ರು. ಹೌದಾ? ಹಾಗಾಗಿ ಹುಡುಗ ಅಲ್ಲ, ನಮ್ಮಲ್ಲಿ ಇದ್ದವರೇನು ಕಡಿಮೆ ಅಂತಲ್ಲ. ಅಲ್ಲಪ್ಪ, ಆದ್ರೆ ಕಾಲ ಹಾಗಿತ್ತು. ಚಂಪಕಾನಗರಕ್ಕೂ ಹಸ್ತಿನಿಗೂ ಎಣಿಸಿದ್ರೆ ಹೋಲಿಸಲಾಗದ್ದು. ಸರಿ. ಆದರೂ ಚಂಪಕಾನಗರದ ಹಂಸಧ್ವಜನ ಖ್ಯಾತಿ ಎನ್ನುವುದು ಲೋಕದ ಎಲ್ಲೆಡೆಯಲ್ಲಿಯೂ ಹಬ್ಬಿದೆ. ಸರಿ. ದೈವೀ ಭಕ್ತನು ಹೌದು, ಸತ್ಯಸಂಧನೂ ಹೌದು, ಅನಾಥರಿಗೆ ಆಶ್ರಿತನೂ ಹೌದು. ಸರಿ. ಎನ್ನುವ ನೆಲೆಯಲ್ಲಿ ಅವನ ಹೆಸರು ಪ್ರಚಾರದಲ್ಲಿದೆ. ಹಾಗಾಗಿ ಇವತ್ತಿನ ಈ ಒಂದು ಸಮಾರಂಭ ಎಂದು ಭಾವಿಸೋಣ. ಇಂತಹ ಪಾತ್ರ ಎದುರಿಸುವಂತಹ ಒಂದು ಪ್ರಸಂಗ ಅಂತ ಭಾವಿಸೋಣ. ಆದ್ರೆ ನನ್ನನ್ನು ಎದುರಿಸುವುದಕ್ಕೆ ಬಂದಿಯಲ್ಲ ಬಾಲಕ, ಹುಡುಗಾಟಿಗೆ ಮಾತು ಸಲ್ಲದು. ಯಾವತ್ತೂ ಭಾರತನ ಅರ್ಥ ಮಾಡಿಕೊಂಡಿದ್ದಿ ಅಂತ ಹೇಳ್ತಾ ಇದ್ದಿ. ಆದ್ರೆ ಹೋರಾಟಗಳಲ್ಲಿ ಪರಿಣಾಮ ಏನಾದೀತು ಎನ್ನುವುದನ್ನು ಯೋಚಿಸಿದರೆ ಗಂಭೀರವಾಗಿ ತಿಳಿದುಕೋ. ಆಗುವುದು ಚಂಪಕಾವತಿಯ ಅನಾಹುತ. ಹಾಗೆ ಆಗದೇ ಇರಬೇಕು ಅಂತ ಹೇಳಿ. ಆದರೆ ಇದುವರೆಗೆ ನಾವು ಕುದುರೆಯನ್ನು ಕಟ್ಟಿದವರನ್ನ ಯಾರೇ ವ್ಯಕ್ತಿ ಕುದುರೆಯನ್ನು ಹಾಗೆ ಬಿಡಿಸಿ ತಂದಿದ್ದೆವು. ಹಾಗೆ ಕಂಕಣವಂತರಾಗಿ ಮುಂದಾಗಬೇಕಾಗ್ತದೆ. ಹಾಗೆ ಮುಂದಾದ್ರೆ ಆಗುವುದರಲ್ಲಿ ಸಾವು ನೋವು. ಅದು ಆಗದೇ ಇರಬೇಕು ಅಂತ ಆದ್ರೆ ಒಂದು ಕೆಲಸ ಮಾಡು. ಕುದುರೆಯನ್ನು ಹೇಗೂ ಕಟ್ಟಿದ್ದಿ, ಕುದುರೆಯನ್ನು ಕಟ್ಟಿದ್ದಾಯ್ತು, ಕಾಳಗ ಆಯಿತು. ಈಗ ನಾನು ನಿರ್ಧಾರ ಬಂದಿದ್ದೇನೆ. ಆ ಕುದುರೆಯ ಈ ಚಂಪಕಾವತಿಯಲ್ಲಿ ಸದ್ಯ ಈಗ ನೀನೇ ಮುಂದಾಡಲ್ಲವೇ? ಹಾಗಾಗಿ ನಿನ್ನಲ್ಲಿ ಹೇಳ್ತೇನೆ, ಕಟ್ಟಿದಂತಹ ಕುದುರೆಯನ್ನು ಬಿಡು. ಆಮೇಲೆ ಕಟ್ಟಿದ ತಪ್ಪೊಪ್ಪಿಗೆಯಾಗಿ ಕಪ್ಪಗಾಣಿಕೆಯನ್ನು ಕೊಡು. ನೀನು ನನಗೆ ಬೇಕು, ಖಂಡಿತ ಬೇಕು. ಈಗಲ್ಲ, ಯಾವಾಗಲೂ ಬೇಕು. ನಿನಗೆ ಬೇಕು ಎಂದು ಮೊದಲೆಣಿಸಿಕೊಂಡಿದ್ಯಾ? ಬಿಟ್ಟ ಮೇಲೆ ಮತ್ತೆ ಬೇಕು ಅಂದ್ರೂ ಸಿಗುವುದಿಲ್ಲ. ಗೊತ್ತಾಯ್ತು ನನಗೆ. ಅಲ್ಲ, ನಿನ್ನ ಸ್ಥಾನ ಗಟ್ಟಿಯಾಗಿದೆ ಇಲ್ಲಿ ಅಂತ ಗೊತ್ತಾಯ್ತು ನನಗೆ. ಹುಡುಗ, ಯಾವಾಗಲೂ ಸ್ನೇಹ ಇರಲಿ, ಸಂಬಂಧ ಇರಲಿ, ಸಂಘರ್ಷ ಇರಲಿ, ಯಾವುದಕ್ಕೂ ಸಮಾನತೆ ಬೇಕೋ ಬೇಡ? ಬೇಕೇ ಬೇಕು. ವಾದ ವಿನೋದ ವಿಹಾರ ವಿವಾಹ ಸಹಪಂಥಿ ಭೋಜನ, ಇದಕ್ಕೆ ಸಮಾನತೆ ಬೇಕು. ನಿನ್ನ ಮನಸ್ಸಿನಲ್ಲಿ ಇರಬಹುದು ನನಗೆ ಸಮಾನವಾದ ಜೋಡಿ ಅರ್ಜುನನೇ ಎಂದು. ನನ್ನ ಮನಸ್ಸಿನಲ್ಲಿ ಉಂಟು ನನಗೆ ಸಮಾನವಾದ ಜೋಡಿ ಈ ಸುಧನ್ವನೇ ಎಂದು. ಸುಧನ್ವಾರ್ಜುನನ ಜೋಡಿ ಅಪೂರ್ವವಾದದ್ದು ಹುಡುಗ. ಹಾಗಾಗಿ ಒಂದು ಕೆಲಸ ಮಾಡು, ಕುದುರೆಯನ್ನು ಕಟ್ಟಿದೆಯಲ್ಲ ಕಪ್ಪಗಾಡಿಗೆ ಕೊಡುವುದರೊಂದಿಗೆ
ಬಾ ನಮ್ಮ ತಂಡಕ್ಕೆ ಬಾ, ಬಂದು ನಮ್ಮ ಮೇಳಕ್ಕೆ ಬಾರ. ನಮ್ಮ ಹಸ್ತಿನಾವತಿ ನಮ್ಮ ಮೇಳಕ್ಕೆ ಬಾ. ನಿನಗೆ ಯಾವ ರೀತಿಯ ಕೊರತೆ ಆಗದೆ ಇದ್ದ ಹಾಗೆ ನೋಡಿಕೊಳ್ಳೋಣ. ಇಲ್ಲಿ ಯಾವ ಸ್ಥಾನ ಸಿಕ್ಕಿದೆ ಅದೇ ಸ್ಥಾನವನ್ನು ಕೊಟ್ಟು ನಾನು ಬೇಕಾದ್ರೆ ಎದುರುಗಡೆ ಇರ್ತೇನೆ. ನಿನಗೆ ಸೂಚನೆ ಕೊಡಬೇಕು. ನಾನು ಆ ಸ್ಥಾನದಲ್ಲಿ ಹೌದೌದು. ಹಾಗಾಗಿ ಕಪ್ಪಗಾಣಿಕೆಯನ್ನು ಕೊಟ್ಟು ನಮ್ಮನ್ನ ಒಳಗೂಡಿದೆ ಅಂತ ಆದ್ರೆ ನಮ್ಮ ತಂಡಕ್ಕೋ ನಮ್ಮ ಫಲಕ್ಕೋ ನಮ್ಮ ಮೇಳಕ್ಕೋ ನೀನು ಸೇರ್ಪಡೆ ಆಗ್ತಿದ್ದಾದ್ರೆ ಮುಕ್ತ ಅವಕಾಶ ಇದೆ. ಯೋಚನೆ ಮಾಡಿ. ಅರ್ಥ ನೀನು ಆಡಿದ ಮಾತನ್ನು ಕೇಳುವಾಗ ಒಂದೆಡಿಸ್ತಾ ಇದೆ. ಏನು? ಮೂಢನೆಂಬೆನೆ ನಿನ್ನ ರೂಢಿಯ ನನಗೆ ಅನುಮಾನ ಹುಟ್ಟುತ್ತಾ ಇದೆ. ಅನುಮಾನ? ಯಾವ ಬಗ್ಗೆ? ಪಾರ್ಥ ನನ್ನ ಮಾತಿನ ಮೇಲೆ ಅನುಮಾನವ, ನನ್ನ ವ್ಯಕ್ತಿತ್ವ ಕುರಿತಾಗಿ ಅನುಮಾನವ, ನಾವು ಎಣಿಸಿಕೊಂಡಂತಹ ಕಾಯಿಕ ಅನುಮಾನವ? ಅಲ್ಲ, ನಿನ್ನ ವ್ಯಕ್ತಿತ್ವದ ಬಗ್ಗೆ ಸರಿ ಚಿತ್ರಣ ಮಾಡಿದವ ನಾನು ಚಿತ್ರಿಸಿದ ಹಾಗೆ ವ್ಯಕ್ತಿತ್ವ ಇದೆ ಅಂತ ಗ್ರಹಿಸಿದ್ರೆ ಆಡುವ ಮಾತು ಹಾಗೆ ಸೂಚಿಸುವುದಿಲ್ಲ. ಹೌದಾ? ಯಾಕೆ? ಕೆಲವೊಂದು ಸಂದರ್ಭ ಹಾಗಿರ್ತದೆ, ಸನ್ನಿವೇಶವು ಹಾಗಿರ್ತದೆ, ಅದಕ್ಕೆ ಸರಿಯಾಗಿ ಮಾತನಾಡಬೇಕಾಗ್ತದೆ. ಹಾಗಾಗಿ ಅಶ್ವವನ್ನ ಬಿಟ್ಟು ಹೋಗುವ ಆಲೋಚನೆ ಬಿಡಿಸಬೇಕು ಎನ್ನುವ ಬಿಕ್ಕವ ಅದು ಉಂಟು ನಮಗೆ. ಅವೆರಡೂ ನನ್ನ ಪ್ರಶ್ನೆಯಾಗಿತ್ತು. ಬಿಟ್ಟು ಹೋಗುವ ಪ್ರಶ್ನೆಯನ್ನು ಬಿಡಿಸಿಕೊಂಡೇ ಹೋಗುವುದು, ಆದ್ರೆ ಬಿಡಿಸಿಕೊಂಡು ಹೋಗುವಾಗ ಆಗುವಂತಹ ಪರಿಣಾಮವನ್ನ ನಿನಗೆ ವಿವರಿಸಿದೆ. ಸತ್ತನೇ ಉತ್ತರ ಅಂದ್ರೆ ಅದೇ. ಅದೆರಡರಲ್ಲಿ ಒಂದು ಹೇಳುವುದು ಬಿಟ್ಟು ನಿನ್ನಂತ ಬಾಲಕನಲ್ಲಿ ಹೋರಾಟ ಮಾಡುವುದಿಲ್ಲ. ಹಯವನ್ನ ಕೊಡು, ಪಡೆಯನ್ನ ಒಡಗೂಡು, ಧನವನ್ನ ಕೊಡು. ಬಾ ನಮ್ಮ ಮೇಳಕ್ಕೆ. ಯಾವತ್ತೂ ಬರ್ತೇನೆ. ನಮ್ಮ ಯಜಮಾನರಿಗೆ ಹೇಳ್ತೇನೆ. ಹೌದಾ? ನನಗೂ ಧರ್ಮರಾಯ ಹೌದು, ಆ ಅಭಿಮಾನ ನನಗಿದೆ. ಆದ್ರೆ ಈಗ ನನಗೆ ಯಜಮಾನರು ಇದ್ದಾರಲ್ಲ, ಅವರಲ್ಲಿ ನಾನು ಕೇಳುವುದು ಹೊಂದಾಣಿಕೆ ಮಾಡಿಕೊಳ್ಳುವ. ಹೊಂದಾಣಿಕೆ ಖಂಡಿತ ಆಚರಣೆ ಮಾಡಿಕೊಳ್ಳುವಾಗ ಯಜಮಾನ ಹೊಂದಾಣಿಕೆ ಮಾಡಿಕೊಳ್ತಾರೆ. ಆದ್ರೆ ಇಲ್ಲಿಯ ಕಾರ್ಯವನ್ನು ನಾನು ನಿಭಾಯಿಸಬೇಡವೇ? ಹಾಗಾಗಿ ಹೇಳ್ತಾ ಇದ್ದೇನೆ, ಹೇಳಲು ದ್ವಿಜನೇ ನೀನು. ಯಾಕಂದ್ರೆ ದ್ವಿಜರೆಲ್ಲ ಬೇಡವರು ಅಂತಲ್ಲ, ಹಾಗಲ್ಲ, ಮತ್ತೆ ಸಣ್ಣದು ಮಾಡಬೇಡ ಅವರನ್ನ. ಬೇಡುವವರು ಎಂದಾಗ ಭಿಕ್ಷುಕರು ಅಂತ ಅರ್ಥ ಅಲ್ಲ. ಅವರು ಸಾಲಿ ಬ್ರಾಹ್ಮಣರು ಸೇರಿಸಲಿಕ್ಕೆ ಆದೀತು. ಯಾಚನಾರ್ಥಿಗಳು ಯಾಚಿಸುವ ಹಕ್ಕಿರುವುದು ವಿಪ್ರರಿಗೆ, ದಾನವನ್ನ ಪಡೆಯುವ ಹಕ್ಕು ಬ್ರಾಹ್ಮಣರಿಗೆ ಮಾತ್ರ. ಯಾಚನಾರ್ಥಿಗಳು ಬ್ರಾಹ್ಮಣರು, ಆ ಹಕ್ಕು ಅವರಿಗೆ ಮಾತ್ರ ಇರುವುದು. ಆ ದೃಷ್ಟಿಯಲ್ಲಿ ಹೇಳಿದೆ. ಹಾಗ ಅಲ್ಲ, ಅದನ್ನು ಮಾಡಿ ನಮಗೆ ಅನುಭವ ಉಂಟು. ಅನುಭವ ಉಂಟು ಅಂತ ನಮಗೆ ಗೊತ್ತಾಗಿದೆ. ನಿಜವಾಗಿ ಬ್ರಾಹ್ಮಣರ ವೇಷ ಹಾಕಿ ಗೊತ್ತುಂಟು. ಹೌದಾ? ವೇಷ ವೇಷ ಕೆಲವಾಗಿದೆ. ನಿನ್ನ ವೇಷ ಎಷ್ಟು ಅಂತ ಎದುರಾಗಿ ನಾನು ನೋಡಿದ್ದೇನೆ. ಬೇಡ, ಆ ವಿಷಯ ಬೇಡ. ಆದರೆ ನೀನು ಹೇಳಿದೆಯಲ್ಲ, ಯಾವುದು? ಯುದ್ಧವನ್ನ ಮಾಡುವುದು ಬಿಟ್ಟು ದನ ಕೊಡು, ಅಶ್ವ ಬಿಡು, ಪಡ ಒಡಗೂಡು ಅಂತ ಹೇಳಬೇಕಿದ್ರೆ ನೀನು ಮೂಢ ಅಂತ ಹೇಳಬೇಕು. ನಾನು ಹೇಳ್ತೀಯೋ ಹಾಗೆ ಹೇಳುವುದಕ್ಕೆ ಭಟರ ಶ್ರೇಣಿಯಲ್ಲಿ ಪಾರ್ಥವಪ್ಪ ಎಂದು ಈಗ
ಸಾಗರ ಖ್ಯಾತಿ ಆಗಿದೆ. ರೂಢಿಯಲ್ಲಿ ಎಲ್ಲರೂ ಹಾಗೆ ಆಡುವಾಗ ನೀನೊಬ್ಬ ಹೀಗೆ ಹೇಳಿದ್ರೆ ಬೋರನಿಗೊಂದು ದಾರಿ ಊರಲ್ಲಿದ್ದವರಿಗೊಂದು ದಾರಿ ಅಂತ ಅದೀತು. ಹಾಗೆ ಹೇಳುವುದಕ್ಕಿಂತ ನೀವು ಇಂಥದ್ದೇ ಮಾತನ್ನು ಹೋದಲ್ಲಿ ಆಡಿದ್ರೆ ಹಾಗೆ ಅಂತ ಗುರುತಿಸಿ. ನಾವು ಹೋದಲೆಲ್ಲ ಹಾಗೆ ಆಡುವುದಿಲ್ಲ. ಯಾರ್ಯಾರು ಎದುರು ಸಿಗ್ತಾರೋ ಯಾವ ಪ್ರಸಂಗ ಯಾವಾಗ ಸನ್ನಿವೇಶ ಗತಿ ಎದುರು ಬಂದ ವ್ಯಕ್ತಿಗಳು ಯಾರು ಅವ್ರಿಗೆ ಸರಿಯಾಗಿ ಮಾತಾಡು. ಹೋದಲೆಲ್ಲ ಇದೆ ಎಂತ ಕಂಡು ಮಾಡುವುದು ಮೂಢ ಹಾಕಿ ಅಂತ ಹೇಳ್ತಾ ಇರುವುದು ನಾವು. ಹಾಗಾಗಿ ಯುದ್ಧ ಮಾಡಬೇಕಾಗಿತ್ತು. ಯಾಕೆ ನೀವು ಇದನ್ನು ಕೇಳ್ತಾ ಇದ್ದೀರಿ? ಕ್ರಮ ಇದೆಯಪ್ಪ, ಕ್ರಮ ಇದೆ. ಏನು ಗೊತ್ತಾ, ಭೂತಳದಲ್ಲಿ ಸಾರಿ ಕೊಲ್ಲುವುದೇನು ಭೂತಳದಲ್ಲಿ ಸಾರಿ ಕೊಲ್ಲುವುದೇನು ನಾಡು ರಾಜನೀತಿಯ ವಿವರಿಸಿದಾಗ ಕೇಳುವುದಿಲ್ಲ ಅಂತ ಆದರೆ ದಂಡೋಪಾಯವನ್ನು ಅನುಸರಿಸಬೇಕಾದ ಅನಿವಾರ್ಯ. ನಾವು ಅನ್ನಕ್ಕೆ ವಿಷ ಹಾಕಿದವರಿಗೂ ನೀತಿಯನ್ನು ಹೇಳ್ತೇವೆ ಎನ್ನುವುದಕ್ಕೆ ಹಲವಾರು ಜ್ವಲಂತ ಸಾಕ್ಷಿಗಳಿದೆ. ನಾವು ಈ ಅಶ್ವಮೇಧ ಕೈಗೊಳ್ಳುವುದಕ್ಕೆ ಕಾರಣವೇ ಅದು. ತಾಯಾದಿರಾದಂತಹ ಕೌರವರು ನಮ್ಮನ್ನು ಸಂಹಾರ ಮಾಡಬೇಕೆನ್ನುವಂತಹ ಉದ್ದೇಶದಿಂದ ನಾವಿರುವ ಮನೆಗೆ ಬೆಂಕಿ ಹಾಕಿದ್ದಾರೆ, ನಾವು ಅನ್ನಕ್ಕೆ ವಿಷ ಹಾಕಿದ್ದಾರೆ. ಆದರೂ ಅವರಿಗೆ ಸಂಧಾನ ಮಾಡೋದಕ್ಕೆ ನಾವು ಇಷ್ಟಪಟ್ಟವರು. ಅಂತಹ ಕ್ಷಾತ್ರಿಯ ಧರ್ಮವನ್ನು ಸಾರ್ತಾ ಇದ್ದೇನೆ. ನೀನು ತರಳ, ನಿನ್ನಲ್ಲಿ ಯುದ್ಧವನ್ನೇ ಮಾಡುವುದಿಲ್ಲ ಅಂತಲ್ಲ, ಯುದ್ಧವೇ ಇಲ್ಲ ಅಂತಲ್ಲ, ಯುದ್ಧ ಇಲ್ಲದಿದ್ದು ಇಲ್ಲಿ ಬರೋ ಉದ್ದೇಶ ಉಂಟಾ? ನಮ್ಮಿಂದ ಹರಕೆ ಇಲ್ಲಿ. ಹೌದಾ? ನಾನು ಬಂದದ್ದು ಯುದ್ಧಕ್ಕೆ. ಹೌದು, ಇಂದ ಹರಕೆ ಅಂತ ತಿಳಿದಿದ್ದೇನೆ ನಾನು. ನೀವೇನು ಗ್ರಹಿಸಿದ್ದೀವಿ ಗೊತ್ತಿಲ್ಲ. ನಮ್ದು ಸೇವೆ ಅಂತ, ನಮ್ದು ಸೇವೆ ಅಂತ. ನನ್ನ ವಿಚಾರ ಅಲ್ಲ, ಈ ಸುಧನ್ವನ ವಿಚಾರ ತಿಳಿದು ನೀನು ಸೇವೆ ಮಾಡುವುದಕ್ಕೆ ಬಂದಿದ್ದೆ ಅಂತ ನನಗೆ ಮೊದಲೇ ಗೊತ್ತು. ಅಲ್ಲ, ನಿನ್ನ ಕುರಿತಾಗಿ ನಮ್ದು ಸೇವೆ ಅಡ್ಡಿಲ್ಲ. ನೀನ್ ನಾ ಹೇಳ್ದಾಗ ಕೇಳುವುದಾದ್ರೆ ಮಾತ್ರ ಸೇವೆ. ಇನ್ನೇನು ಕೇಳಬೇಕಯ್ಯ? ನಾ ಹೇಳಿದೆ ಆವಾಗಲೇ ಬಾ, ನಮ್ಮ ಒಟ್ಟಿಗೆ ಬಾ. ಅಲ್ಲ, ನಾವು ಕಟ್ಟಿ ಆಗಿದೆ, ಯುದ್ಧ ಮಾಡುವುದು ನೀ ಮರ್ಯಾದೆ. ಬರ್ತಿ ಅಂತ ನಮ್ಮ ಸೇವೆ ಇವತ್ತು. ಹೌದಾ? ಹುಡುಗ, ಏನು ಈಗ ನಿನ್ನಲ್ಲಿ ಯುದ್ಧವೇ ಮಾಡುವುದಿಲ್ಲ ಅಂತಲ್ಲ, ನೀವು ನನಗೆ ಸರಳ ಸಮಾನನಲ್ಲ. ಹಾಗಾಗಿ ನಿನ್ನ ತಂದೆಯಾದಂತಹ ಹಂಸಧ್ವಜ ಉಪದಲ್ಲಿ ಕಳಿಸಿಕೊಂಡು ಅವರನ್ನು ಯುದ್ಧ ಮಾಡ್ತೇವೆ. ಪೃಥ್ವಿಯಲ್ಲಿ ಅತ್ಯುನ್ನತವಾದ ಮೇರುಗಿರಿಯನ್ನು ಹೇಳ್ತೇನೆ ಅಂತ ಆಸೆ ಪಟ್ಟಿದ್ದ. ಅವನ ತಲೆಗೆ ತಣ್ಣೀರು ಹಿಡಿಬೇಕು. ಹಾಗಾಯ್ತು. ಯಾರಿಗೆ ಉದಾಹರಣೆ? ನಿನಗೆ. ಹಾಗಾದ್ರೆ ಕಾಲಲ್ಲಿ ಬಲೆಯುವುದಿರುವಂತ ಹೆಳವ ಯಾರು? ನೀನು. ನನ್ನ ಉಪ್ಪರಿಗೆ ಯಾರು? ನಾನು. ಮೇರುಗಿರಿ ಯಾರು? ನನ್ನಪ್ಪ ಹಂಸಧ್ವಜ. ಹಾಗಾದ್ರೆ ಈ ಉಪ್ಪರಿಗೆಯನ್ನು ಮೆಟ್ಟದೆ ಆ ಮೇರುಗಿರಿಯನ್ನು ಬಯಸಿದ್ದಾನೆ.
ಮಾಡಿದಷ್ಟು ಪ್ರಯಾಸ ಆಗಿದೆ. ಆ ಹೋರಾಟ ಮೊದಲಿನಿಂದಲೂ ಮಾಡಿದವಲ್ವ? ಹೌದು ಹೌದು ಹೌದು. ಕೆಲವು ದಿವಸದ ತಯಾರಿ ಇದು. ಇವತ್ತಿನ ಈ ಸಂಘರ್ಷದ ಸಮಾರಂಭ. ಹಾಗಾಗಿ ಇದರ ವ್ಯವಸ್ಥೆ ಮಾಡೋದಕ್ಕೆ ಓಡಾಡಿದಂತಹ ನಿನಗೆ ನೀವು ಒಂದು ಸುತ್ತು ತಿರುಗುದಿಲ್ಲ, ಇವತ್ತೊಂದು ಮಾಡಿದ್ದೆ. ಅಡ್ಡಿಲ್ಲ ಅಡ್ಡಿಲ್ಲ ಬಡಗ, ಒಂದು ಸುತ್ತಿಗೆಲ್ಲ ಕೆಲವು ಸುತ್ತಿಗೆ ಸಾಕು ನೀವು. ಆದ್ರೆ ಒಂದು ನಾನು ಇದುವರೆಗೆ ಭಾವಿಸಿದ್ದು ಸಾಮಾನ್ಯ ಹುಲುಗೊಬ್ಬರ ಸುಕುಮಾರ ಎಂದು ಈಗ ನಾನೇ ಉದ್ಘಾಟಿಸುತ್ತಾ ಇದ್ದೇನೆ. ಭೂಪಾಲ ಧನುಜ ಸುಧನ್ವ ನೀನ್ ಏಕಪೇಕ್ಷಿತ ಯುದ್ಧ ಸುಮ್ಮನೆ ಆ ಪಿನಾಕಿಯ ಬಂದರು ಅಂಜನ ಇದ್ದವ ಭಾರತದಲ್ಲಿ ನೀವು ಕೇಳಿರಬಹುದು. ಕೈಲಾಸಾರ್ಜುನ ಕಾಳಗ ಆ ಶಿವನನ್ನು ಮೆಚ್ಚಿಸಿ ಪಾತುಷ್ಮನಂತಹ ಮಹಾವೀರ ನನ್ನ ಮುಖದಲ್ಲಿ ಯಾಕಪ್ಪ ಅಂತ ಅಪೇಕ್ಷೆ ಮಾಡ್ತಾ ಇದ್ದಿ? ಗೊತ್ತು ನನಗೆ ಪಾರ್ಥ ಎಲ್ಲೆಲ್ಲ ಏನ್ ಮಾಡಿದ್ದಾನೆ ಅಂತ. ಶಿವನನ್ನ ಮೆಚ್ಚಿಸಿ ಪಾಶುಪತವನ್ನ ಪಡೆದಿದ್ದಿ. ನಿಜ ಹೇಳ್ಬೇಕಾ? ದೇವಲೋಕದಲ್ಲಿ ನಿವಾಸ ಕವಚರನ್ನ ಗೆದ್ದಿದ್ದಿ. ಆಮೇಲೆ ನಾನು ಎಲ್ಲೆಲ್ಲ ಹೋಗಿದ್ದೇನೆ. ಪಾತಾಳದಲ್ಲಿ ಸಮಸಪ್ತಕರನ್ನು ಗೆದ್ದಿದ್ದಿ. ಆಮೇಲೆ ನಮ್ಗೆಲ್ಲ ಕತೆ ಗೊತ್ತುಂಟು. ಅಲ್ಲ ಅಲ್ಲೆಲ್ಲ ಮಾಡಿದ್ದು ಅದು ಮೇಲಾಯ್ತು, ಇದು ಕೆಳಗಾಯ್ತು. ಈಗ ನಾನೇನಿಸುವುದಿಲ್ಲ ಅದನ್ನೇ. ನನ್ನ ಸಂಪೂರ್ಣ ವಿಷಯವನ್ನು ತಿಳ್ಕೊಳ್ಳುವಂದ್ರೆ ನೀವು ನಿಜವಾಗಿ ನಿನ್ನನ್ನ ಬಾರಿ ಎಲ್ಲೆಲ್ಲ ಏನೇನು ಮಾಡಿದ್ದೇನೆ, ಎಲ್ಲೆಲ್ಲ ಹೋಗಿದ್ದೇನೆ ಎಲ್ಲ ಗೊತ್ತುಂಟಲ್ಲ. ಪ್ರತ್ಯಕ್ಷ ನೋಡಿದ ಇವತ್ತಾದರೂ ಪರೋಕ್ಷವಾಗಿ ಹೆಚ್ಚಿನ ನಿನ್ನ ವಿಚಾರದ ಬಗ್ಗೆ ನನ್ನ ಗಮನ. ಯಾಕಂದ್ರೆ ಕ್ಷಾತ್ರಾಕುಲ ವೀರರಲ್ಲಿ ಕೇಂದ್ರ ಬಿಂದು ನೀನಲ್ವಾ? ಹಾಗಾಗಿ ಪಾರ್ಥ ಅದು ಮೇಲಾಯ್ತು, ಇದು ಕೆಳಗಾಯ್ತು. ಈ ಮರ್ತ್ಯಲೋಕದಲ್ಲಿ ನೀನೇ ಏನಾದರೂ ವಿಷಯವನ್ನು ನಿರ್ಮಿಸಿಕೋ. ಇಡೀ ಮಹಾಭಾರತ ಯುದ್ಧದಲ್ಲಿ ಸಾವಯವಿರುವಂತಹ ಭೀಷ್ಮಾಚಾರ್ಯರಿಗೆ ಸಾವು ತಂದಿದ್ದೇನೆ. ಸಾವು ಇಚ್ಛಾಮಣಿಗಳಂತಹ ದ್ರೋಣಾಚಾರ್ಯರಿಗೆ ಸಾವು ತಂದಿದ್ದೇನೆ. ಕರ್ಣ, ದುಶಾಸನ ಇತ್ಯಾದಿ ಇತ್ಯಾದಿ ಕಾರನ್ನೆಲ್ಲ ಸಂಹಾರ ಮಾಡಿದಂತಹ ಪಟ ಈ ಪಾತ್ರಗಿರಿಯಲ್ಲಿ ಯಾರು ನಡೆಯಿತು ನಿನ್ನದು? ಹೌದಾ? ನೀನಷ್ಟೆಲ್ಲ ಮಾಡಿದ್ರೆ ಯಾರ ಬಲುಮೆಯಿಂದ ಗೊತ್ತಾ? ಯಾರ ಬಲಮೆಯಿಂದ? ಸೂತನ ಬಲಮೆ. ಶೌರ್ಯವ ಇಚ್ಛಾಮಂದಿಗಳಾದಂತಹ ಈಶ್ವರನ ನೀನು ಬಂದಿದ್ದಿ ಅಂತ ಹೇಳುವುದಕ್ಕೆ ಸಾಧ್ಯವ? ಸರ್ವವಂಚನೆಯಲ್ಲಿ ಒಳಗಿಸಿದ್ದೆ. ಫಲಕಾಯ ಪ್ರವೇಶ ವಿದ್ಯೆ ಗೊತ್ತಿದ್ದ ದ್ರೋಣಾಚಾರ್ಯರನ್ನ ನೀನು ಮಾಡುವಿದ್ದಿ ಅಂತ ಹೇಳಿಕೊಳ್ತೀಯ. ಯುದ್ಧ ಸಾಕು ಈ ಬೇಡ ಅಂತ ಈ ಲೋಕ ಬಿಟ್ಟು ಹೋಗಿದ್ದಾರೆ, ಹೋಗುವಾಗ ಮಾಡಿದ್ದೇವೆ. ತಂತ್ರದಿಂದ ಕರ್ಣನನ್ನ ಕೊಂದದ್ದು ನೀನು ಅಂತ ಭಾವಿಸ್ತೀಯ. ನನ್ನ ಸಾಹಸ ಸೂತನ ಬಲ್ಮೆಯೊಳು ಕೌರವ. ಶ್ರೀಹರಿಯ ಸೂತತನ ಅಲ್ಲದೆ ಇದ್ದರೆ ಅವನ ಸಹಾಯವೂ ಇದೆ, ಸೂಚನೆಯನ್ನು ಮರೆಯುವುದಿಲ್ಲ ನಾನು. ಅವನ ಸಹಾಯ ಕೇವಲ ಅವನೊಬ್ಬನಿದ್ದರೆ ಆಗಲಿಲ್ಲ, ಎಲ್ಲವೂ ನಾನು ಮಾಡಿದ್ದೇನೆ, ನನ್ನನ್ನು ಮಾಡಿಸಿದ್ದಾನೆ. ನೀನು ಮಾಡಿದ್ದು ಅಂತ ನೀನು ತಿಳುಕುವ, ಅವ ಹೇಳಿದ್ದಿರಲಿ. ಅವನ ಬಲುಮೆಯಿಂದಲೇ ಎಲ್ಲವೂ ಆದದ್ದು. ಅವನಲ್ಲದೆ ಇದ್ರೆ ನೀನಾಗ್ಲಿ ನಿನ್ನ ಹೆಸರಾಗ್ಲಿ ಇಲ್ಲಿ ಉಳಿತಾ ಇತ್ತು. ಈಗ ಅವನಿಲ್ಲವಲ್ಲ, ನಾನು ಹಾಗೆ ಬಂದಿದ್ದೇನಲ್ಲ. ಬೇಕಾದ ಸಾರಥಿ ಇದ್ದಾನೆ, ಹಾಗಾಗಿ ಸಂಗ್ರಾಮ ಮುಂದುವರಿಸೋಣ. ಮುಂದುವರಿಸಿ. ಅಲ್ಲವೇ ಅಲ್ಲ, ಇವನಿಗೆ ಸರಿ ಹೋಲುವಂತಹ ವೀರರು ಈ ಲೋಕದಲ್ಲಿ ಯಾರೂ ಇಲ್ಲ. 3 ಲೋಕದಲ್ಲಿ ಹೋರಾಟ ಮಾಡಿ ವಿಜಯಿಯಾದಂತಹ ನನಗೆ ಅಪಜಯವಾಯಿತು ಅಂದ್ರೆ ಏನರ್ಥ? ಎಂತಹ ಶಕ್ತಿ! ಕೇವಲ ಶಕ್ತಿ ಮಾತ್ರ ಅಲ್ಲ, ಹರಿಯ ಅಪಾರವಾದಂತಹ ಭಕ್ತಿ ಶಕ್ತಿ ಎರಡು ಒಟ್ಟಾದ್ರಿಂದಲೇ ನನ್ನ ಪಾಲಿಗೆ ಸೋಲಾಯಿತು. ಇದುವರೆಗೆ ಒಂದು ಅಹಂಕಾರ, ಕಷ್ಟವಿಲ್ಲ ಎಲ್ಲವನ್ನು ಮಾಡುತ್ತೇನೆ ಎನ್ನುವುದು ಈಗ ಸುಳ್ಳಾಯಿತು. ಓ ದೇವಕೃಷ್ಣ ಸ್ವಾಮಿಯೇ, ಕಾಪಾಡು 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 ಕಾಪಾಡು. ಬಂದ ತಕ್ಷಣದೊಳಗೆ
ದರ್ಶನವನ್ನಿತ್ತಿದ್ದೇನೆ. ಕೆಂಕಣಕ್ಕೆ ಮಾತ್ರ ದರ್ಶನ ಆಗಲಿಲ್ಲ. ಎಲ್ಲವರು ನನ್ನ ನಿರೀಕ್ಷೆಯಲ್ಲೇ ಇದ್ದಾರೆ. ಇತ್ತ ಏನಾಗಿದೆ? ಪಾಂಡವರಲ್ಲಿ ಹಿರಿಯವನಾದಂತಹ ಯುಧಿಷ್ಠಿರ ಯಜ್ಞಾಶ್ವವನ್ನು ಬಿಟ್ಟಿದ್ದಾನೆ. ಬೆಂಗಾವಲಿಗಾಗಿ ಮಾತನೆ ಬಂದಿದ್ದಾನೆ. ಆ ತೊಡಗ ಎನ್ನುವುದು ನೇರ ಚಂಪಕಾಪುರ ಸೇರಿದೆ. ಅಲ್ಲಿ ಅಧಿಕಾರಿ ಹಂಸಧ್ವಜ ಕುದುರೆಯನ್ನು ಕಟ್ಟಿದ್ದಾನೆ. ಅವನ ಮಗನಿಗೂ ಪಾರ್ಥನಿಗೆ ಯುದ್ಧದ ತನ್ಮೂಲಕ ಪಾರ್ಥನ ಪಾಲಿಗೆ ಸೋಲು. ಈ ವಿಷಯವನ್ನು ಅರಿತಂತಹ ನಾನು ಧರ್ಮರಾಯನಿಗೆ ಅತ್ತೆ ಕುಂತಿಗೆ ಧೈರ್ಯದ ಮಾತನ್ನು ಹೇಳಿ ಗರುಡ ರೂಢನಾಗಿ ಬಂದು ನಿಂತ ಸ್ಥಳ ಚಂಪಕಾಪುರ. ಭಾವನ ನಿದ್ರೆಗೊಳ್ಳುತ್ತೇನೆ. ಚೈತನ್ಯ ಹುಡುಗಿರಂತಹ ಗದ್ದಾಡ್ತಿರುವಂತಹ ವೇಳೆಯಲ್ಲಿ ಸಂಜೀವನ ಪ್ರಾಯದಂತಹ ತಾವು ಬಂದು ಸ್ಪರ್ಶ ಮಾಡಿದಾಗಲೇ ಚೈತನ್ಯ ಉಣಗಿತು. ಮಹಾ ಚೈತನ್ಯವಂತನಾಗಿದ್ದೆ. ನನಗೇನೋ ಚೈತನ್ಯ ಬಂತು. ಆದ್ರೆ ನಮ್ಮ ಬಲದ ಅವಸ್ಥೆ ನೋಡಿ ಸ್ವಾಮಿ, ಎಲ್ಲರೂ ಹತರಾಗಿದ್ದಾರೆ, ಎಲ್ಲರೂ ಅವಕಾಶರಾಗಿದ್ದಾರೆ. ಸರಿ, ಅಮೃತ ಹಸ್ತದಿಂದ ತಡವರಿಸಿದ್ದೇನೆ. ಎಲ್ಲರೂ ಚೇತರಿಸಿಕೊಂಡ ಹಾಗಾಯಿತು. ಆದರೆ ರಥಾಸ್ತವ್ಯಸ್ತವಾಗಿದೆಯಲ್ಲ, ಯೋಚನೆ ಮಾಡಬೇಡ. ರಥವ್ಯವಸ್ಥಿತವಾಯಿತು. ಆದರೆ ಸಾರಥಿ ಸ್ಥಾನ ಶೂನ್ಯವಾಗಿದೆಯಲ್ಲ ಸ್ವಾಮಿ. ಯಾಕೆ ಯೋಚನೆ? ಸಾರಥಿ ಸ್ಥಾನಕ್ಕೆ ನಾನೇ ಸಾರಥಿ ಆಗ್ತೀರಿ ಅಂತಾದ್ರೆ ಈ ಕೃಷ್ಣಾರ್ಜುನ ಜೋಡಿಯನ್ನು ಎದುರಿಸುವುದಕ್ಕೆ ಸುಧನ್ವ ಅಲ್ಲ 11 ಸುಧನ್ವಂತರಾಗಲಿಕ್ಕೆ ಇನಿತು ನೋಡು ಕ್ಷೇತ್ರವೇ ಮಪ್ಪು ಕವಿದಂತಿತ್ತು. ಇದ್ದಕ್ಕಿದ್ದ ಹಾಗೆ ಕೋಟಿ ಸೂರ್ಯನು ಉದಯಿಸಿದ ಪ್ರಭೆ ಎಲ್ಲಿಂದ ಬಂತು ಎಂದು ಒಂದೆಡೆಯಲ್ಲಿ ನಿಂತು ಗಮನಿಸ್ತಾ ಇದ್ದೇನೆ. ಆಹಾ, ಪಾರ್ಥನ ರಥದಿಂದಲೇ ಹೊರಟು ಬಂದದ್ದು. ಮಾಡುವ ದುರದಲ್ಲಿ ಅಸ್ತವ್ಯಸ್ತವಾಗಿದೆ ಪಾರ್ಥನ ರಥ. ಸೇನೆಗಳೆಲ್ಲ ಖರಾಶಾಹಿಯಾಗಿದ್ದಾರೆ. ಪಾರ್ಥನು ಕಸುವನ್ನ ಕಳೆದುಕೊಂಡು ಧರೆಯಲ್ಲಿ ಹೊರಗಿದ್ದಾನೆ. ಈಗ ನೋಡ್ತಾ ಇದ್ದೇನೆ, ಸೇನೆಯವರೆಲ್ಲ ಭಾರಿ ಉತ್ಸಾಹದಿಂದಿದ್ದಾರೆ. ಪಾರ್ಥನತ್ತ ದೃಷ್ಟಿ ಹರಿಸಿದರೆ ಏನು ಸುಧನ್ವನ ಮೈ ಮೇಲೆ ಬೀಳಬೇಕು ಎನ್ನುವ ಉತ್ಸಾಹದಲ್ಲಿ ತೊಡಗಿದ್ದಾನೆ. ಅಸ್ತವ್ಯಸ್ತವಾದಂತಹ ರಥ ವ್ಯವಸ್ಥಿತವಾಗಿದೆ. ಆ ರಥದಿಂದಲೇ ಹೊರಟು ಬಂದಂತಹ ಈ ಪ್ರಭೆ ಯಾರು ಎಂದು ಗಮನಿಸಿದಾಗ ಆಹಾ ಆಹಾ, ನಾನು ದಿನನಿತ್ಯದಲ್ಲಿ ಆರಾಧಿಸುವ ನನ್ನ ಆರಾಧ್ಯ ದೇವ, ಯಾವತ್ತೂ ಅವನ ಮೂರ್ತಿಯನ್ನ ನನ್ನ ಹೃದಯದಲ್ಲಿ ಸ್ಥಾಪಿಸಿ ನಾನು ಸ್ಮರಿಸುತ್ತಿದ್ದವ. ಆ ಹೃದಯ ಮಂದಿರದಲ್ಲಿ ಸ್ಥಾಪಿಸಿದ ಮೂರ್ತಿಯೇ ಇನ್ನು ಆವಿರ್ಭವಗೊಂಡಿದೆ, ಸಾಕ್ಷಾತ್ಕಾರಗೊಂಡಿದೆ ಎಂಬಾಗ ನಾನು ಎಣಿಸಿದ ನನ್ನ ಆರಾಧ್ಯ ದೇವ ಶ್ರೀಹರಿಯೇ ಚಂಪಕಾನಗರಕ್ಕೆ ತನ್ನ ಪಾದವನ್ನಿರಿಸಿದ್ದಾನೆ. ಇದನ್ನ ನೋಡಿದಾಗ ಕಂಡು ಪುಳಕೋತ್ಸವದ ಹರುಷರು. ಮನುಷ್ಯನ ಜೀವನದಲ್ಲಿ ಅತ್ಯಾನಂದವನ್ನ ಹೊಂದುವುದು ಕೆಲವೇ ಸಂದರ್ಭಗಳಲ್ಲಿ ಮಾತ್ರ. ಈ ಹಿಂದೆಂದು ಇಂತಹ ಸಂದರ್ಭವನ್ನ, ಇಂತಹ ಸಂತೋಷವನ್ನ ಈಸುವುದನ್ನು ಕಂಡದ್ದಿಲ್ಲ. ಮುಂದೆಂದೂ ಕಾಣುತ್ತೇನೆ ಎನ್ನುವ ವಿಶ್ವಾಸ ನನಗಿಲ್ಲ. ಅಂತ ಪುಳಕೋತ್ಸವದ ಹರುಷ. ಇಷ್ಟಾದ ಮೇಲೆ ನಾನು ಎನಿಸಿಕೊಂಡು ಬಂದ ಕಾರ್ಯ ಕೈಗೂಡಿತು. ನನ್ನ ಜನ್ಮ ಸಾರ್ಥಕ ಆಯಿತು ಅನ್ನಿಸಿತು. ಅಷ್ಟೇ ಅಲ್ಲ, ನನ್ನ ತಂದೆಯಲ್ಲಿ, ಮಾತೆಯಲ್ಲಿ, ತಂಗಿಯಲ್ಲಿ, ಪುರಜನರಲ್ಲಿ, ಪರಿಜನರಲ್ಲಿ ಕೊಟ್ಟಂತಹ ಮಾತು
ಸುಧನ್ವನ ಜೀವನ ಸಾರ್ಥಕ ಆಯಿತು. ನಾನು ಕೈಗೊಂಡ ಕಾರ್ಯ, ಇಟ್ಟುಕೊಂಡ ನಿರೀಕ್ಷೆ ಎಲ್ಲವೂ ಈಡೇರುತ್ತದೆ ಅಂತಾದರೆ ನನ್ನ ಈ ಜೀವನಕ್ಕೆ ಇನ್ನೇನು ಬೇಕು? ನಾನು ಕೈಗೊಂಡ ಕಾರ್ಯ ಸಾರ್ಥಕತೆಯನ್ನ ಕಂಡಿದ್ದು. ಆರಾಧ್ಯ ದೇವನಾದ ಶ್ರೀಹರಿಯನ್ನು ಚಂಪಕಾನಗರಕ್ಕೆ ಬರಿಸುತ್ತೇನೆ ಎಂದಂತಹ ಮಾತು ಸಾರ್ಥಕ ಆಯಿತು. ಬಂದಂತಹ ದೇವರಲ್ಲಿ ಅವನ ಪಾದ ಮುಟ್ಟಿ ಪದದೊಲವನ್ನು ಪಡೆಯುತ್ತೇನಮ್ಮ ಎಂದು ಹೇಳಿ ಬಂದವ ನಾನು ಎಂಬಾಗ ಇನ್ನು ಅಂತಹದ್ದಕ್ಕೆ ಅವಕಾಶ ಕಲ್ಪಿತವಾಗಿದೆಯಲ್ಲ. ಹಾಗಾಗಿ ದೇವರ ಪಾದಕ್ಕೆ ಭಕ್ತಿಯಿಂದ ವಂದಿಸಿ ಅವನ ಪಾದ ಮುಟ್ಟಿ ಪೂಜೆ ಮಾಡಬೇಕು. ಆದರೆ ಕುಳಿತಿರುವುದು ಪಾರ್ಥನ ರಥದಲ್ಲಿ. ವಿರೋಧಿಯಾದ ಪಾರ್ಥ ನಾನು ಭಕ್ತಿಯಿಂದ ದೇವನಿಗೆ ವಂದಿಸಿದ್ರು, ವಿರೋಧಿಯಾದ ನನ್ನನ್ನು ಅಣಕಿಸಬಹುದು. ಹಾಗಾಗಿ ಮುಖದ ಭಾವನೆಯಿಂದ ಪಾರ್ಥನನ್ನ ಎದುರಿಸುತ್ತಾ ಆಂತರಿಕವಾಗಿ ದೇವನನ್ನ ಸ್ಮರಿಸುತ್ತಾ ಹಾಗೆ ನಡೆಸ್ತೇನೆ. ಗರುಡ ಉತ್ತುಂಗ ರಿಪುಮದ ಭಂಗ ಕೀರ್ತಿತ ರಂಗ ಪುರಹರ ಸಂಗ ನೀಲಾಂಗ ಅಂಗದ ಪ್ರಿಯನಂಗ ಪಿತ ಕಾಳಿಂಗ ಮರ್ದನ ಅಮಿತ ಕರುಣಾಪಾಂಗ ರಕ್ಷಿಸು. ಶ್ರೀಹರಿ, ನಿನ್ನನ್ನ ನೋಡುತ್ತೇನೆ ಎನ್ನುವ ದೃಢ ವಿಶ್ವಾಸದಿಂದಲೇ ಜೀವನದಲ್ಲಿ ಸುಧನ್ವ ಅತಿಯಾದ ಉತ್ಸಾಹವನ್ನ ತಳೆದು ಪ್ರಾಣದ ಹಂಗನ್ನು ತೊರೆದು ಈ ಕಾರ್ಯದಲ್ಲಿ ನಿರತನಾದವನ ಅದು ಸಾರ್ಥಕತೆಯನ್ನು ಕಂಡಿತು ಎನ್ನುವ ಸಮಾಧಾನ ಆಯಿತು. ಹಾಗಾಗಿ ಭಕ್ತಿಯಿಂದ ಇದುವರೆಗೆ ನಿನ್ನ ಮೂರ್ತಿ ಮುಟ್ಟಿ ಪೂಜೆ ಮಾಡಿದ ನಾನು ಪದದೊಲವನ್ನ ಪಡೆಯುತ್ತೇನೆ ಎಂದು ಬಂದ ನನಗೆ ಆ ಭಾಗ್ಯವನ್ನ ದೊರಕಿಸಿಕೊಟ್ಟೆ. ನಿನ್ನ ಪದದೊಲವನ್ನ ನಾನು ಪಡೆಯುವುದರ ಜೊತೆಯಲ್ಲಿ ಹೇಳಿಕೊಳ್ಳುವುದಕ್ಕೆ ವಿಷಯ ಏನಿಲ್ಲ. ಯಾಕೆಂದರೆ ಭಕ್ತರು ಹೋಗೊಟ್ಟು ಕರೆದಾಗ ಹೋಗಿ ಸಾಕ್ಷಾತ್ಕಾರವನ್ನ ನೀಡಿ ಅವರ ಇಚ್ಛೆಯನ್ನ ಈಡೇರಿಸಬೇಕಾದವನಿಗೆ ಭಕ್ತರಿಗೆ ದೇವರನ್ನು ನೋಡುವುದಕ್ಕೆ 3 ವಿಧವಂತೆ: ಭಕ್ತಿ, ಶಕ್ತಿ, ಯುಕ್ತಿ. ಭಕ್ತಿಯಿಂದ ನಾನು ಸ್ಮರಿಸಿದೆ, ಶಕ್ತಿಯಿಂದ ಈ ಸನ್ನಿವೇಶವನ್ನು ಸೃಷ್ಟಿಸಿದೆ, ಯುಕ್ತಿಯಿಂದ ನಿನ್ನನ್ನು ನೋಡಿದೆ. ಹಾಗೆ ನೀನು ಬಂದದ್ದು ಮಾತ್ರ ಭಕ್ತನಾದ ನನಗೆ ದರ್ಶನವನ್ನು ಕೊಟ್ಟು ಇಚ್ಛೆ ಈಡೇರಿಸುವುದಕ್ಕೆನ್ನುವುದಕ್ಕಿಂತ ಮಮ ಪ್ರಾಣಾಹಿ ಪಾಂಡವ ಎನ್ನುವ ಶಾಸ್ತ್ರೋಕ್ತಿಗೆ ಸಂಬಂಧಿಸಿ ಬಂದವ ಬಿದ್ದ ಪಾರ್ಥನನ್ನ ಎಬ್ಬಿಸುವುದಕ್ಕೆ ಸತತ ಕುಂತೀನಂದರನನ್ನ ಪಾಲಿಸುವ ಅವರಿಗೆ ಅಪಜಯ ಹೊಂದಗೊಡದೆ ಎನ್ನುವ ವಿಷಯ ನಾನು ತಿಳಿದಿದ್ದೆ. ನನ್ನಿಂದ ನಿನ್ನದ್ದಾದ ಮಾತಿಗೆ ಯಾವ ಕಲಂಕವೂ ಆಗಬಾರದು. ಆದರೊಂದು ಮುಂದೆ ನಡೆಯುವ ಸುಧನ್ವಾರ್ಜುನರ ಯುದ್ಧ ಶ್ರೀಕೃಷ್ಣನ ಮುಂಭಾಗ ಪ್ರತ್ಯೇಕವೇ. ಇದುವರೆಗೆ ಆದ ರೀತಿಯಲ್ಲ. ಯಾವಾಗಲೂ ಶ್ರೀಹರಿ ಮುಂದೆ ಇದ್ದಾಗ ಪಾರ್ಥ ವಿರೋಧಿಯಲ್ಲಿ ಪ್ರತಿಜ್ಞಾಬದ್ಧರಾಗಿ ಹೋರಾಟ ಮಾಡ್ತಾನೆ ಅಂತ ಕೇಳಿದ್ದೇನೆ. ಮುಂದಿನ ಯುದ್ಧದಲ್ಲಿ ಸುಧನ್ವನ ವಧೆಗಾಗಿ ಪಾರ್ಥನ ಪ್ರತಿಜ್ಞೆ ಏನಾದರೂ ಬರಲಿ ನೋಡಿ. ನನಗೂ ಪ್ರತಿಜ್ಞೆ ಮಾಡಬೇಕಾಗಿದೆ. ಈ ಯುದ್ಧವನ್ನ ಬೇಗ ಮುಗಿಸಬೇಕಾಗಿದೆ. ಯಾಕಂದ್ರೆ ನಮಗೆ ಸಮಯ ಆಗಿದೆ, ಹೋಗಿ ಮುಗಿಸ್ಕೊಳ್ಬೇಕು ನಾವು ಅವಧಿಗೆ ಸರಿಯಾಗಿ. ಹಾಗಾಗಿ ಆ ಪ್ರಜ್ಞೆ ನನ್ನಲ್ಲಿ ಇದೆ. ನೀನು ಹೇಳಿದಂತಹ ಸಮಯ ಮುಗಿಯಿತು. ಆದ್ರಿಂದ ನಮ್ಮದಾದಂತಹ ಹೆಜ್ಜೆ ಅವೃತವಾಗಬೇಕು ಅಂತ ಆದ್ರೆ ಆ ವೇಳೆಗೆ ನಾಮಲ್ಲಿ ಹೋಗಿ ಮುಟ್ಕೊಳ್ಬೇಕು. ಆದ್ರಿಂದ ಇದು ಹೆಚ್ಚಿಗೆ ಹೊತ್ತಿಲ್ಲ. 3 ಬಾಣದಲ್ಲಿ ಇದನ್ನು ಕೊಲ್ಲದೇ ಇದ್ರೆ ಕಿಲ್ಪಿಸಲಾಗತ್ತೆ.
ಮತವರಿಯದು ಪ್ರಮಿಸ ನುಡಿದ ಭಾಷೆಯೋ ಮತವರಿಯದು ಪ್ರಮಿಸ ನುಡಿದ ಭಾಷೆಯು ಜಯ ಕಥನ ಕಥೆ ಬಂದು ತಗಿದಲ್ಲ ಜಯ ಕಥನ ಕಥೆ ಬಂದು ತಗಿದಲ್ಲ ಅತಿ ಸತ್ಯ ಸತ್ಯ ಯಾಕೆ ಸ್ವಾಮಿ ಕರೀತಾ ಇದ್ದೀರಿ? ನಿಲ್ಲಿಸು. ಎಣಿಸಿದ ಪ್ರಕಾರವಾಗಿ ಕಾಲವನ್ನು ಮುಗಿಸುವುದು ಬೇಡವೇ? ಏನು ಕಾಳಗವನ್ನು ಮುಗಿಸ್ತೀಯ? ಮತ್ತು ನೀವು ತಡೀತಾ ಇದ್ದೀರಿ ಅಂತ ನಾನು ಮುಂದುವರ್ತವಲ್ಲ ಸಮಯ. ತಡೆಯುವುದಕ್ಕೆ ಉದ್ದೇಶ ಉಂಟು. ಹೇಳಿ. ಸಮಯ ಆಗ್ತಂತ ತಿಳಿದು ಪ್ರಜ್ಞೆಯನ್ನು ಕಳೆದುಕೊಳ್ಳಲೇಬಾರದು. ಸರಿ. ಈಗ ಮೂರೇ ಬಾಣದಲ್ಲಿ ಅವನನ್ನು ಕೊಲ್ಲುತ್ತೇನೆ. ಮೂರು ಬೇಡ, ಒಂದೇ ಸಾಕು. ಧೈರ್ಯಕ್ಕೆ ಇರಲಿ ಅಂತ ಒಂದು ಮೂರು ಇರುತ್ತೆ. ಈಗ ಸದ್ಯಕ್ಕೆ ಬೇಡ. ಒಂದರಲ್ಲಿ ಆಗುದಿಲ್ಲ ಅಂತ ಒಂದರಲ್ಲೇ ಮುಗಿಸ್ತೇ ಆಗ ಮತ್ತೆ ಇರಲಿ ಒಂದು ಧೈರ್ಯಕ್ಕೆ. ಹೌದಾ? ಮಾತನಾಡುವಾಗ ಸುಲಭ, ಕಾರ್ಯರೂಪದಲ್ಲಿ ಮಾಡಿ ತೋರಿಸುವುದು ಬಹಳ ಕಷ್ಟ ಆಗ್ತದೆ. ನೀವು ಜೊತೆಗಿದ್ದಾಗ ನನಗೆ ಕಷ್ಟವೇ ಇಲ್ಲ, ಸುಲಭವೇ ನೀರು ಕುಡಿದ ಹಾಗೆ. ಅಲ್ಲ, ಹಿಂದಿನ ಕಥೆ ನನಗೆ ನೆನಪುಂಟ. ಯಾವ ಕಥೆ? ಹಿಂದಿನ ಕಥೆ ಎಲ್ಲ ಈಗ ಹೇಳೋದಕ್ಕೆ ಅಲ್ಲ, ಸಂಪ್ರದಾಯ ಅಗತ್ಯ. ಅದು ಉಂಟು ಅಂತಾದ್ರೆ ಏನು ಮಾಡುವುದಕ್ಕೆ ಸಾಧ್ಯ ಉಂಟು. ಆ ಸಂಪ್ರದಾಯದ ಒಳಗೆ, ಆ ಚೌಕಟ್ಟಿನ ಒಳಗೆ ಬೇಗ ಮುಗಿಸುವುದಕ್ಕೆ ಸಾಧ್ಯ. ಚೌಕಟ್ಟಿನ ಒಳಗೆ ತೋರಿಸ್ತೇನೆ. ಸಂಪ್ರದಾಯ ಹೀಗೆ ಉಂಟು, ಅಷ್ಟೇ ಆಗ್ಬೇಕು ಇಷ್ಟೇ ಆಗ್ಬೇಕು ಅಂತ ಎಳೀತಾ ಇದ್ರೆ ಬೆಳಗಾಗ್ತದೆ. ಎಳೆಯಬಾರದು. ಸಂಕ್ಷಿಪ್ತವಾಗಿ ಹೇಳಲಿಕ್ಕಿದ್ದೇನೆ. ಹೇಳಿ. ಸಿಂಧು ದೇಶದ ಅಧಿಕಾರಿ ಜಯದ್ರಥನನ್ನು ಕೊಲ್ಲುವುದಕ್ಕೆ ನೀನು ಪ್ರತಿಜ್ಞೆ ಮಾಡ್ತೇವೆ. ಮಾಡಿದ ಪ್ರತಿಜ್ಞೆ ಪ್ರಕಾರವಾಗಿ ಕೊಲ್ಲಿಲ್ವೇ? ಅಲ್ಲ, ನೀನು ಕೊಂದಿದ್ಯಾ. ಮತ್ತೆಂತದ್ದು? ಕಷ್ಟ ಆದದ್ದು ಯಾರಿಗೆ? ಅವನ ಹಾಗೆ ಇವ ಅಲ್ಲ. ಅವನ ಹಾಗೆ ಇವ. ಹಾಗಾದ್ರೆ ಇವ ಯಾರು? ಯಾರು? ಇವನು ಸಾಮಾನ್ಯನಲ್ಲ, ವೀರ ವೈಷ್ಣವ, ಓಹೋ. ಏಕಪತ್ನಿ ವ್ರತಸ್ಥ. ಆ ವಿಷಯದಲ್ಲಿ ನಾವು ಹೇಳಲಿಕ್ಕಿಲ್ಲ. ಅವ ಏಕಪತ್ನಿ ವ್ರತಸ್ಥ, ನಾವು ಆಡಿದಂತೆ ನಡೆದುಕೊಳ್ಳುವ. ನಿನ್ನ ವಿಷಯ ಅಗತ್ಯ ಇಲ್ಲ. ಹಾಗಿದ್ದರೆ ಇವನ್ ಏನು? ನಿನ್ನ ಹಾಗೆ ಅವನು ನನ್ನ ಭಕ್ತ. ನಾನು ಪ್ರತಿಜ್ಞೆ ಮಾಡಿ ಆಯ್ತಲ್ಲ ಸ್ವಾಮಿ. ಏನು ಮಾಡಿಲ್ಲ, ಏನು ಮಾಡಿಲ್ಲ. ಮಧ್ಯೆ ಅಡಿಕೆ ಸಿಕ್ಕಿದ ರೀತಿ ಆಯ್ತಲ್ಲ. ತಿಳಿದೆನು ನಿನ್ನಯ ಚಿತ್ತದು ಮಳಿಗೆಯ ನಿಜದುಲವೋ ತಿಳಿದೆನು ನಿನ್ನಯ ಚಿತ್ತದು ಮಳಿಗೆಯ ನಿಜದುಲವೋ ಇನ್ನಳೆಯುವುದು ಕಾಯವು ಜಗದೊಳಗುಳಿಯುವುದು ಕೇತಿಗಳು. ದೇವಾ, ನಿನ್ನ ಚಿತ್ತಕ್ಕೆ ನೋವಾಗುವಂತಹ ಕೃತಿಯೋ ಅಥವಾ ಮಾತು ನಮ್ಮ ಭಕ್ತರಿಂದ ಆಗಬಾರದಾಗಿ. ಒಂದೆಡೆಯಲ್ಲಿ ಭಾವ, ಮತ್ತೊಂದೆಡೆಯಲ್ಲಿ ಭಕ್ತ. ಮತ್ತೆ ನಿನ್ನ ಸ್ಥಿತಿ ಸಂಕಷ್ಟಕ್ಕೆ ಸಿಲುಕಿತ್ತು ಅಂತ ಹೇಳುವುದ? ಎಲ್ಲಿಯಾದ್ರೂ ಎಂತ ಬಂಧನದಲ್ಲಿದ್ರು ನೀನು ಸಿಕ್ಕಿ ಬೀಳುವ ಪ್ರಶ್ನೆ ಉಂಟ? ಇಲ್ಲ. ಈ ಹಿಂದೆ ನಿನ್ನದಾದ ಬಾಲಲೀಲೆಗಳ ವಿಚಾರ ಸಂಪೂರ್ಣ ತಿಳಿದವನ. ಹೌದಾ? ಹಾಗಾದರೆ ಇಂದು ಸುಧನ್ವಾರ್ಜುನನ ಯುದ್ಧದ ಮಧ್ಯೆ ನಾನು ಸಿಕ್ಕಿಬಿದ್ದೆ ಅಂತ ಹೇಳುವುದಕ್ಕೆ ಕಾರಣ ಏನು ಅಂತ ನನಗೆ ಅರ್ಥ ಆಯ್ತು. ನಾವೊಂದು ನಿರೀಕ್ಷೆ ಇಟ್ಟುಕೊಂಡು ಬಂದಿದ್ದೇವೆ. ಸುಧನ್ವ ಏನೂ ಮಾತಾಡದೆ ಒಂದೆಡೆಯಲ್ಲಿ ನಿಂತಿದ್ದಾನಲ್ಲ, ಅವನ ಅಭಿಪ್ರಾಯ ಏನು ಅಂತ ಕೇಳೋಣ ಅಂತಲ್ವ? ಅಗತ್ಯ. ಸ್ಪಷ್ಟವಾಗಿ ಆಂತರಿಕವಾದ ವಿಷಯವನ್ನು ನಿನ್ನಲ್ಲಿ ಮಂಡಿಸ್ತೇವೆ. ಭಕ್ತ ಮತ್ತೆ ಭಾವರಿಬ್ಬರು ನಿನಗೆ ಮಕ್ಕಳಿಗೆ ಸಮಾನ. ಸರಿ. ತಂದೆಯಾದ ನಿನ್ನಲ್ಲಿ ಇಬ್ಬರು ಒಂದೇ ವಸ್ತುವನ್ನು ಕೇಳಿದ್ರೆ ಯಾವ ಮಕ್ಕಳಿಗೆ ಅಂತ ಕೊಡ್ತೀಯ ನೀನು? ಕೊಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇಬ್ಬರಿಗೂ ಸಮಾಧಾನ ಆಗಬೇಕು ಅಂತಿದ್ದರೆ ಇಬ್ಬರು ಬೇರೆ ಬೇರೆಯನ್ನೇ ಬಯಸಬೇಕು. ಭಾರತನಿಗೆ ಜಯದ ಹಸಿವಿದೆ, ಅದೊಂದನೇ ಉದ್ದೇಶವಾಗಿ ಬಂದವ. ಭಾರತ ಸುಧನ್ವ ಹಾಗಲ್ಲ. ಮತ್ತೆ ಎರಡು ಆಸೆಯನ್ನು ಹೊತ್ತು ಬಂದವ. ಯಾವುದು? ಜಯದ ಆಸೆ ಒಂದು, ಆಮೇಲೆ ಮೋಕ್ಷದ ಸಾಮ್ರಾಜ್ಯವನ್ನು ಕಾಣಬೇಕು ಎಂದು. ಪಾರ್ಥನಿಗೆ ಜಯದ ಹಸಿವಿದ್ದರೆ ಅದನ್ನು ಅವನಿಗೆ ಕೊಟ್ಟುಬಿಡು. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ದೇಹ ಎನ್ನುವುದು ನಶ್ವರ, ಕೀರ್ತಿ ಎನ್ನುವುದು ಮಾತ್ರ ಸ್ಥಿರ. ಅದೊಂದು ಈ ಸುಧನ್ವನದ್ದು ಈ ಪ್ರಪಂಚದಲ್ಲಿ ಉಳಿದರೆ ಮತ್ತೇನೂ ನಾನು ಅಪೇಕ್ಷಿಸುವುದಿಲ್ಲ. ನನಗೆ ಮೋಕ್ಷವನ್ನು ಕೊಟ್ಟು ಪಡೆಯಲಿ ಎಂಬ ದೇವ, ಈಗ ನಿರ್ಣಯ ಆಯ್ತಲ್ಲ. ನಾನು ಬಯಸಿದ್ದು ಸಿಗ್ತದೆ, ಅವನು ಸಿಕ್ಕಿ ಬಯಸುವಂತ ನಿಧಿಯೂ ಸಿಗ್ತದೆ ಇವತ್ತೇ ಅಂತಲೇ ವಿಷಯ. ಹಾಗಾಗಿ ಎರಡೂ ಸಿಗ್ತವೆ ಅಂತ ಅದನ್ನು ಮುಕ್ತಿ ಮಾಡೋಣ. ಪ್ರಯೋಗಿಸಲ ಮಾಡ. ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಿ. ಹಾಗಿದ್ದರೆ ನನ್ನ ಗೋಕುಲದಲ್ಲಿ ದೇವೇಂದ್ರ 7 ದಿನಗಳ ಮಳೆಯನ್ನು ಸುರಿಸಿಗೆ ಇದಕ್ಕೆ ಪುಣ್ಯ ಅನುಗ್ರಹಿಸಿ. ಅದಕ್ಕಾಗಿ ಅಂತಹ ಪುಣ್ಯವನ್ನು ಅನುಗ್ರಹಿಸಿದ್ದೇನೆ. ಪ್ರಥಮಾಸ್ತ್ರಕ್ಕೆ ನೀನು ಸಮರ್ಪಿಸಿದ ಪುಣ್ಯಪೂರಿತವಾದ ಆ ಅಸ್ತ್ರವನ್ನು ಮಧ್ಯಪಥದಲ್ಲಿ ಖಂಡಿಸದೆ ಹೋದ್ರೆ ನಿನ್ನ ಪಾದದ ಇಷ್ಟಕ್ಕೆ ಸಾಕಾಗಲಿಲ್ಲ. ಇದು ಪುಣ್ಯ ಅಗತ್ಯ. ಕೃಷ್ಣ ಅವತಾರದ ಅತುಳ ಪುಣ್ಯವನ್ನು ದಾರಿ ಎರೆದಿದ್ದೇನೆ. ಪ್ರಯೋಗಿಸಲೇ.
ಹೋಗದೊಳರುಂಧತೆಯ ನೀನು ಬೆಳೆದಿರುವ ಪ್ರತಿಜ್ಞಾಬದ್ಧವಾದ ದ್ವಿತೀಯಾಸ್ತ್ರವನ್ನ ಮಧ್ಯಮದಲ್ಲಿ ಖಂಡಿಸುವುದರಲ್ಲಿ ಸುಧನ್ವನ ಪ್ರತಿಜ್ಞೆಯನ್ನ ಕೇಳು. ಮಹಾ ತಾಪಸಿಗಳಾದಂತಹ ವಶಿಷ್ಠರು ತನ್ನ ಪತ್ನಿಯಾದ ಅರುಂಧತಿಯನ್ನ ಕೂಡಿಕೊಂಡಿರುವಾಗ ಯಾವಾದ ಹೋಗಿ ಅವರನ್ನ ಎಳೆದು ಹಿಂಸಿಸಿ ಕೊಲ್ಲುತ್ತಾನೋ ಅಂತವನ ಗತಿ ನನಗೆ ಪ್ರಾಪ್ತ. ಹೇಳಿ ಸ್ವಾಮಿ, ಈಗ ಹೇಳಿ. ಇನ್ನೂ ಪುಣ್ಯ ಅಗತ್ಯ. ಇದೊಂದು ಹೇಳಿದ್ರೆ ಒಳ್ಳೆದು. ಬೇಡ, ಇಷ್ಟೇ ಸಾಕಾಗ್ಲಿಕ್ಕಿಲ್ಲ. 2 ಪುಣ್ಯಧಾರೆ ಇದ್ದೇನೆ. ಹೋಯ್ತು, ವ್ಯರ್ಥ ಆಯ್ತು. 3ನೇ ಪುಣ್ಯ ಹೇಳಿ. ಯಾವ ರಾಮಾವತಾರ. ರಾಮಾವತಾರ? ಹೌದಪ್ಪ. ನಿಜ ಹೇಳ್ಬೇಕು ಸ್ವಾಮಿ. ಏನು ನೀವು ಆವಾಗ ಗೋವರ್ಧನಗಿರಿ ಎತ್ತಿತ್ತು, ಕೃಷ್ಣಾವತಾರದ ಅಸುಳ ಪುಣ್ಯ ದಾರ ಎರೆಯುವಾಗಲೇ ನನಗೆ ಅನುಮಾನ ಇತ್ತು. ಏನು ಇದು ಪ್ರಯೋಜನಕ್ಕೆ ಬರುವುದಿಲ್ಲ. ಹೌದಾ? ಈಗ ಈ ಪುಣ್ಯ ಮಾತ್ರ ವಿಶ್ವಾಸ ಇದೆ, ಭರವಸೆ ಉಂಟಲ್ಲ? ಅಷ್ಟಿದ್ದರೆ ಸಾಕು. ರಾವಣಾದಿ ಕಾರನ್ನು ಕೊಂದಂತಹ ಪುಣ್ಯ, ಏಕಪತಿ ವ್ರತಸ್ಥ ಅಂತಹ ಪುಣ್ಯವನ್ನು ಇದಕ್ಕೆ ದಾರಿ ಎತ್ತಿದ್ದೇನೆ. ಬರೇ ಪುಣ್ಯ ಸಾಕ? ಇಷ್ಟೇ ಸಾಕಾಗ್ಲಿಕ್ಕಿಲ್ಲ. ಆದಿಯಲ್ಲಿ ಬ್ರಹ್ಮ, ಅಂತ್ಯದಲ್ಲಿ ಈಶ, ಮಧ್ಯದಲ್ಲಿ ನಾನು. ನೀವು ಹೋದಲೆಲ್ಲ ಮಧ್ಯೆ ಇರುವುದಿಲ್ಲ, ಜಾರಿಕೊಳ್ಳಿಕ್ಕೆ ಆಗಲ್ಲ. ಅಂದರೆ ಮುಂದಿನವರಿಗೆ ಪ್ರಚೋದನೆ. ಅವ ಪ್ರತಿಜ್ಞೆ ಪ್ರಕಾರವಾಗಿ ಕತ್ತರಿಸ್ತಾನೆ. ಕತ್ತರಿಸಿದಂತಹ ಹಿಂದಿನವರಿಗೆ ಪ್ರಚೋದನೆ ಕೊಡೋಕೆ ನೀವು ಮಧ್ಯೆ ಇರು. ನಾನು ಮಧ್ಯೆ ಆಚೆ ಇದ್ದವ್ರಿಗೆ ಈಚೆ ಇದ್ದವ್ರಿಗೆ ಪ್ರಚೋದನೆ ಕೊಟ್ಟೇ ನೀವು ಹಾಳಾದ್ರು. ಇಲ್ಲಪ್ಪ, ಹಾಳಾಗುವುದಿಲ್ಲ. ಏನಾದ್ರು ಒಂದು ಸ್ಥಾನ ಹಿಡಿಯುವುದಾಗಿತ್ತು. ಅದೇ ಆಗಷ್ಟೇ ಉಂಟು. ಈಗ ಅವಕಾಶವನ್ನು ಕಳ್ಕೊಂಡೇ ಈಗ ಅವಕಾಶವನ್ನು ಕಳೆದುಕೊಳ್ಳುವ ಜಾತಿ ಅಲ್ಲ. ಇತ್ತ ಬಂದದ್ದು ಯಾಕೆ? ನಿನಗೆ ಜಯ ಆಗಲಿ ಎಂಬ ಉದ್ದೇಶ. ಅದೇ ನಿಮಗೆ ಬೇಡ, ನಿಮಗೆ ನಮಗೆ ಜಯ ಆಗಲಿ ಅಂತ. ನಮಗೆ ಇನ್ನೊಬ್ಬರು ಜಯ ಆಗಲಿ, ನಮಗೆ ಜಯ ಆಗಲಿ. ನಾವು ಖಂಡಿತ ಸ್ವಾರ್ಥಿಗಳಲ್ಲ. ದೇವರು ಭಕ್ತರನ್ನು ಅವರಿಗಾಗಲಿ ಇವರಿಗಾಗಲಿ ಅಂತ ನೀವು ಎಣಿಸಿದ್ರಿಂದ ನೀವು ಯಾವ ಜಾಗ ಇದು ಇಲ್ಲಪ್ಪ, ಅದು ಅಗತ್ಯ ಇಲ್ಲ. ಯಾಕೆ? ನಮಗೆ ಭಕ್ತರು ಬೇಕು. ಭಕ್ತರಿದ್ದಲ್ಲಿ ನಾವು ಇದೀಗ ತ್ರಿಶಕ್ತಿ ಆಯಿತು. ಆಮೇಲೆ ಇದನ್ನು ಪ್ರಯೋಗಿಸಲಿಕ್ಕೆ ಶಕ್ತಿ ಬೇಕಲ್ಲ. ಹಂಸಗರಿ, ಚಂದ್ರಕಾಂತಿ ಎಲ್ಲವನ್ನೂ ದಾರಿ ಶಕ್ತಿ ಪ್ರಯೋಗಿಸ್ತೇವೆ. ಸುಧನ್ವನ ವಧೆಗೆ ಇನ್ನೂ ಹೆಚ್ಚಿಗೆ ಸಮಯ ಇಲ್ಲ. ಪ್ರತಿಜ್ಞಾಬದ್ಧವಾದ 3 ಅಸ್ತ್ರದಲ್ಲಿ 2 ಅಸ್ತ್ರ ಖಂಡನೆ ಆಗಿದೆ. 3ನೇ ಅಸ್ತ್ರದಲ್ಲಿ ಆಗಲೇಬೇಕು, ಆಗುತ್ತದೆ. ಆದರೆ ಒಂದು ಸಂದೇಹ. ಏನು? ಆರಾಧ್ಯ ದೇವನ ಸಾನ್ನಿಧ್ಯದಲ್ಲಿ ಸಾಯುಜ್ಯವನ್ನ ಪಡೆಯುವಂತಹ ಭಕ್ತರ್ಯಾರೇ ಆಗಲಿ ಮನಸ್ಸಿನಲ್ಲಿ ಸಂಶಯ ಇಟ್ಟುಕೊಂಡು ಹೋಗುವುದು ಸರಿಯಲ್ವಲ್ಲ? ಖಂಡಿತ. ಹಾಗಾಗಿ ಕೇಳ್ತಾ ಇದ್ದೇನೆ. ಏನಲ್ಲ? ಕೊನೆಯ ಕ್ಷಣದ ಮಾತು ನನ್ನದ್ದು. ಯಾವುದು? ದೇವರೇ, ನೀನು ಪುಣ್ಯವನ್ನ ಸಮರ್ಪಿಸಿದ್ಯಾ. ಪಾರ್ಥದನ್ನ ಪ್ರಯೋಗಿಸಿದ್ದಾನೆ. ಪುಣ್ಯಪೂರಿತವಾದ ಶರವನ್ನ ಸುಧನ್ವ ಖಂಡಿಸಿದ್ದಾನೆ. ಶರ ಖಂಡನೆ ಆಗಿದೆ ಬಿಟ್ರೆ ನೀನು ಸಮರ್ಪಿಸಿದ ಪುಣ್ಯ ಖಂಡನೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಪ್ರಯೋಗಿಸಿದವನನ್ನು ಖಂಡಿಸಿದವನನ್ನು ಸೇರಲೇಬೇಕಲ್ಲ. ಸರಿ, ಪ್ರಯೋಗಿಸಿದ ಪಾರ್ಥನಿಗಾದರ ಪುಣ್ಯ, ಖಂಡಿಸಿದ ಸುಧನ್ವನಿಗ ಆಗ್ಬೇಕಿದ್ರೆ ಅಂಬುಂಟಲ್ಲ ಇನ್ನೊಂದು. ಇನ್ನೊಂದು ಅಂಬುಂಟು ಅಂತಲ್ವಾ? ಹೌದು. ಈ ಅಂಬನ್ನು ನಾನು ಖಂಡಿಸುವಲ್ಲಿ ನಾನು ಹೇಳುವ ಮಾತನ್ನ ಕೇಳು. ಯಾವುದು? ಈ ಪುಣ್ಯಪೂರಿತವಾದ ಪ್ರತಿಯಾಸ್ತ್ರವನ್ನ ಖಂಡಿಸುವುದರಲ್ಲಿ ನನ್ನ ಪ್ರತಿಜ್ಞೆ ಇಷ್ಟು. ಏನು? ಪವಿತ್ರ ಮಾತೆಯಾದ ಸುಗರ್ಭಾದೇವಿಯ ಉದರದಲ್ಲಿ ಸಂಜನಿಸಿದ ಮಗ ನಾನಲ್ಲ ಅಂತ ಅದೇನು. ಹಂಸಧ್ವಜ ಮಹಾರಾಜ ನನ್ನ ಮಗ ಎಂದು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಯಾಕೆ? ಸತಿ ಶಿರೋಮಣಿಯಾದ ಪ್ರಭಾವತಿ ನನ್ನನ್ನ ಗಂಡ ಎಂದು ಒಪ್ಪಲಾರಳು. ಅಷ್ಟೇ ಯಾಕೆ? ಭಕ್ತನಾದ ನಾನು ನಿನಗೆ ಭಕ್ತನಲ್ಲ ಅಂತ ಅದೇನು. ಅಷ್ಟೇ ಅಲ್ಲ, ಮತ್ತೆ ಈ ಅಸ್ತ್ರವನ್ನ ಖಂಡಿಸುವಲ್ಲಿ ನನ್ನದಾದ ಘನಘೋರವಾದ ಒಂದು ಪ್ರತಿಜ್ಞೆ ಇದೆ. ಯಾವುದು? ಕೇಳ್ತೀಯಾ? ಕ್ಷೇತ್ರವು
ಪುಣ್ಯಕ್ಷೇತ್ರವಾದ ಕಾಶಿ ಕ್ಷೇತ್ರವನ್ನ ಮಹಾಶಿವರಾತ್ರಿಯ ದಿನದಂದು ಶಾಸ್ತ್ರ ವಿಧಾನವನ್ನರಿತ ಶುದ್ಧ ಬ್ರಾಹ್ಮಣನೊಬ್ಬ ಸೇರಿ ಶ್ರದ್ಧಾ ಭಕ್ತಿಯಿಂದ ದೇವರನ್ನ ಪೂಜಿಸಬೇಕು ಎಂದು ಶುದ್ಧವಾದ ಗಂಗೆಯಲ್ಲಿ ಸ್ನಾನಾದಿ ಕರ್ಮವನ್ನ ತೀರಿಸಿ ಶಿವಲಿಂಗದ ಮುಂದೆ ಕುಳಿತು ಶುದ್ಧ ಮನಸ್ಕನಾಗಿ ಶಿವಲಿಂಗದ ಮುಂದೆ ಕುಳಿತು ಶಿವ ಧ್ಯಾನದಲ್ಲಿ ಮಗ್ನನಾದಂತಹ ವಿಪ್ರನೊಬ್ಬನನ್ನ ಯಾವಾತ ಹೋಗಿ ಎಳೆದು ಎಡಗಾಲಿನಿಂದ ಹಿಂಸಿಸಿ ಕೊಲ್ಲುತ್ತಾನೆ. ಅಂತವನಿಗೆ ಯಾವ ಗತಿ? ಅದು ಗತಿ, ಅದೇ ನನಗೆ. ಸುಧನ್ವನ ಕಾಲ ಮುಗಿಯಿತು. ಹೌದು, ಸತ್ಯ ಹೇಳಬೇಕಾ? ಏನು? ಸುಧನ್ವನಿಗೆ ಸತ್ಯ ಸಾಕಾಗಿ. ಹೌದಲ್ಲ, ಅವರಿಗೆ ಮೋಕ್ಷ ಸಿಕ್ಕಿದು. ಯಾಕೆ? ಯಾಕೆ? ಅವ ಬಯಸಿದ್ದು ಅದನ್ನೇ, ಸಾವು ಜೊತೆಯಲ್ಲಿ ಮೋಕ್ಷ. ಅಲ್ಲಿ ಅವನನ್ನು ಕಾಯ್ತಾ ಇದ್ದಾರೆ. ಅವನನ್ನ ಸ್ವಾಗತಿಸುವುದಕ್ಕೋಸ್ಕರವಾಗಿ ಕುಳಿಸಿ ಹಾರ ತುರಾಯಿಗಳನ್ನು ಹಾಕುವುದಕ್ಕೋಸ್ಕರವಾಗಿ ಕಾಯ್ತಾ ಇದ್ದಾರೆ. ಹೌದಲ್ಲ, ಸ್ವಾಗತಕ್ಕೋಸ್ಕರವಾಗಿ ಅಲ್ಲಿ ಮಂಟಪ ತಯಾರಾಗಿದೆ. ಹಾಗಾಗಿ ಅವನಿಗೆ ಅಲ್ಲಿ ಹೋಗ್ಬೇಕಾಗಿತ್ತು. ನೀವು ಅಲ್ಲಿಗೆ ಕಳಿಸಿ ಆಯಿತು. ಅಲ್ಲಿ ಆ ಸಮಾರಂಭ ನಡೆಯಲಿ, ಅದಕ್ಕೆ ಅವಕಾಶ ಮಾಡಿಕೊಡೋಣ. ಮಾಡಬೇಕು ಅಂತಲ್ಲ, ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕೋಟ ಸುರೇಶ್ ಅವರ ಬಾಳ ಸಂಧ್ಯೆಯಲ್ಲಿ ಏನಾದರೂ ಒಂದು